ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ರಾಜ್ಯದ ಜನರು ಎಂಟರ್ಟೈನ್ಮೆಂಟ್ ವಿಭಾಗ ಅಥವಾ ಹಾಸ್ಯ ಪ್ರಜ್ಞೆಯುಳ್ಳಂತಹ ಜನರು ಬಹಳಷ್ಟು ಖಾಸಗಿ ವಾಹಿನಿಯ ರಿಯಾಲಿಟಿ ಶೋಗಳನ್ನು ನೋಡ್ತಾ ಇರುವಂತಹ ಜನರು ಇವತ್ತು ಕರಾವಳಿಯ ತುಳುನಾಡಿನ ಹುಡುಗನ ಒಬ್ಬನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಆ ಹುಡುಗನೊಬ್ಬನ ಸಾಧನೆಯನ್ನು ಜೊತೆಗೆ ಆತ ಬಿಟ್ಟು ಹೋಗಿರುವಂತಹ ನೆನಪುಗಳನ್ನು ನೆನಪಿಸಿಕೊಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಅದ್ರ ಜೊತೆಗೆ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಯಾಕಂದರೆ ಕಾಮಿಡಿ ಕಿಲಾಡಿಗಳು ಸೀಸನ್ 3 ಈ ಒಂದು ರಿಯಾಲಿಟಿ ಶೋನ ವಿನ್ನರ್ ಆಗಿರುವಂತಹ ನಮ್ಮ ತುಳುನಾಡಿನ ಹುಡುಗ, ನಮ್ಮ ತುಳುನಾಡಿನ ಹೆಮ್ಮೆಯ ಹುಡುಗ, ವಿಶ್ವರೂಪಿ ಅನ್ನುವಂತಹ ಬಿರುದು ಆತನಿಗೆ ಸಿಕ್ಕಿತ್ತು. ರಾಕೇಶ್ ಪೂಜಾರಿ ಇನ್ನಿಲ್ಲ, ವಿಧಿವಶರಾಗಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ತುಳುನಾಡು ಮಾತ್ರ ಅಲ್ಲ, ಕರಾವಳಿ ಭಾಗ ಮಾತ್ರ ಅಲ್ಲ, ನಾಡಿನ ಜನತೆಗೂ ಕೂಡ ಬಹಳಷ್ಟು ಬೇಸರ ತಂದಿರುವಂತಹ ಸುದ್ದಿ ಇದು. ಯಾಕಂದರೆ ಅಂತಹ ಅತ್ಯಂತ ಪ್ರತಿಭಾನ್ವಿತವಾಗಿರುವಂತಹ ಹುಡುಗ ಆತ. 34 ವರ್ಷ ಇನ್ನೂ ಕೂಡ ಬಾಳಿ ಬದುಕಬೇಕಾಗಿತ್ತು. ಜೊತೆಗೆ ಅತ್ಯುತ್ತಮವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಸಾಧನೆಯನ್ನು ಮಾಡುವಂತಹ ತಾಕತ್ತಿದ್ದಂತಹ ಹುಡುಗ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಬಹಳಷ್ಟು ಬೇಸರವನ್ನು ತಂದಿದೆ. ಇವೆಲ್ಲದರ ಜೊತೆಗೆ ಈ ರಾಕೇಶ್ ಪೂಜಾರಿ ಅವರ ಸಾವು ಜೀವಂತ್ಯ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಒಂದು ಕಡೆ ಅಗೆಲಿರುವಂತಹ ಗೆಳೆಯನ ಬಗ್ಗೆ ಅತೀವವಾಗಿರುವಂತಹ ನೋವು. ಯಾಕಂದರೆ ರಾಕೇಶ್ ಪೂಜಾರಿ ನಮ್ಮವರು. ಹಾಗಿದ್ದಾಗ ನಮ್ಮ ಸುತ್ತಮುತ್ತಲೂ ಬೆಳೆದಂತಹ ಕಷ್ಟಪಟ್ಟು ಶ್ರಮಪಟ್ಟು ಬೆಳೆದಂತಹ ಹುಡುಗ, ನಮ್ಮ ವಾಹಿನಿಗೂ ಕೂಡ ಬಹಳಷ್ಟು ಬಾರಿ ಬಂದು ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದಂತಹ ಹುಡುಗ. ಆದರೆ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಅಪಾರವಾಗಿರುವಂತಹ ಅಭಿಮಾನ ವರ್ಗ ಜೊತೆಗೆ ಗೆಳೆಯರು ಎಲ್ಲರಿಗೂ ಕೂಡ ಈ ನೋವು ಭರಿಸುವಂತಹ ಶಕ್ತಿಯನ್ನು ಆ ದೇವರು ಕೊಡಲಿ. ಇವೆಲ್ಲದರ ಜೊತೆಗೆ ಪ್ರಮುಖವಾಗಿ ರಾಕೇಶ್ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿಯನ್ನು ಆ ದೇವರು ಕೊಡಲಿ. ಜೊತೆಗೆ ಆ ನೋವನ್ನು ಭರಿಸುವಂತಹ ಶಕ್ತಿಯನ್ನು ರಾಕೇಶ್ ಪೂಜಾರಿ ಅವರ ಕುಟುಂಬಕ್ಕೆ ಆ ದೇವರು ಕೊಡಲಿ ಅನ್ನೋದು ನಮ್ಮ ಹಾರೈಕೆ. ಇವೆಲ್ಲದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ರಾಕೇಶ್ ಪೂಜಾರಿ ಅವರ ನೆನಪು ಸದಾ ನಮ್ಮ ಜೊತೆ ಇರುತ್ತೆ. ಅದರ ಜೊತೆಗೆ ಈ ಸಾವು ಹತ್ತಾರು ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತೆ ಮಾಡಿದೆ. ಕಾರಣ 34 ವರ್ಷಕ್ಕೆ ರಾಕೇಶ್ ಪೂಜಾರಿ ಅವರು ಲೋ ಬಿಪಿಯಿಂದ ಹೃದಯಾಘಾತಕ್ಕೊಳಗಾಗ್ತಾರೆ ಅನ್ನುವಂಥದ್ದು ಪ್ರೈಮರಿ ರಿಪೋರ್ಟ್ ಬಂದಿರುವಂಥದ್ದು, ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಹಾರ್ಟ್ ಅಟ್ಯಾಕ್ನಿಂದ, ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ. ಇವೆಲ್ಲದರ ಜೊತೆಗೆ ನಿನ್ನೆಯ ದಿನ ಅವರ ಗೆಳೆಯನ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಮದರಿಂಗಿ ಕಾರ್ಯಕ್ರಮದಲ್ಲಿ ಅಲ್ಲಿ DJ ಹಾಡಿಗೆ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭ ಅವರು ಎದೆಗೆ ಕೈ ಇಟ್ಕೊಂಡೇ ನೃತ್ಯವನ್ನು ಮಾಡ್ತಾರೆ. ಅಂದರೆ ಮೇಲ್ನೋಟಕ್ಕೆ ಅವರಿಗೆ ಈ ಎದೆ ನೋವು ಮುನ್ಸೂಚನೆಯನ್ನು ಕೊಟ್ಟಿತ್ತ ಅನ್ನುವಂತಹ ಪ್ರಶ್ನೆಗಳು. ಇವೆಲ್ಲದರ ಜೊತೆಗೆ 34 ವರ್ಷಗಳಲ್ಲೇ ಇವರು ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಸಾವನ್ನಪ್ತಾರೆ ಅಂತ ಬಂದಾಗ ಅವರ ತಂದೆಯೂ ಕೂಡ 3-4 ವರ್ಷಗಳ ಹಿಂದೆ ಇದೇ ರೀತಿ ಸಾವನ್ನಪ್ತಾರೆ. ಇವೆಲ್ಲದರ ಜೊತೆಗೆ ಮತ್ತೊಂದು ವಿಚಾರ ಕೇಳಿ ಬರ್ತಾ ಇದೆ. ಕಾಂತಾರ ಅನ್ನುವಂತಹ ಚಲನಚಿತ್ರದಲ್ಲಿ ಅವರು ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ. ಕಾಂತಾರ ಪ್ರಿಕ್ವೆಲ್ ಅಂದರೆ ಫಸ್ಟ್ ಪಾರ್ಟಲ್ಲಿ ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಈ ಹಿಂದೆಯೂ ಕೂಡ ಅಂದರೆ 1 ವಾರಗಳ ಅವಧಿಯಲ್ಲಿ ಕಾಂತಾರ ಚಿತ್ರದಲ್ಲಿನ ಮತ್ತೊಬ್ಬ ಆರ್ಟಿಸ್ಟ್ ಸಾವನ್ನಪ್ಪಿರುವಂತಹ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಹೀಗೆ ಇವೆಲ್ಲದರ ಜೊತೆಗೆ ಮತ್ತೊಂದು ವಿಚಾರ, ಯುವಕರು ಸಾವನ್ನಪ್ತಾ ಇದ್ದಾರೆ. ಆಫ್ಟರ್ ಕೋವಿಡ್ ವ್ಯಾಕ್ಸಿನ್ ನಂತರ ಯುವಕರ ಸಾವು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಮಾತುಗಳು. ಹೀಗೆ ಹತ್ತಾರು ಪ್ರಶ್ನೆಗಳನ್ನು ಈ ಒಂದು ಸಾವು ಹುಟ್ಟು ಹಾಕಿದೆ. ಹಾಗಿದ್ದಾಗ ಅದೇನೇ ಇರಲಿ, ಒಂದು ಮಾತ್ರ ಸತ್ಯ, ರಾಕೇಶೇ ಸಾಟಿ. ಆತನನ್ನು ಮೀರಿಸುವಂತಹ ಪ್ರತಿಭೆ ತುಳುನಾಡಲ್ಲಿ ಮತ್ತೊಂದಿರಲಿಲ್ಲ. ಅವರನ್ನು ಬೋಳಾರ್ ನಂತರ ನೆಕ್ಸ್ಟ್ ಸ್ಥಾನದಲ್ಲಿ ನಾವು ನೋಡ್ಕೊಳ್ತಾ ಇದ್ವಿ. ಆದರೆ ರಾಕೇಶ್ ಇನ್ನು ನೆನಪು ಮಾತ್ರ ಅನ್ನುವಂಥದ್ದು ಅಷ್ಟೇ ಬೇಸರದ ಸಂಗತಿ. ಆದರೆ ವಿ ಮಿಸ್ ಯು ರಾಕೇಶ್, ಇದು ಮಾತ್ರ ಸತ್ಯದ ವಿಚಾರ. ಮತ್ತೆ ಹುಟ್ಟಿ ಬಾ ಗೆಳೆಯ ಅನ್ನುವಂತಹ ನಮ್ಮ ಒಂದು ವಿಚಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾನ್. ಜೊತೆಗೆ ಆ ಒಂದು ತಪ್ಪು ರಾಕೇಶ್ ಅವರ ಜೀವಕ್ಕೆ ಮುಳುವಾಯ್ತಾ ಅನ್ನುವಂತಹ ಪ್ರಶ್ನೆ. ಅಷ್ಟಕ್ಕೂ ಕೂಡ ಆಗಿರುವಂಥದ್ದೇನು, ಏನಾಗಿದೆ, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಖ್ಯಾತ ಹಾಸ್ಯ ನಟ, ಕಾಮಿಡಿ ಕಿಲಾಡಿ ರಾಕೇಶ್ ವಿಧಿವಶ. 10 ಪ್ರಶ್ನೆ ಹುಟ್ಟು ಹಾಕಿದ ಡೌನ್ ಟು ಅರ್ತ್ ನಟನ ಸಾವು.
ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪ್ರಸಿದ್ಧ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿ ಸೀಸನ್ 3 ಮೂಲಕ ರಾಜ್ಯದ ಲಕ್ಷಾಂತರ ಜನರನ್ನ ಮನರಂಜಿಸಿದ್ದ ಯುವ ನಟ ರಾಕೇಶ್ ಪೂಜಾರಿ ನಿಧನ ಹೊಂದಿದ್ದಾರೆ. ಕಾಮಿಡಿ ಕಿಲಾಡಿ ಸೀಸನ್ 3ರ ವಿಜೇತರಾಗಿ ಹೊರಹೊಮ್ಮಿದ ಉಡುಪಿ ಮೂಲದ ರಾಕೇಶ್ ಪೂಜಾರಿ ನಿಧನ ಅವರ ಅಭಿಮಾನಿಗಳು ಮಾತ್ರವಲ್ಲದೆ ರಾಜ್ಯದ ಜನತೆ ಬೆಚ್ಚಿ ಬೀಳುವಂತೆ ಮಾಡಿದೆ. ನಿನ್ನೆಯ ತನಕವೂ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದ ಯುವ ನಟ ರಾಕೇಶ್ ಪೂಜಾರಿ ನಿಧನ ಯುವ ಜನರಲ್ಲಿ ಆತಂಕ ಮೂಡಿಸಿದ್ದು, ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಮತ್ತೋರ್ವ ಪ್ರತಿಭಾನ್ವಿತನನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ. ಅಷ್ಟಕ್ಕೂ ಆಗಿದ್ದೇನು? ರಾಕೇಶ್ ಪೂಜಾರಿ ಅವರ ಆಪ್ತರು ಹೇಳುವ ಪ್ರಕಾರ ಕಾಂತಾರ 2 ಸಿನಿಮಾದಲ್ಲಿ ಬ್ಯುಸಿಯಾಗಿರುವ ರಾಕೇಶ್ ನಿನ್ನೆಯಷ್ಟೇ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಬಳಿಕ ರಾತ್ರಿ ಸ್ನೇಹಿತರೊಬ್ಬರ ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಂಜಾಯ್ ಮಾಡಿದ್ರು. ಬಹುಶಃ ರಾಕೇಶ್ ಈ ಮೆಹಂದಿ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿ ಅವರಿಗೆ ಲೋ ಬಿಪಿ ಉಂಟಾಗಿದೆ. ಬಳಿಕ ಹೃದಯಾಘಾತ ಸಂಭವಿಸಿ ನಿಧನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾತ್ರಿ 1 ಗಂಟೆ ಸುಮಾರಿಗೆ ಲೋ ಬಿಪಿ ಉಂಟಾಗಿ ರಾಕೇಶ್ ಪೂಜಾರಿ ಕುಸಿದು ಬೀಳುತ್ತಿದ್ದಂತೆ ತಕ್ಷಣ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಅದಾಗಲೇ ಅವರು ಮೃತಪಟ್ಟಿದ್ದರಿಂದ ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ. ಅದೊಂದು ತಪ್ಪು ಮಾಡಬಾರದಿತ್ತು. ಹೌದು, ರಾಕೇಶ್ ಪೂಜಾರಿ ಅದೊಂದು ತಪ್ಪು ಮಾಡಬಾರದಿತ್ತು. ಅವರ ಆಪ್ತರು ಹೇಳುವ ಪ್ರಕಾರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರ ಜೊತೆಯೂ ನಗುಮೊಗದಿಂದ ಒಂಚೂರು ಅಹಂಕಾರ ಪ್ರದರ್ಶಿಸದೆ ಮಾತನಾಡ್ತಿದ್ದಂತ ರಾಕೇಶ್ ಪೂಜಾರಿ ಮೊದಲ ಮಾತಿನಲ್ಲೇ ಎಲ್ಲರ ಹೃದಯ ಗೆಲ್ತಾ ಇದ್ರು. ಆದರೆ ನಿನ್ನೆ ಅವರು ಮೆಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಮಾಡಿದ ಒಂದು ತಪ್ಪು ಅವರ ಸಾವಿಗೆ ಕಾರಣ ಇರಬಹುದು ಅಂತ ಆಪ್ತ ವಲಯ ಹೇಳ್ತಿದೆ. ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕೇಶ್ ಪೂಜಾರಿ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿದ್ರು. ಸ್ನೇಹಿತನ ಮದುವೆಯ ಸಂದರ್ಭ ಮನಸೋ ಇಚ್ಛೆ ಸಂಭ್ರಮಪಟ್ಟು ಕುಣಿದಿದ್ರು. ಆಗ ಅವರ ದೇಹಕ್ಕೆ ದಣಿವಾಗಿದ್ರೂ ಸಹ ಅವರು ರೆಸ್ಟ್ ಮಾಡಿರಲಿಲ್ಲ. ಹೀಗಾಗಿ ದೇಹಕ್ಕೆ ತೀವ್ರ ಸುಸ್ತಾಗಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಅವರಿಗೆ ಲೋ ಬಿಪಿ ಉಂಟಾಗಿ ಹೃದಯಾಘಾತವಾಗಿದೆ. ಯಾವುದೇ ದುಶ್ಚಟ ದುರಭ್ಯಾಸ ಇಲ್ಲದ ರಾಕೇಶ್ ಪೂಜಾರಿ ನಿಧನ ಎಲ್ಲರಿಗೂ ಆತಂಕ ತಂದಿದೆ. ಕೋವಿಡ್ ನಂತರ ಹೆಚ್ಚು ಹೃದಯಾಘಾತ. ಹೌದು, ಅನೇಕ ಜನರು ಮಾತನಾಡುವಂತೆ ಕೋವಿಡ್ ನಂತರ ಬಹುತೇಕರು ಕೋವ್ಯಾಕ್ಸಿನ್ ಹಾಕಿಸಿಕೊಂಡಿದ್ರು. ಆ ಬಳಿಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕವೂ ಹೃದಯಾಘಾತದ ಸಂಖ್ಯೆಗಳು ಹೆಚ್ಚುತ್ತಾ ಇದೆ. ಇದಕ್ಕೆ ವೈಜ್ಞಾನಿಕ ಕಾರಣಗಳು ಅನೇಕ ಇದ್ರೂ ಸಹ ಕೊರೋನಾ ನಂತರ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚುತ್ತಿದೆ ಅನ್ನುವ ವಿಷಯ ಜನರ ತಲೆಯಲ್ಲಿ ಕೂತುಬಿಟ್ಟಿದೆ. ಕಾಮಿಡಿ ಕಿಲಾಡಿ ವಿನ್ನರ್ ರಾಕೇಶ್ ಪೂಜಾರಿ ಅವರ ನಿಧನದಿಂದ ಎಲ್ಲರಿಗೂ ಗರ ಬಡಿದಂತೆ ಆಗಿದ್ದು, ಅವರ ಸಹ ಕಲಾವಿದರು ಶಾಕ್ ಆಗಿದ್ದಾರೆ. ಅದೇ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಮಿಸ್ ಯು ಮಗನೇ, ನಾನು ಇನ್ಯಾವತ್ತೂ ನಿನ್ನ ಜೊತೆ ಮಾತನಾಡಲು ಆಗಲ್ಲ. ಕಾಮಿಡಿ ಕಿಲಾಡಿ ನನ್ನ ಹೃದಯಕ್ಕೆ ಹತ್ತಿರವಾದ ಕಾರ್ಯಕ್ರಮ. ನೀನು ಅದರಲ್ಲಿ ಒಂದು ಶಕ್ತಿಯಾಗುತ್ತೆ. ನಿನ್ನಂತಹ ಅದ್ಭುತ ವ್ಯಕ್ತಿ ನಮ್ಮ ಹೃದಯದಲ್ಲಿ ನೆಲೆಸಿರುತ್ತಾರೆ ಅಂತ ಪೋಸ್ಟ್ ಮಾಡಿದ್ದಾರೆ. ಜಿ ಕನ್ನಡ ವಾಹಿನಿಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಆಗಿದ್ದ ಉಡುಪಿ ನಿವಾಸಿ ರಾಕೇಶ್ ಪೂಜಾರಿಗೆ ಟ್ರೋಫಿ ಮತ್ತು 8 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಕ್ಕಿತ್ತು. ಕಾಮಿಡಿ ಕಿಲಾಡಿ ಸೀಸನ್ 3ರಲ್ಲಿ ಹಾಸನದ ಸಂತೋಷ್ ಮೊದಲ ರನ್ನರ್ ಅಪ್ ಪ್ರಶಸ್ತಿ ಪಡೆದರು ಮತ್ತು ಅವರಿಗೆ 4 ಲಕ್ಷ ರೂಪಾಯಿ ನಗದು ಮತ್ತು ಟ್ರೋಫಿ ನೀಡಲಾಗಿತ್ತು. ಫೆಬ್ರವರಿ 23ರಂದು ಅರಸೀಕೆರೆಯ ಜೀನ್ಪುಲ್ ಸಿದ್ದೇಶ್ವರ ಕ್ರೀಡಾಂಗಣದಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಿತು ಮತ್ತು ಶನಿವಾರ ಸಂಜೆ ಚಾನೆಲ್ನಲ್ಲಿ ಪ್ರಸಾರವಾಯಿತು. ಕೊನೆಯಲ್ಲಿ ರಾಕೇಶ್ ಪೂಜಾರಿ ತಮ್ಮ ಹಾಸ್ಯ ಪಾತ್ರದ ಮೂಲಕ ನ್ಯಾಯಾಧೀಶರು ಮತ್ತು ಪ್ರೇಕ್ಷಕರನ್ನ ಮೆಚ್ಚಿಸುವಲ್ಲಿ ಯಶಸ್ವಿಯಾದರು ಹಾಗೂ ವೀಕ್ಷಕರಿಂದ ಗರಿಷ್ಠ ಮತಗಳನ್ನ ಪಡೆದರು. ಕಾಂತಾರದಲ್ಲಿ ನಟಿಸ್ತಾ ಇದ್ದ ರಾಕೇಶ್ಗೆ ಗಂಡಾಂತರ ಎದುರಾಯ್ತಾ? ಕಾಂತಾರ ಅಧ್ಯಾಯ 1ರ ಜೂನಿಯರ್ ಆರ್ಟಿಸ್ಟ್ ಎಂಎಫ್ ಕಪಿಲ್ ಎಂಬುವರು ಕಳೆದ ಮಂಗಳವಾರ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಇದು ಶೂಟಿಂಗ್ ವೇಳೆ ಅಥವಾ ಸೆಟ್ನಲ್ಲಿ ಸಂಭವಿಸಿದ್ದಲ್ಲ ಅಂತ ರಿಷಬ್ ಶೆಟ್ಟಿ ಸೇರಿ ನಿರ್ಮಾಣ ತಂಡ ಅಧಿಕೃತ ಸಾಮಾಜಿಕ ಜಾಲತಾಣ ಹೇಳಿಕೆಯ ಮೂಲಕ ಸ್ಪಷ್ಟಪಡಿಸಿತ್ತು. ಇದು ವೈಯಕ್ತಿಕ ಕ್ಷಣದಲ್ಲಿ ನಡೆದ ಘಟನೆಯಾಗಿದೆ. ಇದೀಗ ಹೃದಯಾಘಾತದಿಂದ ನಿಧನರಾಗಿರುವ ರಾಕೇಶ್ ಪೂಜಾರಿ ಕಾಂತಾರ ಚಾಪ್ಟರ್ 1ರಲ್ಲಿ ಪಾತ್ರವೊಂದನ್ನು ನಿರ್ವಹಿಸ್ತಾ ಇದ್ದು, ಈ ಜೀವಾಂತ್ಯ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಯಾಗುತ್ತಿದೆ.
ಇದು ಖ್ಯಾತ ಹಾಸ್ಯ ನಟ ರಾಕೇಶ್ ಪೂಜಾರಿ ಇಲ್ಲ ಅನ್ನುವಂತಹ ಸುದ್ದಿ ಬಹಳಷ್ಟು ಬೇಸರವನ್ನು ತಂದಿರುವಂತಹ ಈ ಒಂದು ಸುದ್ದಿ. ಇವೆಲ್ಲದರ ಜೊತೆಗೆ ಆತನ ನೆನಪು ಪ್ರತಿ ಬಾರಿಯೂ ಕೂಡ ನಮ್ಮ ಜೊತೆ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಜೊತೆ ಇದ್ದಂತಹ ಹುಡುಗ, ಬೆಳೆದಂತಹ ಹುಡುಗ. ಸೊ ಹಾಗಿದ್ದಾಗ ತುಳುನಾಡಿನ ಬಹಳಷ್ಟು ಸಹೋದರರ ಗೆಳೆಯ ಆತ. ಹಾಗಿದ್ದಾಗ ಆತ ಬಿಟ್ಟು ಹೋಗಿರುವಂತಹ ನೆನಪುಗಳು, ಆತ ನಮ್ಮ ಮುಖದಲ್ಲಿ ತರಿಸಿದಂತಹ ನಗು ಯಾವತ್ತೂ ಕೂಡ ಶಾಶ್ವತ. ಅಂತಹ ಪುಣ್ಯವಂತ, ಹೃದಯವಂತ ರಾಕೇಶ್ ಪೂಜಾರಿ ಅವರು. ಸೊ ಹಾಗಿದ್ದಾಗ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂತಹ ಈ ಒಂದು ಸಾವು, ಈ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೂಡ ಕೊಡಬೇಕಾಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯುವಕರ ಹೃದಯಾಘಾತದಿಂದ ಸಾವುಗಳು ಜಾಸ್ತಿ ಆಗ್ತಾ ಇದೆ. ಮುನ್ಸೂಚನೆ ಮೊದಲೇ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದರೆ ಇವರ ವಿಡಿಯೋಗಳನ್ನು ಸಂಪೂರ್ಣವಾಗಿ ನಾವು ಗಮನಿಸಿದಾಗ ಅಲ್ಲಿ ಹಾರ್ಟಿಗೆ ಅಂದರೆ ಹೃದಯಕ್ಕೆ ಕೈ ಹಿಡಿದುಕೊಂಡು ಸ್ವಲ್ಪ ನೋವು ಅನುಭವಿಸಿದಂಥ ರೀತಿಯಲ್ಲಿ ರಾಕೇಶ್ ಅವರು ವರ್ತನೆಯನ್ನು ಮಾಡ್ತಾರೆ. ತದನಂತರ ಈ ಕೋವಿಡ್ ವ್ಯಾಕ್ಸಿನ್ ನಂತರ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು, ಅಥವಾ ಯುವಕರ ಸಾವುಗಳು ಜಾಸ್ತಿ ಆಗ್ತಿದೆ ಅನ್ನುವಂಥ ವಿಚಾರಗಳು, ಅಂದರೆ ಎಡಬಿಡದೆ ಮಾಡ್ತಾ ಇರುವಂತಹ ಕೆಲಸಗಳು, ನಮ್ಮ ಲೈಫ್ ಸ್ಟೈಲ್ಗಳು, ಇದೆಲ್ಲವೂ ಕೂಡ ಕಾರಣ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು. ಯಾಕಂದರೆ ಶೂಟಿಂಗ್ನಿಂದ ನೇರವಾಗಿ ಅಲ್ಲಿಗೆ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಸುಸ್ತು ಬರುವ ರೀತಿಯಲ್ಲಿ ಕುಣಿದಿರುವಂಥದ್ದು, ಅಂದರೆ ಭಾಳಷ್ಟು ಕುಣಿದಿದಂತೆ ರಾಕೇಶ್ ಅವರು. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ಕಾರಣ ಆಯಿತಾ? ಸೊ ಏನು ಕತೆ, ಎಲ್ಲ ವಿಚಾರದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಕೂಡ ಕೊಡಬೇಕು. ಈ ಒಂದು ಸಾವು ಒಂದು ಸಾವಾಗಿ ಉಳಿಬಾರ್ದು, ಅಥವಾ ಜೀವಂತ್ಯ ಆಗಿದೆ, ಕರೆಕ್ಟ್. ಆದರೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಬದುಕುದಾದರೂ ಹೇಗೆ ಅನ್ನುವಂತಹ ಪ್ರಶ್ನೆಯು ಕೂಡ ಇಂತಹ ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತೆ ಮಾಡಿದೆ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿನ ಪ್ರಸಿದ್ಧ KMC ಆಸ್ಪತ್ರೆಯ ಖ್ಯಾತ ಹೃದ್ರೋಗ ತಜ್ಞರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಮನೀಶ್ ರೈ ಸರ್, ಆತ್ಮೀಯವಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಮನೀಶ್ ರೈ ಅವರಿಗೆ ನಮಸ್ತೆ ಸರ್. ಆತ್ಮೀಯವಾದಂಥ ಸ್ವಾಗತ ಸರ್. ನಮಸ್ತೆ ಸರ್. ಡಾಕ್ಟರ್ ಮನೀಶ್ ರೈ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅಂದರೆ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂತಹ ರಾಕೇಶ್ ಪೂಜಾರಿ ಅವರ ಜೀವಾಂತ್ಯ ಹೇಗಾಯಿತು ಅನ್ನುವಂತಹ ಪ್ರಶ್ನೆಗಳ ನಡುವೆ ವಿಧಿಲಿಖಿತ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಇರುವಂತಹ ಸತ್ಯ. ಇವೆಲ್ಲದರ ಜೊತೆಗೆ ಆರೋಗ್ಯ ಇಷ್ಟವೆಯಾ ಅಥವಾ ಜೀವನ ಅನ್ನುವಂಥದ್ದು ನೀರಿನ ಮೇಲಿರುವಂತಹ ಗುಳ್ಳೆಯಾ ಅನ್ನುವಂತಹ ಪ್ರಶ್ನೆಯನ್ನು ಮತ್ತೆ ಮತ್ತೆ ಹುಟ್ಟು ಹಾಕುವಂತೆ ಮಾಡಿದೆ ಇಂತಹ ಸಾವುಗಳು. ಸೊ ಹಾಗಿದ್ದಾಗ ನೇರವಾಗಿ ನಾನು ಡಾಕ್ಟರ್ ಮನೀಶ್ ರೈ ಸರ್ ಜೊತೆ ಹೋಗ್ತಾ ಇದ್ದೀನಿ. ಸರ್, ಈ ಒಂದು ಸಾವುಗಳು ಪದೇ ಪದೇ ಅಂದರೆ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ ರಾಕೇಶ್ ಅವರ ಸಾವು, ತಾವು ಆ ವಿಡಿಯೋವನ್ನು ಕೂಡ ನೋಡ್ಕೊಂಡು ಬಂದ್ರಿ ಸರ್. ಫಸ್ಟ್ ರಿಯಾಕ್ಷನ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸೊ ಮೊದಲನೇದಾಗಿ ಇದು ತುಂಬ ದುಃಖನೀಯ ವಿಷಯ. ಸೊ ಸಣ್ಣ ವಯಸ್ಸಲ್ಲಿ ಯಾರಿಗಾದರೂ ಈ ಥರ ಆದಾಗ, ರಾಕೇಶ್ ಯಾರಿಗಾದರೂ ಈ ಥರ ಆದಾಗ ಎಲ್ಲರಿಗೂ ಬೇಜಾರಂತೂ ಆಗುತ್ತೆ. ಸೊ ಬಟ್ ತುಂಬ ನಿಮ್ಮ ಥರನೇ ತುಂಬ ಕ್ವೆಶನ್ಸ್ ಎಲ್ಲರ ಮನಸ್ಸಲ್ಲಿ ಇರ್ತದೆ, ಏನಕ್ಕೆ ಆಗ್ತಾ ಇದೆ ಅಂತ. ಸೊ ಇದನ್ನು ನಾವು ಹೃದಯ ಸ್ತಂಭನ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರಿತೇವೆ. ಸೊ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನಾರ್ಮಲ್ ಇರುವ ಮನುಷ್ಯ, ಎಲ್ಲ ನಾರ್ಮಲ್ ಇರೋ ಹೃದಯ 1 ಗಂಟೆಯೊಳಗೆ ಕಂಪ್ಲೀಟ್ ಸ್ಟಾಪಿಗೆ ಬರ್ತದೆ. ಸೊ ಇದಾಗಲಿಕ್ಕೆ ಕೆಲವೊಂದು ಕಾರಣ ಇದೆ. ಸೊ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕಿಂದ ಆಗುತ್ತೆ, ಕೆಲವೊಮ್ಮೆ ಬೇರೆ ಕಾರಣದಿಂದ ಆಗುತ್ತೆ. ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಅದು ಆಟೋಪ್ಸಿ ಇಲ್ಲದೆ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೇ ಗೊತ್ತಾಗುತ್ತೆ. ಬಟ್ ಇನ್ ಜನರಲ್ ಆಗಿ ಹೃದಯ ಸ್ತಂಭನಕ್ಕೆ ಈ ಥರ ಸಡನ್ ಕಾರ್ಡಿಯಾಕ್ ಅರೆಸ್ಟ್ಗೆ ಏನೆಲ್ಲ ಕಾರಣ ಇರಬಹುದು ಅಂತ ಹೇಳ್ಬೋದು ನಾನು. ಸೊ ಫಸ್ಟ್ ಒಂದು ಕ್ಲಿಯರ್ ಇರಬೇಕು. ಸೊ ಹಾರ್ಟ್ ಅಟ್ಯಾಕ್ ಈಸ್ ನಾಟ್ ದ ಸೇಮ್ ಎಸ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ ಅನ್ನು ನಾವು ಹೃದಯಾಘಾತ ಅಂತ ಕರಿತೇವೆ. ಸೊ ಹೃದಯಾಘಾತ ತುಂಬ ಕಾಮನ್, ನಮ್ಮ ನೆರೆಕರೆಯಲ್ಲಿ ಎಲ್ಲರಿಗೂ ನೋಡಿದ್ದೇವೆ. ಸೊ ನೇಬರ್ಸ್ ಇರಲಿ, ತಂದೆ ತಾಯಿ ಇಲ್ಲದಿದ್ದರೆ ಫ್ರೆಂಡ್ಸಲ್ಲಿ ಎಲ್ರಿಗೂ ತುಂಬ ಜನರ ತಂದೆ ತಾಯಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ, ಸೊ ಹಾರ್ಟ್ ಅಟ್ಯಾಕ್ ಆಗಿ 100 ಜನ ಆಸ್ಪತ್ರೆಗೆ ಹೋದರೆ 95 ಜನ ವಾಪಸ್ ಬರ್ತಾರೆ. ಸೊ ಹಾರ್ಟ್ ಅಟ್ಯಾಕ್ ತುಂಬ ಕಾಮನ್. ಸೊ ಪ್ರತಿಯೊಬ್ಬ ಹಾರ್ಟ್ ಅಟ್ಯಾಕಿಂದ ಸತ್ತೋಗೋದಿಲ್ಲ. ಸೊ 5% ಮಾತ್ರ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಇದೆ, ಹಾಸ್ಪಿಟಲ್ ಬಂದರೆ ಟ್ರೀಟ್ಮೆಂಟ್ ಆಗುತ್ತೆ. ಸೊ ಬಟ್ ಹಾರ್ಟ್ ಅಟ್ಯಾಕ್ ಅದರಲ್ಲಿ ಒಂದು 2-3 ಜನ ಸಡನ್ 1 ಗಂಟೆಯೊಳಗೆ ಗೋಲ್ಡನ್ ಅವರ್ ಅಂತ ಕರಿತೇವೆ, ಅದರೊಳಗೆ ಸಾವನ್ನಪ್ತಾರೆ. ಅದನ್ನು ನಾವು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಇದನ್ನು ಹೃದಯ ಸ್ತಂಭನ ಅಂತ ಕರಿತೇವೆ. ಸೊ ಪ್ರತಿಯೊಂದು ಹಾರ್ಟ್ ಅಟ್ಯಾಕ್ ಹೃದಯ ಸ್ತಂಭನಕ್ಕೆ ಕಾರಣ ಆಗುದಿಲ್ಲ. ಸೊ ಹಾರ್ಟ್ ಅಟ್ಯಾಕ್ 100 ಜನರಿಗಾದ್ರೆ 1-2-3 ಜನರಿಗೆ ಮಾತ್ರ ಹೃದಯ ಸ್ತಂಭನ ಆಗುತ್ತೆ. ಪ್ರತಿಯೊಂದು ಹೃದಯ ಸ್ತಂಭನ ಹಾರ್ಟ್ ಅಟ್ಯಾಕ್ ಇಂದ ಅಲ್ಲ. ಸೊ ಹಾರ್ಟ್ ಅಟ್ಯಾಕ್ ಹೃದಯ ಸ್ತಂಭನ ಆಗೋದಕ್ಕೆ ಕೆಲವೊಂದು ಕಾರಣ ಇವೆ. ಸೊ ಅದರಲ್ಲಿ ಮೇಜರ್ ಕಾರಣ ಹಾರ್ಟ್ ಅಟ್ಯಾಕ್, ಮೇಜರ್ ಕಾರಣ. ಸೊ ವಯಸ್ಸಾದವರಲ್ಲಿ ಒಂದು 50 ವರ್ಷದ ಇದು ಮನುಷ್ಯ, ಅವನಿಗೆ ಶುಗರ್ ಇದೆ, BP ಇದೆ, ಮೊದಲು ಹಾರ್ಟ್ ಸಮಸ್ಯೆ ಇದೆ, ಅಂಥವನು ಸಡನ್ ಆಗಿ ಸಾವನ್ನಪ್ಪಿದ್ರೆ ಅದು ಸಡನ್ ಆಗಿ ಅದು ಆ ಹೃದಯ ಸ್ತಂಭನ ಆದದ್ದು ಹಾರ್ಟ್ ಅಟ್ಯಾಕಿಂದ. ಸಣ್ಣ ವಯಸ್ಸಲ್ಲಿ ಈ ಥರ ಹೃದಯ ಸ್ತಂಭನ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಅದು ಹಾರ್ಟ್ ಅಟ್ಯಾಕಿಂದ ಇರ್ಬೋದು, ಬೇರೆ ಕಾರಣದಿಂದ ಇರ್ಬೋದು.
ಅದನ್ನು ಆಟೋಪ್ಸಿ ಮಾಡಿದ ಮೇಲೆ, ಇಲ್ಲದಿದ್ರೆ ಬೇರೆ ಜೆನೆಟಿಕ್ ಅನಾಲಿಸಿಸ್, ಇಲ್ಲದೆ ಫ್ಯಾಮಿಲಿ ಹಿಸ್ಟ್ರಿ ನೋಡಿದ ಮೇಲೆ, ನೀವು ಹೇಳಿದ್ರೆ ಅವ್ರ ತಂದೆ ಕೂಡ ಈ ಥರ ಇತ್ತು ಅಂತ, ಸೊ ಅವ್ರಿಗೆ ಏನಾಯಿತು ಅಂತ ನಾವು ಡಿಸ್ಕಸ್ ಮಾಡೋದಿಲ್ಲ. ಬಟ್ ಜನರಲ್ ಆಗಿ ಏನಕ್ಕೆ ಈ ಥರ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಇದಕ್ಕೆ ಸಣ್ಣ ವಯಸ್ಸಲ್ಲಿ ಹೃದಯ ಸ್ತಂಭನ ಆದಾಗ ಕೆಲವೊಂದು ಕಾರಣ ಇದೆ. ಮೇನ್ ಕಾರಣ ಈಗಲೂ ಕೂಡ ನಾವು ಒಂದು ದಶಕ ಹಿಂದೆ, ನಾನು 2012 ಜಯದೇವದಲ್ಲಿದ್ದಾಗ, ಆಗ ನಾವು ಹಾರ್ಟ್ ಅಟ್ಯಾಕಿಗೆ ನೋಡಿದಾಗ ತುಂಬ ಜನ 50s ಮೇಲೆ ಇದ್ದರು. ಸೊ 40s ಹಾರ್ಟ್ ಅಟ್ಯಾಕ್ ಆದಾಗ ನಾವು ಸ್ವಲ್ಪ ಕೇರ್ಫುಲ್ ಆಗ್ತಾ ಇದ್ವಿ, ಏನಕ್ಕೆ ಆಗ್ತಾ ಇದೆ ಅಂತ. ಈಗ 40s ಹಾರ್ಟ್ ಅಟ್ಯಾಕ್ ಆಗೋದು ತುಂಬ ಕಾಮನ್. ಸೊ ಒಂದು ದಶಕದಲ್ಲಿ 10 years ಏನಾಗಿದೆ ಅಂದರೆ, ಈಗ ನಾವು 40s ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದರೆ ನಾವು ಕ್ವೆಶ್ಚನ್ ಮಾಡೋದಿಲ್ಲ ಏನಕ್ಕಾಯ್ತು ಅಂತ, ಅದು ಆಗ್ತದೆ. 30s ಬಂದಾಗ ನಾವು ಕ್ವೆಶ್ಚನ್ ಮಾಡ್ತೇವೆ ಏನಕ್ಕಾಯ್ತು, ಬೇರೆ ಏನಾದರೂ ಕಾಯಿಲೆ ಇತ್ತಾ, ಜೆನೆಟಿಕ್ ಕಾಯಿಲೆ ಇತ್ತಾ, ಅಲ್ಲ ರಕ್ತ ಗಟ್ಟಿಯಾಗೋ ಏನಾದರೂ ಕಾಯಿಲೆ ಇತ್ತಾ, ಬೇರೆ ಏನಾದರೂ ಸಮಸ್ಯೆ ಇತ್ತಾ ಅಂತ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಕಾಮನ್ ಸಣ್ಣ ವಯಸ್ಸಲ್ಲಿ 40 years ಕೆಳಗಡೆ ಹಾರ್ಟ್ ಅಟ್ಯಾಕ್ ಆಗೋದಾದರೆ ಕಾಮನೆಸ್ಟ್ ಕಾಸ್ ಸ್ಮೋಕಿಂಗ್. ಸೊ ಸ್ಮೋಕಿಂಗ್ ಇಲ್ಲದಿದ್ದರೆ ಕೆಲವೊಮ್ಮೆ ಜೆನೆಟಿಕ್ ಕಾಯಿಲೆಗಳು, ಸೊ ಕೆಲವೊಬ್ಬರಲ್ಲಿ ರಕ್ತನೇ ಸ್ರವ ಕಟ್ಟುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂಥವರಲ್ಲಿ. ಕೆಲವೊಮ್ಮೆ ಸಣ್ಣ ವಯಸ್ಸಲ್ಲಿ ಕೆಲವೊಬ್ಬರಿಗೆ 20 ವಯಸ್ಸಿಂದ ಡಯಾಬಿಟೀಸ್ ಇರ್ತದೆ, ಅಂಥವ್ರಿಗೆ 10 ವರ್ಷ 15 ವರ್ಷದ ಮೇಲೆ ಹಾರ್ಟ್ ಸಮಸ್ಯೆ ಬರುವ ಸಾಧ್ಯತೆ ಇದೆ. ಸೊ ಕೆಲವೊಮ್ಮೆ ರೇರ್ ಕಾಸಸಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ 30ರಲ್ಲಿ. ಇದು ಯೂಶಲಿ ಇದು ಹಾರ್ಟ್ ಅಟ್ಯಾಕ್ ಆಗೋದು 40 ವಯಸ್ಸು ಮೇಲೆ. ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಇರಬೇಕು. ಸೊ ಶುಗರ್, BP, ಕೊಲೆಸ್ಟ್ರಾಲ್ ಎಲ್ಲ ಇರಬೇಕು. ಸ್ಮೋಕಿಂಗ್, ಇದು ಹಾರ್ಟಿಗೆ ಮೇನ್ 5 ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಶುಗರ್, BP, ಕೊಲೆಸ್ಟ್ರಾಲ್, ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಸ್ಮೋಕಿಂಗ್, ಇದೈದು. ಸೊ ಇದರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ದರೆ, ಕೆಲವೊಬ್ಬರಲ್ಲಿ ತಂದೆಗೆ 40ರಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತದೆ, ಮಗನಿಗೆ ಕೂಡ ಆ ಏಜಲ್ಲಿ ಬಂದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಹೌದು. ಕೆಲವೊಬ್ಬರಿಗೆ ಡಯಾಬಿಟೀಸಿಂದ, ಸೊ 10-20 ವರ್ಷದ ಡಯಾಬಿಟೀಸ್ ಇದೆ ಅಂದರೆ ಹಾರ್ಟಿಗೆ ಸಮಸ್ಯೆ ಬರೋ ಚಾನ್ಸ್ ಇದೆ. ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದೆ ಒಂದು ದಶಕದಿಂದ ಆದರೆ ಹಾರ್ಟಿಗೆ ಸಮಸ್ಯೆ ಬರೋ ಚಾನ್ಸ್ ಇದೆ. ಯಾರಿಗೆ 5ರಲ್ಲಿ 5 ರಿಸ್ಕ್ ಫ್ಯಾಕ್ಟರ್ ಇದೆ ಅವರಿಗೆ ಬೇಗನೆ ಹಾರ್ಟಿಗೆ ಸಮಸ್ಯೆ ಬರೋ ಚಾನ್ಸ್ ಇದೆ. ಯಾರಿಗೆ 5ರಲ್ಲಿ ಯಾವುದು ರಿಸ್ಕ್ ಫ್ಯಾಕ್ಟರ್ ಇಲ್ಲ, ಹಾರ್ಟ್ ಸಮಸ್ಯೆ ನಾವು ರಿಸ್ಕ್ ಅಂತ ಹೇಳ್ತೇವೆ, 10 year ರಿಸ್ಕ್ ಕಮ್ಮಿ ಇರ್ತದೆ. 10 year ರಿಸ್ಕ್ ಆಫ್ ಡೆವಲಪಿಂಗ್ ಹಾರ್ಟ್ ಡಿಸೀಸ್ ವಿಲ್ ಬಿ 5% ಆ ಥರ. ಸೊ ಬಟ್ ಇಟ್ ಇಸ್ ನಾಟ್ ಅನ್ಕಾಮನ್ ಟು ಫೈಂಡ್ someone with a heart attack in the 40s. 30s would be unusual. ಸೊ 30ರಲ್ಲಿ ಹೃದಯ ಸ್ತಂಭನ ಆದಾಗ 3rd decade ಹಾರ್ಟ್ ಅಟ್ಯಾಕ್ ಅಲ್ಲದೆ ಬೇರೆ ಕಾರಣ ಇರ್ಬೋದು. ಕೆಲವೊಮ್ಮೆ ಜೆನೆಟಿಕ್ ಕಾಯಿಲೆ ಇರ್ತದೆ, ಮಸಲಿದ ಸಮಸ್ಯೆ ಇರ್ತದೆ, ಕೆಲವೊಮ್ಮೆ ಹೈಪರ್ಟ್ರೋಫಿ ಕಾರ್ಡಿಯೋಮಯೋಪತಿ ಅಂತ ಇದೆ. ಸೊ ಅದು ತುಂಬ ಕಾಮನ್, 500ರಲ್ಲಿ ಒಬ್ಬರಿಗೆ ಇರ್ತದೆ. ಹಾರ್ಟ್ ಮಸಲ್ ದಪ್ಪ ಇರ್ತದೆ, ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಅದು. ಬಟ್ ಆ ಕಂಡೀಷನಲ್ಲಿ ಕೆಲವೊಮ್ಮೆ ಸಡನ್ನಾಗಿ ಎದೆ ಬಡ್ತಾ ಫಾಸ್ಟ್ ಹೋಗಿ ಹಾರ್ಟ್ ಸ್ಟಾಪ್ ಆಗುತ್ತೆ. ಅದು ತುಂಬ ಕಾಮನ್ ಕಂಡೀಷನ್, ಜೆನೆಟಿಕ್ ಕಂಡೀಷನ್. ಅದು ಕೂಡ ತಂದೆಯಲ್ಲಿರ್ತದೆ, ಮಗನಿಗೆ ಬರ್ತದೆ. ಸೊ ಕೆಲವೊಮ್ಮೆ ಈ ಥರ ನಾವು ನೋಡಿದಾಗ ಸಣ್ಣ ವಯಸ್ಸಲ್ಲಿ ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣ್ತೇವೆ ನಾವು ಹೃದಯ ಸ್ತಂಭನ ಆಗಿ ಸಡನ್ ಇರೋದು. ಬಟ್ ಆ ಥರ ನಾವು ಹಿಸ್ಟ್ರಿ ಕೇಳಿದಾಗ ಇಲ್ಲಿ ಸಣ್ಣ ವಯಸ್ಸಲ್ಲಿ ಅವ್ರು ಹೇಳ್ತಾರೆ ತಾಯಿದು ಅಕ್ಕನ ಮಗ ಕೂಡ ಈ ಥರ ಆಯಿತು, ತಾಯಿದು ಅಕ್ಕ, ತಾಯಿದು ಫ್ಯಾಮಿಲಿಯಲ್ಲಿ ಬೇರೆಯವ್ರಿಗೆ ಕೂಡ ಈ ಥರ ಆಗಿರೋ ಚಾನ್ಸಸ್ ಇದೆ. ಆಗ ಆ ಥರ ಹಿಸ್ಟ್ರಿ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಇದು ಜೆನೆಟಿಕ್ ಪ್ರಾಬ್ಲಮ್ ಏನೋ ಇದೆ, ಮಸಲಿದ ಪ್ರಾಬ್ಲಮ್ ಇದೆ. ಕೆಲವೊಮ್ಮೆ ಇದು ಮಸಲ್ದ, ಸೊ ಒಂದು ರಕ್ತನಾಳದ ಪ್ರಾಬ್ಲಮಲ್ಲಿ ಹೃದಯ ಸ್ತಂಭನ ಆದಾಗ ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಸೊ ಹಾರ್ಟಲ್ಲಿ 3 ರಕ್ತನಾಳ ಮೇಯ್ನ್ ಇದೆ. ಸೊ ಆ ರಕ್ತನಾಳದಲ್ಲಿ ಯಾವುದೇ ರಕ್ತನಾಳ ಬ್ಲಾಕ್ ಆದಾಗ ಅದನ್ನು ನಾವು ಹೃದಯಾಘಾತ ಅಂತ ಹೇಳ್ತೇವೆ, ರಕ್ತನಾಳ ಬ್ಲಾಕ್ ಆದಾಗ. ಸೊ ಆಗ ಕೂಡ ಕೆಲವೊಮ್ಮೆ ನಾನು ಹೇಳಿದಾಗ ಹೃದಯಾಘಾತ ಆದಾಗ ಹೃದಯ ಸ್ತಂಭನ ಆಗ್ಬೋದು. ಸೊ ಬಟ್ ಕೆಲವೊಬ್ಬರಲ್ಲಿ ರಕ್ತನಾಳ ಚೆನ್ನಾಗಿರ್ತದೆ, ಮಸಲ್ ತೊಂದರೆ ಇರ್ತದೆ, ಮಸಲ್ ದಪ್ಪ ಇರ್ತದೆ, ಮಸಲ್ ವೀಕ್ ಇರ್ತದೆ ಜೆನೆಟಿಕ್ ಕಾಯಿಲೆಯಿಂದ. ಸೊ ಅದನ್ನು ನಾವು ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ. ಆ ಕಂಡೀಷನ್ ಕೂಡ ಹೃದಯ ಸ್ತಂಭನ ಆಗ್ಬೋದು. 3ನೇ, ಕೆಲವೊಬ್ಬರಲ್ಲಿ ರಕ್ತನಾಳ ಚೆನ್ನಾಗಿರ್ತದೆ, ಮಸಲ್ ಕೂಡ ಚೆನ್ನಾಗಿರ್ತದೆ, ಅದೇ ಕರೆಂಟ್ ಚೆನ್ನಾಗಿರಲ್ಲ. ಹಾರ್ಟ್ ನಮ್ಮ ಎಲ್ರಿಗೂ ತಿಳಿದಾಗೆ ನಿಮಿಷದಲ್ಲಿ 60ರಿಂದ 100 ಸಲ ಕೆಲಸ ಮಾಡಬೇಕು, ನಾವು ನಾಡಿ ಬಡಿತ ಅಂತ ಹೇಳ್ತೇವೆ. ಆ ಥರ ಕೆಲಸ ಮಾಡಲಿಕ್ಕೆ ಹಾರ್ಟಿದು ಕರೆಂಟಿ ಸಿಸ್ಟಮ್ ಇರ್ತದೆ. ಕೆಲವೊಬ್ಬರಲ್ಲಿ ಕರೆಂಟಿ ಸಿಸ್ಟಮಲ್ಲಿ ಜೆನೆಟಿಕ್ ಫಾಲ್ಟ್ ಇರ್ತದೆ. ಸೊ ಕರೆಂಟಿ ಸಿಸ್ಟಮ್ ಸಡನ್ ಆಗಿ ಫಾಸ್ಟ್ ಹೋಗಿ ನಿಲ್ತದೆ, VF ಅಂತ ಹೇಳ್ತೇವೆ. ಸೊ ಆ ಕಾರಣ ಇರ್ಬೋದು. ಸೊ ಸಣ್ಣ ವಯಸ್ಸಲ್ಲಿ 30ರಲ್ಲಿ 20ರಲ್ಲಿ ಹೃದಯ ಸ್ತಂಭನಾಗಿ ಯಾರನ್ನ ಸಾವನ್ನಪ್ಪಿದ್ರೆ ನಾವು ಇದು ಏನಾದರೂ ಕಾಯಿಲೆ ಇದೆಯಾ ಇಲ್ವೋ ಅಂತ ಕೂಡ ಇವ್ಯಾಲ್ಯೂಯೇಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದನ್ನು ಹೃದಯಾಘಾತ ಅಂತ ಕರೆಯೋದು ತಪ್ಪಾಗುತ್ತೆ. ಯಾಕಂದರೆ ಹೃದಯಾಘಾತದಿಂದ ಹೃದಯ ಸ್ತಂಭನ ಆಗೋದು ಕಾಮನ್, ಬಟ್ ಎಲ್ಲ ಹೃದಯಾಘಾತದಿಂದ ಹೃದಯ ಸ್ತಂಭನ ಆಗೋದಿಲ್ಲ. ಸೊ 2%, 3% ಮಾತ್ರ ಆಗುತ್ತೆ. ಓಕೆ. ಜೊತೆಗೆ ಸರ್, ಇಲ್ಲಿ ಈಗ ರಾಕೇಶ್ ಅವರ ಕೇಸ್ನಲ್ಲಿ ಅಂದರೆ ಅವರಿಗೆ ಮೊದಲೇ ಮುನ್ಸೂಚನೆ ಇತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕಂದರೆ ಅವರು ಆ ಒಂದು ದೃಶ್ಯಾವಳಿಯನ್ನು ಒಂದು ಸಲ ಪ್ಲೇ ಮಾಡಿ ಮೆಹಂದಿ ಕಾರ್ಯಕ್ರಮದಲ್ಲಿ ಅವರು ಎದೆಯನ್ನು ಹಿಡಿದುಕೊಂಡು ನೃತ್ಯವನ್ನು ಮಾಡ್ತಾರೆ. ಪ್ಲೇ ಮಾಡಿ ಆ ದೃಶ್ಯಾವಳಿಯನ್ನು. ಎಸ್, ಫುಲ್ ಸ್ಕ್ರೀನಲ್ಲಿ. ಎಸ್ ಸರ್, ಇಲ್ಲಿ ನಾವು ಅವರನ್ನು ಗಮನಿಸಿದಾಗ ಅವರ ಆ ಕಾರ್ಯಕ್ರಮಕ್ಕೆ ಹೋದಾಗ ಅಂದರೆ ಫಸ್ಟೇ ಟಯರ್ಡ್ ಆಗಿರ್ತಾರೆ, ಅಂದರೆ ಟಯರ್ಡ್ ಆಗಿದ್ದಾರೆ ಅವ್ರ ಫ್ರೆಂಡ್ಸ್ಗಳಲ್ಲೇ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಹೋದಾಗ ಟಯರ್ಡ್ ಆಗಿದ್ರು, ಬಟ್ ಸ್ಟಿಲ್ ಒಂದು ಮೆಹಂದಿ ಕಾರ್ಯಕ್ರಮ ಅಂತ ಬಂದಾಗ ಅಲ್ಲಿ DJ ಅನ್ನು ಹಾಕ್ತಾರೆ, ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಸಿಸ್ಟಮ್ಸ್ ಇರುತ್ತೆ. ಸೊ ಆವಾಗ ಡ್ಯಾನ್ಸ್ ಮಾಡ್ತಾಯಿದ್ರು, ಬಟ್ ಸ್ಟಿಲ್ ಅಲ್ಲಿ ಎದೆಗೆ ಕೈ ಇಟ್ಕೊಂಡೇ ನೃತ್ಯವನ್ನು ಮಾಡ್ತಾಯಿದ್ರು ಅವರು.
ಸೊ ಅದು ಬಹಳಷ್ಟು ಚರ್ಚೆ ಆಗ್ತಾ ಇದೆ, ಅಂದ್ರೆ ಮೊದಲೇ ಗೊತ್ತಿತ್ತಾ ಹೇಗೆ? ಅದೇ ಕೆಲವೊಮ್ಮೆ ಹೃದಯಾಘಾತ ಆದಾಗ ಮುನ್ಸೂಚನೆ ಬರ್ತದೆ. ನೋಡಿ ಅವರು ಕೈ ಇಟ್ಕೊಳ್ತಾ ಇದ್ರು ಅವಾಗ. ಅದೇ ಅದು ಕ್ಲಿಯರ್ ಇಲ್ಲ, ಬಟ್ ಇರಬಹುದು. ಬಟ್ ಏನಂದ್ರೆ ಹೃದಯಾಘಾತ ಬಂದಾಗ ಕೆಲವೊಬ್ಬರಿಗೆ ಮುನ್ಸೂಚನೆ ಬರ್ತದೆ. ಸೊ ಕೆಲವೊಮ್ಮೆ ಎದೆ ನೋವು ಅಂತ. ಬಟ್ ಏನಾಗುತ್ತೆ, ಸಣ್ಣ ವಯಸ್ಸಲ್ಲಿ ಇರುವಾಗ ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡ್ತಾರೆ, ಇರ್ಲಿಕ್ಕಿಲ್ಲ, ಗ್ಯಾಸ್ಟ್ರಿಕ್ ಇರ್ಬೋದು ಅಂತ. ಸೊ ಒಂದಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಏನಾದ್ರು ಹೊಸ ನೋವು ಕಂಡು ಬಂದ್ರೆ, ಈ ಹಾರ್ಟಿನ ನೋವು ಸೆಂಟ್ರಲ್ಲಿ ಉರಿ ತರ ಬರ್ತದೆ, ಕೈಗೆ ಬರ್ತದೆ, ಆ ಥರ ಏನಾದ್ರು ನೋವು ಬಂದ್ರೆ ರೆಸ್ಟ್ ತಗೊಂಡು ಇವ್ಯಾಲ್ಯೂಟ್ ಮಾಡೋದು ಬೆಟರ್. ಸೊ ಬಟ್ ಇದು ಎಕ್ಸಾಕ್ಟ್ಲಿ ಆ ಥರ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದಾಗ ಇವರ ಕೇಸಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ಪೋಸ್ಟ್ ಮಾರ್ಟಮ್ ಮಾತ್ರ ಹೇಳ್ತದೆ. ಸೊ ಬಟ್ ಏನೇ ಇರಲಿ, ಸೊ ಹಾರ್ಟಿದು ಸಮಸ್ಯೆ ನೋವು ಇರುವಾಗ ಎಕ್ಸರ್ಟ್ ಮಾಡದೆ ರೆಸ್ಟ್ ಮಾಡಿ ಅದನ್ನು ಇವ್ಯಾಲ್ಯೂಟ್ ಮಾಡೋದು ಬೆಟರ್. ಯಾಕೆಂದರೆ ನಾನು ಹೇಳಿದಾಗ ಈಗ ಸಣ್ಣ ವಯಸ್ಸಲ್ಲಿ ಕೂಡ ನಾವು ಹಾರ್ಟ್ ಅಟ್ಯಾಕ್ ಕಾಣ್ತೇವೆ. ಸೊ ನಿಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ಸೊ ಅಲ್ಲಿ ಅವರ ಸ್ನೇಹಿತರು ಹೇಳುವ ಪ್ರಕಾರ ಅಂದ್ರೆ ಇಸ್ ಆಲ್ಸೋ ಟೈರ್ಡ್ ಆಲ್ಸೋ. ಯಾಕಂದ್ರೆ ಒಂದು ಇಟ್ಸ್ ಬೆಟರ್ ನಾಟ್ ಟು ವೆನ್ ಯು ಹ್ಯಾವ್ ಪೇನ್ ಅಂಡ್ ಆ ಥರ ಸುಸ್ತಾದಾಗೆಲ್ಲ ಸೊ ಓವರ್ ಎಕ್ಸರ್ಟ್ ಮಾಡೋದು ಎಲ್ಲ ಇಸ್ ನಾಟ್ ವೈಸ್. BP ಡೌನ್ ಆಗಿ ಯೂಶಲಿ ಹೃದಯ ಸ್ತಂಭನ ಆಗುತ್ತಿಲ್ಲ. ಸೊ ಬಟ್ ಹಾರ್ಟ್ ಅಟ್ಯಾಕ್ ಆಗಿ ಆಗುತ್ತೆ. ಸೊ ಇದು ಇರ್ಬೋದು, ಇಲ್ಲದು ಇರ್ಬೋದು, ಹೇಳಿಕ್ಕೆ ಆಗೋದಿಲ್ಲ. ಬಟ್ ಎನಿವೇ ಇಟ್ ಇಸ್ ನಾಟ್ ವೈಸ್ ಟು ನಿಗ್ಲೆಕ್ಟ್ ಎನಿ ಚೆಸ್ಟ್ ಪೇನ್. ಈಗ ಏನಂದ್ರೆ ನಾವು ಕೂಡ ನಮ್ಮ OPD ಯಲ್ಲಿ ತುಂಬಾ ಜನರಿಗೆ ನೋಡ್ತೇವೆ, ಕೆಲವೊಮ್ಮೆ ಹಾರ್ಟಿನ ನೋವು ಮತ್ತೆ ಗ್ಯಾಸ್ಟ್ರಿಕ್ ನೋವನ್ನು ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೌದಪ್ಪ, ಕೆಲವೊಂದು ಕ್ಲೂಸ್ ಇರ್ತದೆ. ಗ್ಯಾಸ್ಟ್ರಿಕ್ ನೋವು ಊಟಕ್ಕೆ ಸಂಬಂಧಪಟ್ಟದ್ದು. ಸೊ ಊಟ ಖಾಲಿ ಹೊಟ್ಟೆಯಲ್ಲಿ ಉರಿ ಬಂದಾಗ, ನೋವು ಬಂದಾಗ, ಇಲ್ಲದೆ ಅದು ಗ್ಯಾಸ್ಟ್ರಿಕ್. ಕೆಲವೊಮ್ಮೆ ಊಟ ಮಾಡಿದ್ಮೇಲೆ ಉರಿ ಬಂದಾಗ, ನೋವು ಬಂದಾಗ ಅದು ಗ್ಯಾಸ್ಟ್ರಿಕ್. ಬಟ್ ಹಾರ್ಟಿನ ನೋವು ಯೂಶಲಿ ನಡೆಯುವಾಗ ಜಾಸ್ತಿ ಆಗುತ್ತೆ, ಎಕ್ಸರ್ಟ್ ಮಾಡುವಾಗ, ನಡೆಯುವಾಗ ಜಾಸ್ತಿ ಆಗುತ್ತೆ. ಆ ಥರ ನೋವು ಬಂದರೆ ಅದು 100% ಹಾರ್ಟಿನ ನೋವೇ. ಹಾರ್ಟಿನ ನೋವು ಕೂಡ ಉರಿ ಥರನೇ ಬರ್ತದೆ. ಕೆಲವೊಮ್ಮೆ ಅದು ಮಿಸ್ಟೇಕ್ ಅಂತ ಹೇಳಿಕ್ಕೆ ಆಗೋದಿಲ್ಲ, ಕೆಲವೊಮ್ಮೆ ಜನಸಾಮಾನ್ಯರಿಗೆ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹೀಗೆ ಪಕ್ಕ ಡಿಫ್ರೆನ್ಷಿಯೇಷನ್ ಹೇಗೆ? ಪಕ್ಕ ಡಿಫ್ರೆನ್ಷಿಯೇಷನ್ ಇಲ್ಲ, ಡೌಟ್ ಅಂತ ಹೇಳ್ತೇವೆ. ಸೊ ಅದೇ ರಿಸ್ಕ್ ಫ್ಯಾಕ್ಟರ್ಸ್ ಮೇಲೆ ಇದೆ. ಮತ್ತೆ ಅದು ನಾನು ಹೇಳಿದಾಗೆ ನಿಮ್ಗೆ ಯಾರಿಗಾದರೂ ಕ್ಲಿಯರ್ ಆಗಿ ನನಗೆ ಹೊಟ್ಟೆ ಉರಿ ಬರ್ತದೆ, ಬಟ್ ಊಟ ಮಾಡಿದ ಮೇಲೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲ ಮಲಗಿದಾಗ ತುಂಬ ಉರಿ, ಊಟ ಮಾಡಿ ಮಲಗಿದಾಗ ಬರ್ತದೆ, ಅದು ಗ್ಯಾಸ್ಟ್ರಿಕ್ ಲೈಕ್ಲಿ. ಬಟ್ ಯಾರಿಗಾದರೂ ನಂಗೆ ಉರಿ ಬರ್ತಾ ಇದೆ, ನಡೆಯುವಾಗ ಜಾಸ್ತಿ ಬರ್ತಾ ಇದೆ, ಮೆಟ್ಲು ಹತ್ತಿದಾಗ ಜಾಸ್ತಿ ಬರ್ತಾ ಇದೆ, ಗಂಟ್ಲ ಹತ್ರ ಬರ್ತಾ ಇದೆ, ಕೈಗೆ ಬರ್ತಾ ಇದೆ ಅಂದ್ರೆ ಅದು ಹಾರ್ಟ್. ಇದು ಗಂಟಲ ಹತ್ರ ಮತ್ತು ಕೈ ಹತ್ರ ಲೆಫ್ಟ್ ಹ್ಯಾಂಡ್ ಒಳಗಡೆ ಎಸ್ಪೆಷಲಿ ಅವನಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಈಗ 20 ವರ್ಷದ ಹುಡುಗ, ಇಲ್ಲ 25 ವರ್ಷದ ಹುಡುಗ ನನ್ನ ಹತ್ರ ಉರಿ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಹಾರ್ಟ್ ಅಂತ ಅನ್ಕೊಂಡಿಲ್ಲ. ಫಸ್ಟ್ ಗ್ಯಾಸ್ಟ್ರಿಕ್ ಅನ್ಕೊಡ್ತೀನಿ, ಎಸ್ಪೆಷಲಿ ಅದು ಟಿಪಿಕಲ್ ಇಲ್ಲದಿದ್ರೆ. ಬಟ್ ಒಂದು 50 ವರ್ಷದ 60 ವರ್ಷದ ಇದು ಆ ವಯಸ್ಸಲ್ಲಿ ಯಾರಿಗಾದ್ರೂ ಶುಗರ್ ಇದ್ದು, BP ಇದ್ದು, ನನಗೆ ಈ ಥರ ಉರಿ ಬಂದರೆ ನನ್ನ ಫಸ್ಟ್ ಡಯಾಗ್ನೋಸ್ ಇರ್ತದೆ ಹಾರ್ಟ್ದು ಇರಬಹುದಾ ಅಂತ ಫಸ್ಟ್ ರೂಲ್ ಔಟ್ ಮಾಡ್ತೀನಿ. ಸೊ ಅದು ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಇದೆ. ಸೊ ಬಟ್ ದೇರ್ ಆರ್ ಸಮ್ ಕ್ಲೂಸ್, ಬಟ್ ನಾಟ್ ಆಲ್ವೇಸ್. ಏನಾದರೂ ಇದ್ರೆ ಇಫ್ ಇಟ್ ಈಸ್ ಅನ್ಯೂಶುವಲ್ ಪೇನ್, ಫಸ್ಟ್ ಪೇನ್, ಅನ್ಯೂಶುವಲ್ ಪೇನ್, ಆ್ಯಂಡ್ ಒನ್ ಮೋರ್ ಅಂದರೆ ಹಾರ್ಟಿದು ಉರಿ ಬಂದಾಗ ಸ್ವೆಟ್ಟಿಂಗ್ ಇರ್ತದೆ, ತುಂಬ ಸ್ವೆಟ್ಟಿಂಗ್, ಮತ್ತು ಕೋಲ್ಡ್ ಆಗ್ತದೆ. ಸೊ ಆ ಥರ ಸ್ವೆಟ್ಟಿಂಗ್, ಪ್ರೊಫ್ಯೂಸ್ ಸ್ವೆಟ್ಟಿಂಗ್, ಕೋಲ್ಡ್ ಎಲ್ಲ ಆಗುತ್ತೆ. ಇಲ್ಲದೆ ಉಸಿರಾಡಕ್ಕೆ ತೊಂದರೆ ಬರ್ತದೆ. ಆ ಥರ ಏನಾದರೂ ಬಂದರೆ ಡೆಫಿನೆಟ್ಲಿ ಟು ಸ್ಟಾಪ್ ಆ್ಯಂಡ್ ಗೆಟ್ ಎನ್ ECG. ಸೊ ಸಣ್ಣ ECG ಮತ್ತು ಬ್ಲಡ್ ಟೆಸ್ಟಲ್ಲಿ ನಾವು ರೂಲ್ ಔಟ್ ಮಾಡೋದು, ಸಣ್ಣ ಮಟ್ಟಿಗೆ ಒಂದು 90% ರೂಲ್ ಔಟ್ ಮಾಡೋದು ಹಾರ್ಟ್ ಇದೆ ಇಲ್ವಾ ಅಂತ. ಕೆಲವೊಮ್ಮೆ ಒಂದು ECGಯಲ್ಲಿ ಗೊತ್ತಾಗಲ್ಲ, ನಾವು ಅಡ್ಮಿಟ್ ಮಾಡಿ ರಿಪೀಟ್ ಮಾಡ್ತೇವೆ, ಸ್ವಲ್ಪ ಸಮಯ ಆದಮೇಲೆ ಬ್ಲಡ್ ಟೆಸ್ಟ್ ಮಾಡ್ತೇವೆ. ಓಕೆ. ಜೊತೆಗೆ ಲೋ BP ಇಂದ ಈ ರೀತಿ ಆಗುತ್ತೆ, ದೆನ್ ಆಫ್ಟರ್ ದಟ್ ಈ ರೀತಿ ಆಯ್ತು, ಅವ್ರಿಗೆ ಲೋ BP ಇತ್ತು ಅನ್ನೋ ವಿಚಾರ ಇಲ್ಲ. ಲೋ BP ಇಂದ ಸಿಂಕೋಪ್ ಅಂತ ಹೇಳ್ತೇವೆ. ಖಾಲಿ ಲೋ BP ಇಂದ ಸಿಂಕೋಪ್ ಅಂದ್ರೆ ಅನ್ಕಾನ್ಶಿಯಸ್ ಆಗೋದು. ತುಂಬಾ ಜನ ಬರ್ತಾರೆ, ಸೊ BP ಲೋ ಆದಾಗ ನಿಂತ್ಕೊಂಡಲ್ಲಿ BP ಲೋ ಆಗುತ್ತೆ, ಬೀಳ್ತಾರೆ. ಸೊ ಅದನ್ನು ನಾವು ಸಿಂಕೋಪ್ ಅಂದ್ರೆ ಆಟೋಮ್ಯಾಟಿಕ್ ಹೇಳ್ತಾರೆ. BP ಲೋ ಆದಾಗ ಬ್ರೈನಿಗೆ ರಕ್ತ ಸಂಚಾರ ಕ್ಲೋಸ್ ಆಗುತ್ತೆ. ಸೊ BP ತುಂಬ ಲೋ ಆದಾಗ, ತುಂಬ ಜನ ನಿಂತಾಗ, ಟೆಂಪಲಲ್ಲಿ ನಿಂತಾಗ, ತುಂಬ ಹೊತ್ತು ನಿಂತಾಗ ಎಲ್ಲ BP ಡೌನ್ ಆಗಿ ಬೀಳ್ತಾರೆ. ಸೊ ಆಟೋಮ್ಯಾಟಿಕ್ ಬಿದ್ದಾಗ ಬ್ರೈನಿಗೆ ರಕ್ತ ಸಂಚಾರ ವಾಪಸ್ ಚಾಲು ಆಗುತ್ತೆ, ಹೇಳ್ತಾರೆ. ಸೊ ಲೋ BP ಇಂದ ಹೃದಯ ಸಂಬಂಧ ಆಗುದಿಲ್ಲ ಇಲ್ಲ. ಬಟ್ ಹಾರ್ಟಿನ ಸಮಸ್ಯೆಯಿಂದ ಹಾರ್ಟ್ ನಿಂತೋದಾಗ BP ಅಂತೂ ಲೋ ಆಗುತ್ತೆ. ಸೊ ಆಗಂತೂ ಹೃದಯ ಸ್ತಂಭನ ಆಗುತ್ತೆ. ಸೊ ಎನಿ ಕಾರಣದಿಂದ ಹಾರ್ಟ್ ನಿಂತೋದ್ರೆ BP ಇರೋದಿಲ್ಲ, ಏನಿಲ್ಲ. ಬಟ್ ಇದಕ್ಕಿಂತ ಏನು ಬೇಸರ ಆಗುವ ವಿಷಯ ಅಂದರೆ, ಹೃದಯ ಸ್ತಂಭನ ಏನಕ್ಕೆ ಆಗ್ತಾ ಇದೆ, ನೀವು ಹೇಳಿದ ನಿಜ. ಇಂಡಿಯಾದಲ್ಲಿ ತುಂಬ ಜನರಿಗೆ ಸಣ್ಣ ವಯಸ್ಸಲ್ಲಿ ಆಗ್ತಾ ಇದೆ. ನಮಗೆ ಕೆಲವೊಂದು ಕಾರಣ ಗೊತ್ತು, ಕೆಲವೊಂದು ಕಾರಣ ಗೊತ್ತಿಲ್ಲ. ನಾನು ಹೇಳಿದಾಗೆ ಏನಂದರೆ, ನಾವು OPDಯಲ್ಲಿ ನೋಡುವ ಹಾಗೆ ಇದು ಸಣ್ಣ ವಯಸ್ಸಲ್ಲಿ ನಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಈಗ US, ಯುರೋಪಲ್ಲಿ ನೋಡಿದ್ರೆ ಡಯಾಬಿಟೀಸ್ ಏನಾದರೂ ಹೇಳಿದ್ರೆ ಅದು ವಯಸ್ಸಾಗಿ ಬರುವ ಕಾಯಿಲೆ. ಯಾರಿಗಾದ್ರೂ 70 ವಯಸ್ಸಿದ್ರೆ, 60 ವಯಸ್ಸು, 80 ವಯಸ್ಸಿದೆ, ಅವನಿಗೆ ಡಯಾಬಿಟೀಸ್ ಇರ್ತದೆ. ಬಟ್ ಇಂಡಿಯಾದಲ್ಲಿ 30 ವಯಸ್ಸಲ್ಲಿ ಡಯಾಬಿಟೀಸ್ ಕಾಣೋದು 30-40ರಲ್ಲಿ ಕಾಮನ್. ಸೇಮ್ ನಮಗೆ ಕೊಲೆಸ್ಟ್ರಾಲ್ ಕೂಡ ಅಲ್ಲಿ ಇದೆಲ್ಲ ವಯಸ್ಸಾದವ್ರದ್ದು ಕಾಯಿಲೆ. ನಮಗೆ ಹಾರ್ಟ್ ಸಮಸ್ಯೆ ಮೊದಲು ಹೇಳ್ತಾ ಇದ್ರು 1 ದಶಕ ಮುಂಚೆನೆ ಬರ್ತದೆ. ವೆಸ್ಟಲ್ಲಿ 50ರಲ್ಲಿ 60ರಲ್ಲಿ ಬಂದರೆ ನಮಗೆ 40ರಲ್ಲಿ ಬರ್ತದೆ. ಯಾಕೆಂದ್ರೆ ಅದಕ್ಕೆ ಕಾರಣ ಇದೆ, ಕೋವಿಡ್ ಅಲ್ಲ. ಕೋವಿಡ್ ಆಗಿ 5 ವರ್ಷ ಆಯಿತು. ಬಟ್ ಇಟ್ಸ್ ನಾಟ್ ಬಿಕಾಸ್ ಆಫ್ ದ್ಯಾಟ್, ಬಿಕಾಸ್ ನಮ್ಮದ್ರಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದೆ. BP ತುಂಬ ಕಾಮನ್, ಶುಗರ್ ತುಂಬ ಕಾಮನ್. ಇಂಡಿಯಾ ಇಸ್ ದ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಕೊಲೆಸ್ಟ್ರಾಲ್ ತುಂಬ ಕಾಮನ್. ಆ್ಯಂಡ್ ದೆನ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಮೆಟಬಾಲಿಕ್ ಸಿಂಡ್ರೋಮ್, ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಪಾಟ್ ಬೆಲ್ಲಿ, ಹೊಟ್ಟೆ ದೊಡ್ಡ ಬರೋದು, ಅದರಲ್ಲಿ ಟ್ರೈಗ್ಲಿಸರೈಡ್ ಜಾಸ್ತಿ ಬರೋದು,
HDL ಕೊಲೆಸ್ಟ್ರಾಲ್ ಅಂತ, ಆ ಕೊಲೆಸ್ಟ್ರಾಲ್ ಅಂಶ ತುಂಬ ಕಮ್ಮಿ ಬರೋದು, ಆ್ಯಂಡ್ ಗ್ಲೂಕೋಸ್ ಇಂಟಾಲರೆನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಈ ಕಾಂಬಿನೇಷನ್ ತುಂಬಾ ಕಾಮನ್ ಇಂಡಿಯನಲ್ಲಿ. ಸೊ ಎಸ್ಪೆಷಲಿ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್, ಆರ್ ಫುಡ್ ಈಟಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಆರ್ ಲೈಫ್ ಸ್ಟೈಲ್. ವಿ ಆರ್ ಆಲ್ ಯೂಸ್ ಟು ಸೆಡೆಂಟರಿ ಲೈಫ್, ಸೊ ನಾಟ್ ಯೂಸ್ ಟು ಎಕ್ಸಸೈಸ್. ಸೊ ಈ ಕಾಂಬಿನೇಷನ್ ಇದ್ದಾಗ ದೇರ್ ಇಸ್ ಅ ಕಲ್ಮಿನೇಷನ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್. ಅದಕ್ಕೆ ಹಾರ್ಟಿನ ಸಮಸ್ಯೆ ಬೇಗ ಬರ್ತಾ ಇದೆ. ಅದಕ್ಕೆ ನಮಗೆ ಬೇರೆ ಕಾರಣ ಬೇಕು ಅಂತ ಇಲ್ಲ, ಬಟ್ ಕೆಲವೊಂದು ಜೆನೆಟಿಕ್ ಕಾರಣ ಇದೆ. ಹೇಳಿದಾಗೆ ವೆಸ್ಟರ್ನರ್ಸ್ಗೆ ಕಂಪೇರ್ ಮಾಡಿದ್ರೆ ನಮ್ದು ರಕ್ತನಾಳ ಸಣ್ಣದು, ಸೈಜ್ ಸಣ್ಣದು. ವೆಸ್ಟರ್ನರ್ಸ್ ರಕ್ತನಾಳ ದೊಡ್ಡದು ಸೈಜ್, ನಮ್ದು ಸಣ್ಣದು ಸೈಜ್. ಸೊ ಹಾರ್ಟ್ ಇದು ಬ್ಲಾಕ್ಸ್ ಎಲ್ಲ ಬರುವ ಚಾನ್ಸಸ್ ಜಾಸ್ತಿ. ಅದು ನಮ್ಮ ಜೆನೆಟಿಕ್ ಮೇಕಪ್. ಏಷ್ಯನ್ಸ್ ಇಂಡಿಯನ್ಸ್ ಇದು ಜೆನೆಟಿಕ್ ಮೇಕಪ್. ಅದ್ರ ಜೊತೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಸೇರಿದಾಗ ಹಾರ್ಟಿನ ಸಮಸ್ಯೆ ಬೇಗನೆ ಬರ್ತದೆ ನಮಗೆ. ಸೊ ಅದಕ್ಕೆ ನಾವು ಕೇರ್ಫುಲ್ ಇರಬೇಕು. ಎಸ್ ಸರ್, ಬರ್ತೇನೆ. ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ತಮ್ಮ ಒಂದು ಕರೆಗಳು, ತಮ್ಮ ಒಂದು ಈ ಒಂದು ವಿಚಾರದ ಬಗ್ಗೆ ತಮ್ಮಲ್ಲೂ ಕೂಡ ಗೊಂದಲಗಳಿದ್ರೆ, ಸೊ ತಮ್ಮಲ್ಲೂ ಕೂಡ ಇನ್ನೊಂದು ವಿಷಯ ಹೇಳಬೇಕಿತ್ತು. ಸೊ ಇದರಲ್ಲಿ ಇನ್ನೊಂದು ದುಃಖನೀಯ ವಿಷಯ ಏನಂದ್ರೆ, ಸೊ ಇದು ಹೃದಯ ಸ್ತಂಭನ ಇದು ಆದಾಗ ಅವ್ರ ಜೊತೆಗೆ ಅಷ್ಟೊಂದು ಜನ ಇದ್ರು, ಯಾರು ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ದಟ್ ಈಸ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್. ಯಾಕಂದ್ರೆ ವಾಟ್ ಶುಡ್ ಹ್ಯಾವ್ ಬಿನ್ ಡನ್ ಇಸ್ CPR, cardiac resuscitation. So our people don't understand that. Neither do our policy makers. ಏನಂದ್ರೆ ಹೃದಯ ಸ್ತಂಭನ ಆದಾಗ ಹಾರ್ಟ್ ನಿಂತೋಗುತ್ತೆ. ಹಾರ್ಟ್ ಹೋದಾಗ ಆ ಮನುಷ್ಯನಿಗೆ ನಿಜ ಹೃದಯ ಸ್ತಂಭನ ಆಗಿದ್ರೆ ಅವನಿಗೆ ಬದುಕಲಿಕ್ಕೆ ಇರೋದು 10 ನಿಮಿಷ. ಆಗ 10 ನಿಮಿಷದಲ್ಲಿ ನೀವು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹೆಂಗೆ ಇದು ಉಳಿಸ್ತಾನೆ? ಆಗುದಿಲ್ಲ. ಪ್ರತಿ ನಿಮಿಷದಲ್ಲಿ 10% ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಸೊ ನೀವು 5 ನಿಮಿಷ ಡಿಲೇ ಮಾಡಿದ್ರೆ, ನಿಮಿಷದ 10%, 5 ನಿಮಿಷ ಡಿಲೇ ಮಾಡಿದ್ರೆ ಬ್ರೈನ್ 50% ಡ್ಯಾಮೇಜ್ ಆಗುತ್ತೆ. 10 ನಿಮಿಷ ಡಿಲೇ ಮಾಡಿದ್ರೆ ಬ್ರೈನ್ 100% ಡ್ಯಾಮೇಜ್ ಆಗುತ್ತೆ. 10 ನಿಮಿಷ ಆದಮೇಲೆ ನೀವು ಹಾಸ್ಪಿಟಲ್ ಹೋಗಿ ನಾವು ಏನೇ CPR ಕೊಟ್ಟರು ಕೂಡ, ಹಾರ್ಟ್ ರಿಸಸ್ಟೇಟ್ ಮಾಡಿದ್ರು ಕೂಡ ಅವ್ನು ಕೋಮದಲ್ಲಿರ್ತಾನೆ. ಸೊ ಈ ಹೃದಯ ಸ್ತಂಭನ ಆದಾಗ ಯಾರು ಉಳಿಸ್ತಾರೆ? ಅಕ್ಕಪಕ್ಕದವರು. ಅಷ್ಟೊಂದು ಜನ ಇದ್ರು, ಯಾರು ಕೂಡ ಅವ್ರನ್ನ ರಿಸಸ್ಟೇಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ನಿಜವಾಗಿ ನೀವು ವೆಸ್ಟಲ್ಲಿ ನೋಡಿದ್ರೆ ಆ ಥರ ಸಂದರ್ಭ ಬಂದ್ರೆ ಇಮಿಡಿಯೇಟ್ ಆಗಿ ಹತ್ರ ಯಾರಿದ್ದಾನೆ ಅವ್ನು CPR ಸ್ಟಾರ್ಟ್ ಮಾಡ್ತಾನೆ. ನೋಡಿದ್ದೀವಿ ಕೆಲವು ವಿಡಿಯೋಗಳನ್ನು, ಅದು ಕಾಮನ್. ಅದು CPR ಸ್ಟಾರ್ಟ್ ಮಾಡ್ತಾನೆ, ಮತ್ತೆ ಆಂಬುಲೆನ್ಸ್ ಕರೀತಾನೆ. ನಮ್ಮದ್ರಲ್ಲಿ ಏನು ಮಾಡ್ತೇವೆ, ಎಲ್ಲ ಪ್ಯಾನಿಕ್ ಆಗ್ತಾರೆ, ಆಂಬುಲೆನ್ಸ್ ಕರೀತಾರೆ, ಕೆಲವೊಮ್ಮೆ ಎತ್ಕೊಂಡು ಕಾರಲ್ಲಿ ಹೋಗ್ತಾರೆ, ಆಂಬುಲೆನ್ಸ್ ಕೂಡ ಕಾಯೋದಿಲ್ಲ. ಸೊ ಆ 10 ನಿಮಿಷದಲ್ಲಿ ಹಾಸ್ಪಿಟಲಲ್ಲಿ ಈ ಟ್ರಾಫಿಕಲ್ಲಿ 10 ನಿಮಿಷ ರೀಚ್ ಆದಾಗ ಅಲ್ಲಿ ಹೋದಾಗ ಏನಿರುವುದಿಲ್ಲ. ದಟ್ ಇಸ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಥಿಂಗ್. ಇಟ್ ಇಸ್ ನಾಟ್ ವೈ ಇಟ್ ಇಸ್ ಹ್ಯಾಪನಿಂಗ್, ಇಟ್ ಇಸ್ ವಾಟ್ ಆರ್ ವಿ ಡೂಯಿಂಗ್ ಅಬೌಟ್ ಇಟ್. ವಿ ಆರ್ ನಾಟ್ ಅಡ್ರೆಸಿಂಗ್ ಇಟ್. ಫ್ಯಾಕ್ಟ್ ಇಲ್ಲ ಸರ್, ತಾವು ಹೇಳಿದ್ದು 100ಕ್ಕೆ 100 ಸತ್ಯ. ಯಾಕಂದ್ರೆ ಅಷ್ಟು ಜನ ಇದ್ದಾಗ ಯಾರೊಬ್ರು ಕೂಡ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ಏನಂದ್ರೆ ನಮಗೆ ವಿ ಆರ್ ನಾಟ್ ಟ್ರೈನ್ ಟು ಇಟ್. ಸೊ ಭಯಪಡ್ತೀವಿ, ಡ್ರೈವಿಂಗ್ ಮಾಡಬೇಕಾದ್ರೆ ಲೈಸೆನ್ಸ್ ಎಲ್ರಿಗೂ ಬೇಕು, ಆಯ್ತಾ? ಸ್ವಿಮ್ಮಿಂಗ್ ಎಲ್ರಿಗೂ ಗೊತ್ತು, CPR ಯಾರಿಗೂ ಕೂಡ ಗೊತ್ತಿಲ್ಲ. CPR, cardiopulmonary resuscitation, that is the only thing which will help. ಈಗ ವಾಟ್ ವಿ ನೋ ಆಫ್ ಫ್ಯೂ ಫ್ಯಾಕ್ಟ್ಸ್ ಇಸ್, ಹಾರ್ಟ್ ಡಿಸೀಸ್ ಇದೆಯಲ್ಲ ಇಂಡಿಯನ್ಸಲ್ಲಿ ತುಂಬ ಕಾಮನ್. ನಾನು ಹೇಳಿದಾಗೆ some of the reasons we know, some of the reasons we do not know. Research is ongoing. Third is, because heart disease is common, sudden cardiac arrest is very common because it is proportionate. So and the only thing that can save sudden cardiac arrest is CPR. So it is the only thing that can save him, same such people is CPR. Everyone should learn CPR. ಆ ಟೈಮಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಮೆಹಂದಿ ಕಾರ್ಯಕ್ರಮ ಯಾರಾದ್ರೂ ಒಬ್ರು CPR ಮಾಡ್ಲಿಕ್ಕೆ ಗೊತ್ತಿದ್ರೆ ಬದುಕ್ತಾ ಇದ್ರು? ಇಲ್ಲ, ಗೊತ್ತಿಲ್ಲ, ಚಾನ್ಸಸ್ ಇತ್ತು. ಏನ್ ಮಾಡ್ಬೇಕಿತ್ತಂದ್ರೆ ಆ ಟೈಮಲ್ಲಿ CPR ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ, ಇಮಿಡಿಯೇಟ್ಲಿ ಅದು ಟೀಮ್ ಒಬ್ಬ CPR ಸ್ಟಾರ್ಟ್ ಮಾಡಿ, ಇನ್ನೊಬ್ಬ ಆಂಬುಲೆನ್ಸ್ ಕಾಲ್ ಮಾಡಿ, ಆಂಬುಲೆನ್ಸ್ 5 ನಿಮಿಷದಲ್ಲಿ ಬಂದ್ರೆ, 5-10 ನಿಮಿಷದಲ್ಲಿ ಬಂದ್ರೆ ಆ ಬರುವವರಿಗೆ ನಾವು CPR ಕಂಟಿನ್ಯೂ ಮಾಡಿ ಆಂಬುಲೆನ್ಸ್ ಅಲ್ಲಿ ಡಿಫಿಬ್ರಿಲೇಟರ್ ಅಂತ. ಹೇಗೆ ಸರ್ CPR ಮಾಡೋದು? ಅದೇ ಕಾರ್ಡಿಯೋಪಲ್ಮನರಿ ರಿಸಸ್ಸಿಟೇಷನ್. ಹಾರ್ಟ್ ನಿಂತೋದಾಗ ನಾವು ಮಸಾಜ್ ಕೊಡ್ತೇವೆ, ಹಾರ್ಟಿಗೆ. ಸೊ ಹಾರ್ಟಿಗೆ ಮಸಾಜ್ ಕೊಡ್ತೇವೆ. ಸೊ ಮಸಾಜ್ ಕೊಟ್ಟು ಮತ್ತೆ ಇದು ರೆಸ್ಪಿರೇಷನ್ ಕೂಡ ಸಪೋರ್ಟ್ ಮಾಡ್ತೇವೆ. ಬಟ್ ಹಾರ್ಟಿಗೆ ಮಸಾಜ್ ಕೊಟ್ಟರೆ ಮಾತ್ರ ಸಾಕು. ಅದು ಒಂದಿನದ್ದು ಟ್ರೈನಿಂಗ್, ಒಂದಿನದ್ದು ಯಾರಿಗೆ ಕೂಡ ಮಾಡ್ಬೋದು. ಸೊ ಇದು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಕ್ಯಾನ್ ಲರ್ನ್ ದಟ್. 5th ಸ್ಟ್ಯಾಂಡರ್ಡ್ ಆದ್ಮೇಲೆ ಯಾರಿಗೆ ಕೂಡ ಕಲಿಬಹುದು. 5th ಸ್ಟ್ಯಾಂಡರ್ಡ್ ಆದ್ಮೇಲೆ ಯಾರಿಗೆ ಕೂಡ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಕಾಲೇಜ್ ಸ್ಟೂಡೆಂಟ್ಸ್, ಎವ್ರಿವನ್ ಕ್ಯಾನ್ ಲರ್ನ್. ಸೊ ವಾಟ್ ವಿ ಶುಡ್ ಡೂ ಇಸ್, ಆಕ್ಚುಲಿ ಇಟ್ ಶುಡ್ ಬಿ ಮ್ಯಾಂಡೇಟ್ರಿ ಎಲ್ರಿ ಕೂಡ. ಸೊ ಬಿಕಾಸ್ ದಿಸ್ ಈಸ್ ಮ್ಯಾಂಡೇಟ್ರಿ, ದೇರ್ ಚಾನ್ಸ್. ಬಿಕಾಸ್ ಏನಂದ್ರೆ ಏನಕ್ಕಾಗ್ತಿದೆ ಅಂದರೆ, ಇದು ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ನಾನು ಹೇಳಿದೆ, ಹಾರ್ಟ್ ಅಟ್ಯಾಕ್ ಅಲ್ಲಿ ಬದುಕುವ ಚಾನ್ಸ್ 98%. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ಗೆ ರೀಚ್ ಆಗ್ತಾರೆ. ಅದು ಗೋಲ್ಡನ್ ಅವರಲ್ಲಿ ಈ ಥರ ತೊಂದರೆ ಬರೋದು. ಹಾರ್ಟ್ ಅಟ್ಯಾಕ್ ಆಗಿ ಫಸ್ಟ್ 1 ಅವರಲ್ಲಿ ಸಡನ್ ಆಗಿ ಹಾರ್ಟ್ ನಿಂತೋಗುತ್ತೆ ಬಿಫೋರ್ ಯು ರೀಚ್ ದ ಹಾಸ್ಪಿಟಲ್. ಬಟ್ ಆ ಗೋಲ್ಡನ್ ಅವರಲ್ಲಿ ಏನಾಗೋದಿದ್ರೆ ಯು ವಿಲ್ ರೀಚ್ ದ ಹಾಸ್ಪಿಟಲ್, ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ, ಬದುಕ್ತಾರೆ. 100 ಜನ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಬಂದರೆ 95-96% ಬದುಕ್ತಾರೆ. 3-4 ಜನ ಕಾಂಪ್ಲಿಕೇಶನಿಂದ ಸಾವನ್ನಪ್ತಾರೆ. ಬಟ್ ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಬದುಕುವ ಚಾನ್ಸ್ ಎಷ್ಟು ಗೊತ್ತಾ ನಿಮಗೆ? ಅಕಸ್ಮಾತ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಇದನ್ನು ನಾವು ಔಟ್ ಆಫ್ ಹಾಸ್ಪಿಟಲ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ ಕಮ್ಯುನಿಟಿಯಲ್ಲಿ. ಔಟ್ ಆಫ್ ಹಾಸ್ಪಿಟಲ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಬದುಕುವ ಚಾನ್ಸ್ 5%. 95% ದೇ ವಿಲ್ ನಾಟ್ ಸರ್ವೈವ್. ಬಟ್ ಇದೇ ತರ ಕಮ್ಯುನಿಟಿ ಸ್ಟಡೀಸ್ ಮಾಡಿದ್ದಾರೆ US ಅಲ್ಲಿ. ಕೆಲವೊಂದು ಕಮ್ಯುನಿಟೀಸಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ದೇ ಹ್ಯಾವ್ ಟ್ರೈನ್ಡ್ ಪೊಲೀಸ್ಮೆನ್, ಟೀಚರ್ಸ್, ಫೈರ್ಮೆನ್, ಫಸ್ಟ್ ರೆಸ್ಪಾಂಡರ್ಸ್ ಅಂತ. ಅಂಥವ್ರನ್ನು ಟ್ರೈನ್ ಮಾಡಿದಾಗ ವೆನ್ ದೇ ಟೋಲ್ಡ್ ದೆಮ್ ಹೌ ಟು ಡೂ CPR and when how to use the defibrillator,
the chance of survival comes from 5% to 40%. Okay. So the only hope for sudden cardiac arrest is CPR, okay. community CPR. ವೆರಿ ಇನ್ಫಾರ್ಮೇಟಿವ್ ಆಗಿರೋ ವಿಚಾರ. ಎಸ್, ಇದನ್ನು ನಾವು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡಿದ್ವಿ ಅನ್ನುವಂಥದ್ದು. ಒಂದು ವೇಳೆ CPR ಮಾಡ್ತಾ ಇದ್ರೆ ಬಹುಶಃ ಬದುಕುವಂಥ ಚಾನ್ಸಸ್ ಇತ್ತೇನೋ ಇತ್ತೇನೋ. ಕರೆಕ್ಟ್. ಎಸ್ ಸರ್. ಜೊತೆಗೆ ಬಹಳಷ್ಟು ಕರೆಗಳಿದೆ, ಇನ್ನು ಮುಂದಕ್ಕೆ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಫ್ರಾನ್ಸಿಸ್ ಅಂತ, ಮುಂಬೈಯಿಂದ ಫ್ರಾನ್ಸಿಸ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ? ಎಸ್. ಏನ್ ಗೊತ್ತಾ, ನೋಡಿ, ಪ್ರತಿಯೊಂದು ರೋಗದ ಲಕ್ಷಣಗಳು ಕಂಡು ಬಂದೇ ಬರುತ್ತೆ. ಯಾವುದೇ ರೋಗ ಸಡನ್ ಆಗಿ ಬರುದಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಡಾಕ್ಟರ್ ಜಾಸ್ತಿ ಯಾವುದೇ ಎದೆನೋ ಬಂದಾಗ ಅದನ್ನು ಗ್ಯಾಸ್ಟ್ರಿಕ್ ಅಂತ ಪರಿಗಣಿಸೋದು. ಈಗಲೂ 99% ಜನ ಯೂನೋ ಕುಡಿಯೋದು, ಓಮೋ ವಾಟರ್ ಕುಡಿಯೋದು, ಅದನ್ನೇ ಮಾಡ್ತಾರೆ. ಬಿಟ್ರೆ ಡಾಕ್ಟರ್ ಹತ್ರ ಹೋಗೋದಿಲ್ಲ. ನಂಗೊಂದು ಒಬ್ರು ಡಾಕ್ಟರ್ ಹೇಳಿದ್ರು, ಯು ಕ್ಯಾನ್ ಬಿ ಡಾಕ್ಟರ್ ಫಾರ್ ಓನ್ಲಿ 1 day. Second day you need to go to the doctor because our professionals. ಇಲ್ಲಿ ಜನ ಏನ್ ಮಾಡ್ತಾರೆ, 4-5 ದಿನ ತಾನೇ ಡಾಕ್ಟರ್ ಆಗ್ತಾರೆ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು, ಗೂಗಲ್ ಅಲ್ಲಿ ಹುಡುಕೊಂಡು. ಹಾಗೆ ಆಗಲ್ಲ. ಒಂದು ದಿನಕ್ಕೆ ಡಾಕ್ಟರ್ ಆಗ್ಬೋದು. ಎದೆ ನೋವು ಬಂದ್ರೆ ಒಂದು ದಿನಕ್ಕೂ ಡಾಕ್ಟರ್ ಆಗ್ಲಿಕ್ಕಿಲ್ಲ. ಇವನ್ ನೋವು ಬಂದ 5 ನಿಮಿಷಗಳಿಗೆ ಡಾಕ್ಟರ್ ಹತ್ರ ಹೋಗ್ಬೇಕು. ಯಾಕಂದ್ರೆ ಡಾಕ್ಟರ್ಗೆ ಡಯಾಗ್ನೋಸ್ ಮಾಡಕ್ಕೆ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಆದ್ರೆ ಜನರು ಎಂತ ಮಾಡ್ತಾರೆ ಅಂದ್ರೆ ತಾವೇ ಡಾಕ್ಟರ್ ಆಗ್ತಾರೆ. ಇದರಿಂದ ಈ ಕಾರಣ. ಮತ್ತೆ ನಿನ್ನೆ ಅವರು ಡ್ಯಾನ್ಸ್ ಅಷ್ಟು ಮಾಡಿದಾರೆ ಅಂತ ಹೇಳುವಾಗ, ಅತಿಯಾದ ಅಮೃತನೂ ವಿಷಾನೇ. ಈಗ ಒಂದು ಮಿಕ್ಸಿ ಮನೆಯಲ್ಲಿ ಆನ್ ಮಾಡ್ತಿರುವಾಗ ಸ್ವಲ್ಪ ಬಿಸಿ ಆದಾಗ ನಾವು ಆಫ್ ಮಾಡ್ತೀವಿ, ಮತ್ತೆ ಆನ್ ಮಾಡ್ತೀವಿ. ಅದೇ ತರ ಮನುಷ್ಯನ ಜೀವ. ಅಷ್ಟು ಡ್ಯಾನ್ಸ್ ಮಾಡ್ಬೇಕಂದ್ರೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, 1-2 ನಿಮಿಷ ಅಂದ್ರೆ ಕುತ್ಕೊಳ್ತೀವಿ, ಇಮಿಡಿಯೇಟ್ ನೀರು ಕುಡಿಬಾರ್ದು, ಸ್ವಲ್ಪ ಹೊತ್ತು 5 ನಿಮಿಷ ಕುತ್ಕೊಂಡು ತಲೆ ಮತ್ತೆ ಗೆಳೆಯನಾಗಲಿ ಯಾರದೇ ಆಗಿರ್ಲಿ ಅಷ್ಟು ದೇಹಕ್ಕೆ ಒತ್ತಡ ಕೊಡೋದು, ಅಷ್ಟು ಸ್ಟ್ರೈನ್ ಕೊಡೋದು ಕೂಡ ತಪ್ಪು. ಮತ್ತೆ ಕೆಲವರು ಹೇಳ್ತಾರೆ ಕಾಂತಾವನ್ ಪಿಕ್ಚರ್ ಬರ್ತಾ ಉಂಟು, ದೈವದ ಕೆಲಸ ಅಂತ. ಇಲ್ಲಪ್ಪ, ಅದೆಲ್ಲ ಹುಚ್ಚು ನಂಬಿಕೆಗಳನ್ನ ಮಾಡಬಾರ್ದು. ಯಾವುದೋ ತಪ್ಪಿನಿಂದ ಸತ್ತಾಗ ದೇವರ ಕಡೆಗೆ ಹಾಕೋದು ಏನಿಲ್ಲ. ಇದು ಅಂದ್ರೆ ಸ್ವಲ್ಪ ನಿರ್ಲಕ್ಷ್ಯತನ. ಇನ್ನು ಡಾಕ್ಟರ್ ಹೇಳಿದ್ರು ಡಯಾಬಿಟಿಸ್ ಬಗ್ಗೆ. ಹೌದು, ಈಗ ನಂಗೂ ಡಯಾಬಿಟಿಸ್ ಇದೆ. ಕೆಲವು ಡಯಾಬಿಟಿಸ್ ಸಿಂಪ್ಟಮ್ ಇರಲ್ಲ. ಈಗ ನಂಗೆ ಮೊನ್ನೆ ಊಟ ಮಾಡಿದ್ಮೇಲೆ 300 ಡಯಾಬಿಟಿಸ್ ಇತ್ತು, ಆದ್ರೆ ನಂಗೆ ಕಂಟಿನ್ಯೂ ಯೂರಿನ್ ಬರಲ್ಲ. ಅದ್ರರ್ಥ ಸಿಂಪ್ಟಮ್ ಇಲ್ಲ, ಅದರ ಅರ್ಥ ನಂಗೆ ಡಯಾಬಿಟಿಸ್ ಇಲ್ಲ ಅಂತಲ್ಲ. ಆದ್ರೆ ಜನರು ಡಯಾಬಿಟಿಸ್ ಅಂತ ಹೇಳೋಕ್ಕೂ ನಾಚಿಕೆ ಪಡ್ತಾರೆ. ನಾನು ಪ್ರೌಡ್ ಆಗಿ ಹೇಳ್ತೇನೆ ಎಲ್ಲ ಕಡೆ ಹೋದಲ್ಲಿ ನಂಗೆ ಡಯಾಬಿಟಿಸ್ ಇದೆ ಅಂತ. ಖರ್ಚು ಸ್ವಲ್ಪ ಕಮ್ಮಿ ಡಯಾಬಿಟಿಸ್ ಇದ್ದವರಿಗೆ. ಅದೇ ಡಯಾಬಿಟಿಸ್ ಅಂತ ಹೇಳೋಕ್ಕೂ ನಾಚಿಕೆ ಪಡ್ತಾರೆ. ಒಂದು 25 ವರ್ಷದ ಡಯಾಬಿಟಿಸ್ ಬಂದ್ರೆ ಜನ ಏನು ಯೋಚಿಸ್ತಾರೆ, ಇವನು ರೋಗಗ್ರಸ್ತ. ಅದು ರೋಗ ಅಲ್ಲ, ಅದು ಲೈಫ್ ಸ್ಟೈಲ್ ಡಿಸೀಸ್. BP ಇದ್ರು ಹೇಳಕ್ಕೆ ನಾಚಿಕೆ ಪಡ್ತಾರೆ. ಎಲ್ಲ ರೋಗಗಳನ್ನು ಮುಚ್ಚುತ್ತಾ ಇರ್ತಾರೆ. ಮತ್ತೆ ಎಲ್ಲರೂ ಹೇಳ್ತಾರೆ ಅವ್ರು ಆರೋಗ್ಯವಂತಾಗಿದ್ರು ಅಂತ. ಒಬ್ಬ ವ್ಯಕ್ತಿ ನಷ್ಟ ಇದ್ರೆ ಅವನು ಆರೋಗ್ಯವಾಗಿದೆ ಅಂತ ಅರ್ಥ ಅಲ್ಲ. ಅವ್ನು ನಷ್ಟ ಇದ್ದ, ಆರೋಗ್ಯವಾಗಿದೆ ಅಂದ್ರೆ ನಮ್ಗೆ ಕಾಣ್ತಾ ಇತ್ತು. ಅವನು ಯಾವಾಗ ನೋವು ಬರ್ತಾ ಇರೋದು. ಯಾಕಂದ್ರೆ ಅವ್ರು ಇದ್ದದ್ದು ಇದು ಶೋಬಿಸ್ ಇಂಡಸ್ಟ್ರಿಯಲ್ಲಿ, ನಿದ್ದೆ ಕಡಿಮೆ, ಕಂಟಿನ್ಯೂ ಕೆಲಸ, ಶೂಟಿಂಗು. ಆಗಿರುವಾಗ ದಿನಕ್ಕೆ 2-3 ಗಂಟೆ ನಿದ್ದೆ ಮಾಡೋದು, ಮತ್ತೆ ಏನಾದ್ರು ಎನರ್ಜಿ ಡ್ರಿಂಕ್ ಕುಡಿಯೋದು, ನಿದ್ದೆ ಬರೋದಾಗಿ ಇದೆಲ್ಲ ಮಾಡ್ತಾರೆ. ಆಗಿರುವಾಗ ನಮ್ಮ ಬಾಡಿಗೆ ನಾವು ಸ್ಟ್ರೈನ್ ಕೊಟ್ಟಷ್ಟು ನಮ್ಮ ಬಾಡಿ ನಮ್ಗೆ ರಿವರ್ಸ್ ಹೊಡಿತದಲ್ಲ, ಕಾಮನ್ ಅದು. ಅದಕ್ಕಾಗಿ ಯಾರೇ ಆಗಿರ್ಲಿ, ಒಂದು 30 ನಂತರ ಶುಗರ್ ಟೆಸ್ಟ್, ಡಯಾಬಿಟಿಸ್ ಟೆಸ್ಟ್, ಎದೆನೋ ಬಂದಾಗ ಟೆಸ್ಟ್ ಮಾಡೋದು, 30 ನಂತರ ರೆಗ್ಯುಲರ್ ಆಗಿ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡೋದು, ಎಲ್ಲವನ್ನು ಮಾಡ್ತಾ ಇದ್ರೆ ಸ್ವಲ್ಪ ಆರೋಗ್ಯವನ್ನು ತಪ್ಪಿಸಬಹುದು. ಮತ್ತೆ ಈ ರೀತಿ ಸತ್ತಾಗ ಡೈರೆಕ್ಟ್ ಆಗಿ ವಿದ್ಯಾಟ ಅಥವಾ ದೇವರತ್ತ ಅಂತ ಹೇಳೋದು ತಪ್ಪು. ಅದಕ್ಕಿಂತ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಕರೆಕ್ಟ್ ಆಗಿ ಅಡ್ವೈಸ್ ಎಲ್ಲ ತಗೊಂಡ್ರೆ, ಈಗ ನಮ್ಗೂ ಲಾಸ್ಟ್ ಟೈಮ್ ಎದೆನೋ ಬರ್ತಾ ಇದ್ರು, ಡಾಕ್ಟರ್ ಹತ್ರ ಹೋಗಿ ಅವ್ರನ್ನ ಹೋಗಿ ಹೇಳಿದ್ರೆ ಏನಿಲ್ಲ ಅಂತ. ಎಲ್ಲರಿಗೂ ರಿಕ್ವೆಸ್ಟ್ ಅಂದ್ರೆ, ಒಂದು ದಿನಕ್ಕೆ ನೀವು ಡಾಕ್ಟರ್ ಆಗಿ, ಅದು 2ನೇ ದಿನಕ್ಕೆ ದಯವಿಟ್ಟು ಡಾಕ್ಟರ್ ಅಂತ ಕಲ್ತ ಡಾಕ್ಟರ್ ಹತ್ರ ಹೋಗಿ. ನೀವೇ ಡಾಕ್ಟರ್ ಹತ್ರ ಹೋಗದೆ ಒಂದಿನ ಡಾಕ್ಟರ್ ಐ ಆಮ್ ಸಾರಿ ಅಂತ ಹೇಳುವ ಸ್ಥಿತಿ ಬರುತ್ತೆ. ಅಷ್ಟೇ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು, ಧನ್ಯವಾದ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಸ್, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ಟಾಗುತ್ತೆ. ಜೊತೆಗೆ ಸರ್, ಇಲ್ಲಿ ಅಂದರೆ ಮಿತಿ ಮೀರಿದಂತಹ ಕೆಲಸ ಅಂದರೆ ರೆಸ್ಟ್ ಅನ್ನುವಂಥದ್ದು ಇರಲ್ಲ. ಸೊ ಅದೆಲ್ಲವೂ ಕೂಡ ಇವರಿಗೆ ಮುಳುವಾಯ್ತಾ, ಒಂದು ಬಾಡಿಗೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಅವರಿಗೆ ಏನಾದದ್ದು ಅಂತ ಡಿಸ್ಕಸ್ ಮಾಡೋದು ಸರಿಯಲ್ಲ. ಬಟ್ ಇನ್ ಜನರಲ್ ಸ್ಟ್ರೆಸ್ ಈಸ್ ಅನ್ ಅಂಡರ್ ಅಪ್ರಿಷಿಯೇಟೆಡ್ ಕಾಸ್ ಫಾರ್ ಹಾರ್ಟ್ ಡಿಸೀಸ್. ಓಕೆ, ಸೊ ಅದೇನಂದ್ರೆ ಈ ಎನರ್ಜಿ ಡ್ರಿಂಕ್ ಗಳನ್ನ ನಾವು ಕುಡಿತೀವಿ, ಸ್ವಲ್ಪ ಎನರ್ಜಿ ಬರಲಿ ಕೂಡ. ಎನಿ ಕೈಂಡ್ ಆಫ್ ಸ್ಟ್ರೆಸ್ ಅಲ್ಲ, ಇನ್ಕ್ಲೂಡಿಂಗ್ ದ ಡೈಲಿ ಸ್ಟ್ರೆಸ್, ಅದು ಕಾರ್ಟಿಸಾಲ್ ಲೆವೆಲ್ಸ್ ಎಲ್ಲ ಹೈ ಇರ್ತದೆ, ಅದರಿಂದ ಅಲ್ಲ. ಸೊ ಎನಿ ಕೈಂಡ್ ಆಫ್ ಸ್ಟ್ರೆಸ್ ಇಸ್ ನಾಟ್ ಗುಡ್. ಬಟ್ ಅದನ್ನು ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಶುಗರ್ ಕ್ವಾಂಟಿಫೈ ಮಾಡ್ಬೋದು, ಕೊಲೆಸ್ಟ್ರಾಲ್ ಕ್ವಾಂಟಿಫೈ ಮಾಡ್ಬೋದು, ಸ್ಟ್ರೆಸ್ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಯಾಕೆಂದ್ರೆ ಎಷ್ಟು ಸ್ಟ್ರೆಸ್, ಒಬ್ಬನಿಗೆ ಎಷ್ಟು ಸ್ಟ್ರೆಸ್ ಇದೆ, ಇನ್ನೊಬ್ಬರಿಗೆ ಎಷ್ಟು ಸ್ಟ್ರೆಸ್ ಇದೆ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಸ್ಟ್ರೆಸ್ is understood as a cause for heart disease. Underappreciated cause. Because we can't quantify it.
ಬಟ್ ಏನಂದ್ರೆ ಈವನ್ ಫಿಸಿಕಲ್ ಎಕ್ಸಸೈಸ್ ಕೂಡ ಈಗ ನಾವು ಅದೇ ಸೇಮ್ ಇನ್ಸಿಡೆಂಟ್ಸ್ ಇದಕ್ಕೆ ಸಂಬಂಧಪಟ್ಟದಲ್ಲ, ಬಟ್ ಜಿಮ್ಮಲ್ಲಿ ಕೂಡ ಇದನ್ನು ನೋಡಿದ್ದೇವೆ. ಸೊ ಕೆಲವೊಮ್ಮೆ ಸಮ್ ಟೈಮ್ ಬ್ಯಾಕ್ ನಾವು ಡಿಸ್ಕಸ್ ಮಾಡಿದ್ದೇವೆ ಅದೇ ಜಿಮ್ಮಲ್ಲಿ ಏನಕ್ಕೆ ಆಗ್ತಿದೆ ಅಂತ. ಸೊ ಜಿಮ್ಮಲ್ಲಿ ಕೂಡ ಅದು ಹಾರ್ಟ್ ರೇಟ್ BP ಎಲ್ಲ ತುಂಬ ಸ್ಟ್ರೆಸ್ ಇದ್ದಾಗ ಎಕ್ಸಸೈಸ್ ತುಂಬ ಹೈ ಇಂಟೆನ್ಸಿಟಿ ಮಾಡಿದಾಗ ಹಾರ್ಟ್ ರೇಟ್ BP ಎಲ್ಲ ತುಂಬ ಇರ್ತದೆ. ಅದು ಹಾರ್ಟಿಗೆ ಒಳ್ಳೆಯದಲ್ಲ, ಅದು ಸ್ಟ್ರೆಸ್. ಸೊ ಆ ಕೈಂಡ್ ಸ್ಟ್ರೆಸ್ ಆಲ್ಸೋ ಸಡನ್ ತುಂಬ ಜಾಸ್ತಿ ಆದಾಗ ಹಾರ್ಟ್ ಮೈಟ್ ನಾಟ್ ಕೋಪ್ ವಿತ್. ಸೊ ಆಗ ಎದೆ ಬಡ್ತ ಫಾಸ್ಟ್ ಹೋಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಆ ಥರ ಎಲ್ಲ ಪ್ಲಾಕ್ ರಪ್ಚರ್ ಆಗೋದೆಲ್ಲ ತೊಂದರೆ ಕಂಡುಬರ್ಬೋದು. ಓಕೆ. ಸೊ ಡೆಫಿನೆಟ್ಲಿ ಫಿಸಿಕಲ್ ಸ್ಟ್ರೆಸ್ ಆಲ್ಸೋ ಟು ಮಚ್ ಇಸ್ ನಾಟ್ ಗುಡ್, ಮೆಂಟಲ್ ಸ್ಟ್ರೆಸ್ ಆಲ್ಸೋ ಟು ಮಚ್ ಇಸ್ ನಾಟ್ ಗುಡ್. ಓಕೆ. ಜೊತೆಗೆ ಇದೆಲ್ಲ ಚಾನ್ಸಸ್ ಇರ್ಬೋದು ಬಹುಶಃ, ನಾನು ಕೇಳಬೇಕು. ಈಗ ಫ್ರಾನ್ಸಿಸ್ ಅವರು ಕೂಡ ಅದನ್ನೇ ಹೇಳಿರುತ್ತೆ, ಯಾಕಂದರೆ ಬ್ಯುಸಿ ಶೂಟಿಂಗ್ ಇರುತ್ತೆ ಸರ್. ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಬೆಳಿಗ್ಗೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಾರ್ನಿಂಗ್ ತನಕ ಕೂಡ ರಿಯಾಲಿಟಿ ಶೋಸ್ಗಳಿರುತ್ತೆ. ಸೊ ಆ ರೀತಿ ಕಾರ್ಯಕ್ರಮಗಳು ಆ್ಯಂಡ್ ಮೂವಿಗಳು ಕೂಡ ಶೂಟಿಂಗ್ ಆಗುತ್ತೆ ಅದೇ ರೀತಿ. ಸೊ ದಟ್ ಟೈಮಲ್ಲಿ ಎನರ್ಜಿ ಡ್ರಿಂಕ್ಗಳನ್ನು ಕುಡಿದುಕೊಂಡು ಸೊ ಆ ರೀತಿ ಮಾಡುವಂಥದ್ದು ವಿದೌಟ್ ಸರಿಯಾಗಿರುವಂಥ ನಿದ್ರೆ, ಸ್ಲೀಪ್, ಸೊ ಆ ರೀತಿ ಎಲ್ಲ ಇದ್ದಾಗ ಪ್ರಾಬ್ಲಮ್ಗಳು ಆಗುತ್ತಾ? ಅದು ಇಟ್ಸ್ ನಾಟ್ ಬಿಕಾಸ್ ಆಫ್ ದ್ಯಾಟ್, ಬಿಕಾಸ್ ಏನಂದರೆ ಇಟ್ ಥಿಯರಿಟಿಕಲ್ 100% ಅದರಿಂದ ಆಗುತ್ತೆ ಅಂತೇನಿಲ್ಲ, ಬಟ್ ಪಾಸಿಬಿಲಿಟಿ ಇದೆ. ಏನಕ್ಕಂದರೆ ಇದು ಈಗ ಈವನ್ ದ ಸೇಮ್ ಥಿಂಗ್ ವಿತ್ ಜಿಮ್ ಸಪ್ಲಿಮೆಂಟ್ಸ್ ಆಲ್ಸೋ. ತುಂಬ ಕೆಲವೊಮ್ಮೆ ಇದು ಎನರ್ಜಿ ಡ್ರಿಂಕ್ಸ್, ಜಿಮ್ ಸಪ್ಲಿಮೆಂಟ್ಸ್ ಎಲ್ಲ ಇರಬಹುದು, ಅದು ಟು ಕೀಪ್ ಯು ಅವೇಕ್. ಅದರಲ್ಲಿ ಕೆಫೀನ್ ಅಂಶ ಎಲ್ಲ ಕೆಲವೊಮ್ಮೆ ಜಾಸ್ತಿ ಇರ್ತದೆ. ಸೊ ಕೆಫೀನ್ ಅಗೇನ್ ಇಸ್ ಅ ಸ್ಟಿಮ್ಯುಲೆಂಟ್, ಅದು ಇಟ್ ಕೀಪ್ಸ್ ಯು ಅವೇಕ್, ಬಟ್ ಇಟ್ ಇನ್ಕ್ರೀಸಸ್ ಯುವರ್ ಹಾರ್ಟ್ ರೇಟ್, ಇನ್ಕ್ರೀಸಸ್ ಯುವರ್ ಬ್ಲಡ್ ಪ್ರೆಷರ್. ಸೊ ಆ ಥರ ಮಿತಿ ಮೀರಿದಾಗ ಕೆಲವೊಮ್ಮೆ ಇನ್ ಸಮ್ ಪೀಪಲ್ ಹೂ ಆರ್ ಪ್ರೋನ್ ಅದರಲ್ಲಿ ಇಟ್ ಮೈಟ್ ಕಾಸ್ ಪ್ರಾಬ್ಲಮ್, ನಾಟ್ ಇನ್ ಎವ್ರಿ ಒನ್, ಬಟ್ ಅದೇ. ಸೊ ಆಲ್ ದೀಸ್ ಸ್ಟಿಮ್ಯುಲೆಂಟ್ಸ್ನು, ವಾಟ್ ಎವರ್ ಸ್ಟಿಮ್ಯುಲೆಂಟ್ಸ್ ಇಟ್ ಈಸ್ ಕ್ಯಾನ್ ಕಾಸ್ ದ ಸೇಮ್ ಪ್ರಾಬ್ಲಮ್. ಸೊ ಆ ಥರ ಥಿಯರಿಟಿಕಲ್, ಬಟ್ ಕ್ಲಿಯರ್ ಆಗಿ ಇದು 100% ಆಗುತ್ತೆ ಅಂದ್ರೆ ಇಲ್ಲ, ಎಲ್ಲರಲ್ಲಿ ಆಗುತ್ತೆ ಅಂದೇನಿಲ್ಲ. ಯಾರಿಗೆ ಸೆನ್ಸಿಟಿವ್ ಇದ್ದಾರೆ, ಯಾರಿಗೆ ಮೊದಲೇ ಬೇರೆ ತೊಂದರೆ ಇದೆ ಅಂಥದ್ರಲ್ಲಿ ಆಗಬಹುದು. ಓಕೆ. ಸ್ಟ್ರೆಸ್ ಅನ್ನುವಂಥದ್ದು ಈ ಒಂದು ವಿಚಾರಗಳಲ್ಲಿ ಬರುತ್ತೆ, ಆದರೆ ಗ್ಯಾರಂಟಿ ಅನ್ನುವಂಥ ಹೇಳುವಂಥದ್ದಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಜೊತೆಗೆ ಇವೆಲ್ಲದರ ಜೊತೆಗೆ ಈ ಜೆನೆಟಿಕ್ ಪ್ರಾಬ್ಲಮ್ ಬಗ್ಗೆ ತಾವು ಹೇಳಿದ್ರಿ ಸರ್. ಯಾಕಂದರೆ ಇವರ ತಂದೆಯವರಿಗೂ ಕೂಡ ಇದೇ ಸಮಸ್ಯೆ ಆಗಿತ್ತು. 2-3 ವರ್ಷಗಳ ಹಿಂದೆ ತಂದೆಯವರು ಕೂಡ ತೀರಿ ಹೋಗಿದ್ದಾರೆ ಅಂತ ಬಂದಾಗ ಜೆನೆಟಿಕ್ ಸಮಸ್ಯೆ ಇದು ಪಕ್ಕ ಆಗಿರೋ ಇದನ್ನು ಡಿಸ್ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ವಿಚಾರ ಬರುತ್ತೆ. ಬರ್ತೇನೆ ಸರ್. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್. ಎಸ್ ಸರ್. ಸೊ ಜೆನೆಟಿಕ್ ಕಾಯಿಲೆ ಅಗೇನ್ ತುಂಬ ಅಂಡರ್ ಇವ್ಯಾಲ್ಯೂಟೆಡ್. ಸೊ ಡಾಕ್ಟರ್ಸ್ ಕೂಡ ಜಾಸ್ತಿ ಇವ್ಯಾಲ್ಯೂಟ್ ಮಾಡೋದಿಲ್ಲ. ಜೆನೆಟಿಕ್ ಕಾಯಿಲೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈ ಕುಟುಂಬದಲ್ಲಿ ತುಂಬ ಜನರಿಗೆ ಇರ್ತದೆ. ಸೊ ಕೆಲವರು ಹೇಳ್ತಾರೆ ಎರಡು ಟೈಪ್ ಜೆನೆಟಿಕ್ ಕಾಯಿಲೆ ಇರ್ತದೆ. ಒಂದು ಜೆನೆಟಿಕ್ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್. ಸೊ ಅಣ್ಣ ತಮ್ಮರಿಗೆ, ಈಗ ನನ್ನ ಹತ್ರ ಒಂದು ಪೇಷಂಟ್ ಇದೆ, ಅವ್ರದ್ದು 4 ಜನ ಅಣ್ಣ ತಮ್ಮಂದಿರು, 3 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ 50ರಲ್ಲಿ. ಸೊ ಅಂಥವ್ರಿಗೆ ಇನ್ನೊಬ್ಬ ತಮ್ಮನಿಗೆ ಅವನು ಈಗಲೇ ಕೇರ್ಫುಲ್ ಇದ್ದಾನೆ, ಯಾಕಂದರೆ ಅಣ್ಣಂದರಲ್ಲಿ 3 ಜನರಿಗೆ ಆಲ್ರೆಡಿ 50ರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಇವನಿಗೆ ಹಾರ್ಟ್ ಸಮಸ್ಯೆ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಸೊ ಹಿ ಹ್ಯಾಸ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಅವನಿಗೆ ಅಂಥವರಿಗೆ ನಾವು ಮೊದಲೇ ಇವ್ಯಾಲ್ಯೂಟ್ ಮಾಡಿ ರಿಸ್ಕ್ ಸ್ಟ್ರಾಟಿಫೈ, ಆ 5 ಇಯರ್ ರಿಸ್ಕ್ ಎಷ್ಟಿರ್ತದೆ ಅಂತ ನೋಡಿ ಅವನಿಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗದಾಗೆ ಮೆಡಿಸಿನ್ಸ್, ಕೊಲೆಸ್ಟ್ರಾಲ್ ಲೋವರಿಂಗ್ ಮೆಡಿಸಿನ್ಸ್, ಬ್ಲಡ್ ಥಿನ್ನರ್ಸ್ ಎಲ್ಲ ಮೊದಲೇ ಹಾಕ್ತೇವೆ. ಸೊ ಅದು ಒನ್ ಟೈಪ್ ಆಫ್ ಜೆನೆಟಿಕ್ ಡಿಸೀಸ್, ಹಾರ್ಟ್ ಡಿಸೀಸ್, ಜೆನೆಟಿಕ್ ಹಾರ್ಟ್ ಡಿಸೀಸ್. ಇನ್ನೊಂದು ಟೈಪ್ ಅಂದರೆ ಜೆನೆಟಿಕ್ ಕಾಸ್ ಫಾರ್ ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಈ ಥರ. ಸೊ ಸಡನ್ ಕೆಲವೊಮ್ಮೆ ನಾವು ನೋಡ್ತೇವೆ 30 ವರ್ಷದಲ್ಲಿ 35 ವರ್ಷ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತದೆ. ಬಟ್ ಅಂಥವರಲ್ಲಿ ಇಟ್ ಇಸ್ ರಾಂಗ್ ಟು ಅಸ್ಯೂಮ್ ಇಟ್ ಇಸ್ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್. ನಾವು ಪ್ರೋಬ್ ಮಾಡಿದಾಗ ಹೇಳ್ತಾರೆ ಅಂದರೆ ಫ್ಯಾಮಿಲಿಯಲ್ಲಿ ಬೇರೆಯವ್ರಿಗೆ ಕೂಡ ಈ ಥರ ನಿದ್ದೆಯಲ್ಲಿ 30 ವರ್ಷದಲ್ಲಿ 40 ವರ್ಷದಲ್ಲಿ ಅಣ್ಣನ ಈ ಥರ ಸಣ್ಣ ವಯಸ್ಸಲ್ಲಿ ಹೋಗಿದ್ರು, ಇಲ್ಲದಿದ್ದರೆ ತಂದೆದು ತಮ್ಮ. ಜೆನೆಟಿಕಲ್ಲಿ ಫ್ಯಾಮಿಲಿಯಲ್ಲಿ 2-3 ಪ್ರತಿ ಜನ್ರೇಷನಲ್ಲಿ ಇರ್ತದೆ. ಕೆಲವೊಮ್ಮೆ 1 ಜನರೇಷನ್ ಸ್ಕಿಪ್ ಆಗುತ್ತೆ. ತುಂಬ ಜನರಿಗೆ 30-40ರಲ್ಲಿ ಈ ಥರ ನಿದ್ದೆಯಲ್ಲಿ ಸಡನ್ ಆಗಿ ವಿದೌಟ್ ಎನಿ ರಿಸ್ಕ್ ಫ್ಯಾಕ್ಟರ್ಸ್ ಆ ಥರ ಆಗುತ್ತದೆ. ದ್ಯಾಟ್ ಈಸ್ ಅ ವೆರಿ ಸ್ಟ್ರಾಂಗ್ ಇಂಡಿಕೇಶನ್ ಇಟ್ಸ್ ಜೆನೆಟಿಕ್ ಕಾಸ್, ನಾಟ್ ಅ ಹಾರ್ಟ್ ಅಟ್ಯಾಕ್. ಆಗ ನಾವು ಜೆನೆಟಿಕ್ ಅನಾಲಿಸಿಸ್ ಎಲ್ಲ ಮಾಡ್ತೇವೆ, ಏನು ಮ್ಯೂಟೇಷನ್ಸ್, ಏನು ತೊಂದರೆ ಇದೆ ಅಂತ ನೋಡಲಿಕ್ಕೆ. ಅದನ್ನು ಆ ಥರ ಇದ್ದರೆ ನಾವು ಅಡ್ವಾಂಟೇಜ್ ಏನಂದರೆ ಮಿಕ್ಕಿದವರನ್ನು ಸ್ಕ್ರೀನ್ ಮಾಡ್ಬೋದು. ಹೌದು, ಆ ಫ್ಯಾಮಿಲಿಯಲ್ಲಿ ಮಿಕ್ಕಿದವರನ್ನು ಸ್ಕ್ರೀನ್ ಮಾಡಿ ಮುಂದಕ್ಕೆ ಇದು ಬೇರೆಯವರಲ್ಲಿ ಬರದ ಹಾಗೆ ನೋಡ್ಬೋದು. ಓಕೆ. ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಕಾರ್ಕಳದಿಂದ. ಎಸ್ ಸರ್, ತಮ್ಮ ಹೆಸರು? ಉಮೇಶ್ ಅವರು. ನಮಸ್ತೆ ಸರ್, ಮಾತಾಡಿ ಸರ್, ಏನು ಹೇಳ್ತೀರಾ ಸರ್? ಸರ್, ಅದು ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಅಂತ ಹೇಳ್ತಾರೆ ಅಂತ ಹೇಳಿ ತಮ್ಮ ಪ್ರಶ್ನೆ ಸರ್? ಅದೇ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಅದು ಬ್ರೀದಿಂಗ್ ಸ್ವಲ್ಪ ಒಂದು ತರ ಸೂಜಿಯಲ್ಲಿ ಕಿಚ್ಚಿದಾಗೆ ಬಂದಾಗ ಅದು ಪ್ರಾಬ್ಲಮ್ ಇರುತ್ತೆ ಸರ್ ಅಂತ ಹೇಳಿದ್ರು. ಇಲ್ಲ, ಕೊಲೆಸ್ಟ್ರಾಲ್ ಹಾರ್ಟಿಗೆ ರಿಸ್ಕ್ ಫ್ಯಾಕ್ಟರ್, ಡೆಫಿನೆಟ್ ರಿಸ್ಕ್ ಫ್ಯಾಕ್ಟರ್. ಸೊ ಕೊಲೆಸ್ಟ್ರಾಲ್ ಕೂಡ ಈಗ ನಾವು ಏನು ರೆಕಮೆಂಡ್ ಮಾಡ್ತೇವೆ ಅಂದರೆ 25 ವಯಸ್ಸಾದ್ಮೇಲೆ ಒಂದ್ಸಲ ಎಲ್ಲ ರಿಸ್ಕ್ ಫ್ಯಾಕ್ಟರ್ ಪ್ರೊಫೈಲ್ ಚೆಕ್ ಮಾಡಬೇಕು. ಶುಗರ್, ಕೊಲೆಸ್ಟ್ರಾಲ್ ಏನೆಲ್ಲ ಇದೆ ಅಂತ ಬ್ಲಡ್ ಟೆಸ್ಟ್ ಮಾಡಬೇಕು. ಎಲ್ಲ ನಾರ್ಮಲ್ ಇದ್ರೆ 1 in 5 years ಯು ಕ್ಯಾನ್ ರಿಪೀಟ್ ಇಟ್.
ಅಬ್ನಾರ್ಮಲ್ ಇದ್ರೆ ಫ್ರೀಕ್ವೆಂಟ್ ಆಗಿ ರಿಪೀಟ್ ಮಾಡಬೇಕು. ಓಕೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೂ ಕೂಡ ಬೇರೆ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಕೊಲೆಸ್ಟ್ರಾಲ್ಗೆ ಮೆಡಿಸಿನ್ ಹಾಕೋದಿಲ್ಲ, ಪೋಸ್ಟ್ಪೋನ್ ಮಾಡ್ತೇವೆ. ಯಾಕಂದ್ರೆ ಕೊಲೆಸ್ಟ್ರಾಲ್ ಮೆಡಿಸಿನ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಅದು ಲೈಫಿಗೆ. ಸೊ 40 ವಯಸ್ಸುವರೆಗೂ ಪೋಸ್ಟ್ಪೋನ್ ಮಾಡ್ತೇವೆ. 40 ವಯಸ್ಸು ಆದಮೇಲೆ ಕೊಲೆಸ್ಟ್ರಾಲ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡ್ತೇವೆ. ಬಟ್ ಅದಕ್ಕೆ ಮುಂಚೆನೆ 30 ಕೂಡ ಕೊಲೆಸ್ಟ್ರಾಲ್ ಇದೆ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಸ್ಮೋಕಿಂಗ್ ಇದೆ ಅಂತ ಹೇಳಿದ್ರೆ ಆ ಕೊಲೆಸ್ಟ್ರಾಲ್ ಬಾಟಲ್ ಲೈನ್ ಇದ್ರೂ ಕೂಡ ನಾವು ಸ್ಟಾರ್ಟ್ ಮಾಡ್ತೇವೆ. ಬಟ್ ಕೊಲೆಸ್ಟ್ರಾಲ್ ಏನಂದ್ರೆ ಡೆಫಿನೆಟ್ ರಿಸ್ಕ್ ಫ್ಯಾಕ್ಟರ್ ಅದು. ಆ್ಯಂಡ್ ಮೋಸ್ಟ್ ಆಫ್ ದ ಕೊಲೆಸ್ಟ್ರಾಲ್ ಇಸ್ ಜೆನೆಟಿಕ್, ಡಿಟರ್ಮಿನ್ಡ್ ಬೈ ಜೆನೆಟಿಕ್. ಸೊ ಬೇರೆ ರಿಸ್ಕ್ ಫ್ಯಾಕ್ಟರ್ ಕೊಲೆಸ್ಟ್ರಾಲ್ ಇಸ್ ಜೆನೆಟಿಕಲಿ ಡಿಟರ್ಮಿನ್ಡ್. ಸೊ ತಂದೆ ತಾಯಿಗೆ ಕೊಲೆಸ್ಟ್ರಾಲ್ ಇದೆ, ಮಕ್ಕಳಿಗೆ ಕೊಲೆಸ್ಟ್ರಾಲ್ ಬೇಗ ಬರ್ತದೆ. ಓನ್ಲಿ ಪಾರ್ಟ್ ಆಫ್ ದ ಕೊಲೆಸ್ಟ್ರಾಲ್ ಈಸ್ ಡಿಸೈಡೆಡ್ ಬೈ ವಾಟ್ ಯು ಈಟ್. ಓಕೆ, ಅದರ ಮೇಲೆ ಪ್ರಿವೆಂಟ್ ಮಾಡ್ಬೋದು. 10%, 10-20% ನೀವು ಡಯಟಲ್ಲಿ ಅಡ್ಜಸ್ಟ್ ಮಾಡ್ಬೋದು. 80% ಇಸ್ ಜೆನೆಟಿಕ್. ಓಕೆ. ಸೊ ಕೊಲೆಸ್ಟ್ರಾಲ್ನ ನಾವು ಜಾಸ್ತಿ ಇದ್ರೆ ನಾನು ಹೇಳಿದಾಗೆ 25 ಇಯರ್ಸಲ್ಲಿ ಚೆಕ್ ಮಾಡಬೇಕು. ನಾರ್ಮಲ್ ಇದ್ರೆ ಒನ್ಸ್ ಇನ್ 5 years. ಜಾಸ್ತಿ ಇದ್ರೆ ಫ್ರೀಕ್ವೆಂಟ್ ಆಗಿ. ಸೊ ಬೇಸ್ಡ್ ಆನ್ ರಿಸ್ಕ್ ಫ್ಯಾಕ್ಟರ್ಸ್ ಯು ಹ್ಯಾವ್ ಟು ಫ್ರೀಕ್ವೆಂಟ್ಲಿ ಚೆಕ್ ಇಟ್. ಓಕೆ. ಎಸ್ ಸರ್, ಲೈನಲ್ಲಿ ಇದ್ದೀರಾ ಸರ್? ಸರ್ ಕಾರ್ಡಿಯಾಕ್ ಅರೆಸ್ಟ್ ಮತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ವ್ಯತ್ಯಾಸ ಇದೆ ಸರ್? ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ ವ್ಯತ್ಯಾಸ ಏನು ಅಂತ ಅದೇ ಕೇಳ್ತೇವೆ. ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಹೃದಯ ಸ್ತಂಭನ, ಹಾರ್ಟ್ ನಿಂತೋಗುತ್ತೆ. ಸೊ ಏನೋ ಚೆನ್ನಾಗಿ ಬಡಿತಾ ಇದ್ದ ಹಾರ್ಟ್ ಫುಲ್ ಸ್ಟಾಪಿಗೆ ಬರ್ತದೆ. ಹೃದಯಾಘಾತ ಅಂದ್ರೆ ಹಾರ್ಟ್ ಅಲ್ಲಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಇದು ರಕ್ತನಾಳ ಬ್ಲಾಕ್ ಆಗಿರ್ತದೆ. ಸೊ ಹಾರ್ಟ್ ಕೆಲಸ ಮಾಡ್ತಾ ಇರ್ತದೆ, ಒಂದು ರಕ್ತನಾಳ ಬ್ಲಾಕ್ ಆಗಿರ್ತದೆ. ಸೊ ಈ ಹಾರ್ಟ್ ಅಲ್ಲಿ 3 ರಕ್ತನಾಳ ಇದೆ. ಆ 3 ರಕ್ತನಾಳದಿಂದ ಹಾರ್ಟಿಗೆ ರಕ್ತ ಸಂಚಾರ ಬರ್ತದೆ. ಒಂದು ರಕ್ತನಾಳ ಬ್ಲಾಕ್ ಆದ್ರೆ ಆ ಒಂದು ಜಾಗಕ್ಕೆ ರಕ್ತ ಸಂಚಾರ ಬರುವುದಿಲ್ಲ, ಅದು ವೀಕ್ ಆಗುತ್ತೆ. ಅದನ್ನು ಹೃದಯಾಘಾತ ಅಂತ ಹೇಳ್ತೇವೆ. ಹೃದಯಾಘಾತದ ಲಕ್ಷಣ ಅಂದ್ರೆ ಎದೆ ನೋವು ಬರೋದು, ಉರಿ ಬರೋದು, ಉಸಿರಾಡಕ್ಕೆ ತೊಂದರೆ ಬರೋದು, ಆ ಥರ ಎಲ್ಲ ಹೃದಯಾಘಾತದ ಲಕ್ಷಣ. ಹೃದಯ ಸ್ತಂಭನದ ಲಕ್ಷಣ ಅಂದ್ರೆ ಸಡನ್ ಅನ್ಕಾನ್ಷಿಯಸ್ ಆಗ್ತಾರೆ. ಅನ್ಕಾನ್ಷಿಯಸ್ ಆಗಿ ಏನೋ ಪಲ್ಸ್ ಇರೋದಿಲ್ಲ, ಬಿ ಪಿ ಇರೋದಿಲ್ಲ, ಏನಿರೋದಿಲ್ಲ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ. ಎಸ್ ಸರ್, ಎಸ್ ಸರ್. ತಮ್ಮ ಬೇರೆ ಪ್ರಶ್ನೆ ಇದೆಯಾ ಸರ್? ಹೌದು ಸರ್, ಒಂದು ಅಂದ್ರೆ ಈಗ ನಾವು ಪ್ರಥಮ ಚಿಕಿತ್ಸೆ ಅಂದ್ರೆ ನಾವು ಈಗ ನೀರಲ್ಲಿ ಬಿದ್ದವರಿಗೆ ಬಾಯಿಂದ ಬಾಯಿ ಕೊಟ್ಟು ಉಸಿರು ಕೊಡ್ತೀವಲ್ಲ ಸರ್, ಆ ರೀತಿ ಏನಾದ್ರು ಪ್ರಥಮ ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತದೆ ಸರ್ ಹೃದಯ ಸ್ಥಗಿತಗೊಂಡಲ್ಲಿ? ಹೌದು, ಹೃದಯ ಸಂಬಂಧಕ್ಕೆ ಅದೇ ನಾನು ಹೇಳ್ತಾ ಇರೋದು. ಕಾರ್ಡಿಯಾಕ್ CPR ಅಂತ ಮಾಡ್ಬೇಕು, ಕಾರ್ಡಿಯೋಪಲ್ಮನರಿ ರಿಸಸ್ಟೇಷನ್ ಅಂತ. ಸೊ ಅದನ್ನ ಮಾಡಬೇಕು. ಸೊ ಅದು ಟ್ರೈನಿಂಗ್ ಕೋರ್ಸ್, 1 ದಿನ ಟ್ರೈನಿಂಗ್. ಅದು ಕಲ್ತಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಸೇವ್ ಸಮ್ವನ್ಸ್ ಲೈಫ್ ಸಮ್ ಡೇ. ಓಕೆ ಸರ್, ಆ ಬಗ್ಗೆ CPR ಮಾಡೋದು ಹೇಗೆ ಅಂತೇಳಿ ನಾನು ಡಾಕ್ಟರ್ ಮನೀಶ್ ರೈ ಸರ್ ಜೊತೆ ನಾನು ಇನ್ನು ಮುಂದಕ್ಕೆ ಆ ಒಂದು ವಿಚಾರದ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ. ನಾನು ಬೇರೆ ರೀತಿಯ ಒಂದು ವಿಡಿಯೋವನ್ನು ಮಾಡಿ ಅವೇರ್ನೆಸ್ಸನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಡಾಕ್ಟರ್ ಮನೀಶ್ ರೈ ಸರ್ ಈ ಹಿಂದೆಯೂ ಕೂಡ ಹೇಳಿದರು, ಬಹುಶಃ ಆ ಒಂದು ಆ್ಯಕ್ಟಿವಿಟೀಸ್ನ ವಿಡಿಯೋ ನಾವು ಮಾಡ್ತಾ ಇದ್ದರೆ ಸ್ವಲ್ಪ ಆದರೂ ಕೂಡ ಜಾಗೃತಿ ಮೂಡಬಹುದಿತ್ತು. ಬಹುಶಃ ತಮ್ಗಳಿಗೆ ಕೂಡ ಗೊತ್ತಾಗ್ಬೋದಿತ್ತು ಯಾವ ರೀತಿ CPR ಮಾಡಬಹುದು ಅನ್ನುವಂಥದ್ದು, ಜನಸಾಮಾನ್ಯರು ಕೂಡ. ಸೊ ಆ ಬಗ್ಗೆ ಇನ್ನು ಮುಂದಕ್ಕೆ ನಾವು ಆ ಒಂದು ಜಾಗೃತಿಯನ್ನು ಮೂಡಿಸಬೇಕು. ನಾನು ಆ ಒಂದು ಕೆಲಸದಲ್ಲೂ ಕೂಡ ನಾವುಗಳು ಮುಂದಕ್ಕೆ ಮಾಡ್ತೀವಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ. ಎಸ್ ಸರ್, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಸರ್ ಮತ್ತೊಂದು ಪ್ರಶ್ನೆಗಳು, ಯಾಕಂದರೆ ಇಲ್ಲಿ ಸಾವನ್ನಪ್ಪಿರುವಂಥದ್ದು ಮೆಹಂದಿ ಕಾರ್ಯಕ್ರಮದಲ್ಲಿ. ಅಂದರೆ ಅಲ್ಲಿ ಮೆಹಂದಿ ಕಾರ್ಯಕ್ರಮ DJ ಹಾಕ್ತಾರೆ, ಸೌಂಡ್ ಸಿಸ್ಟಮ್ ತುಂಬ ದೊಡ್ಡದಾಗಿರುತ್ತೆ ಸೌಂಡ್ ಸಿಸ್ಟಮ್ಗಳು. ಸೊ ಹಾಗಿದ್ದಾಗ ಈ ಒಂದು ವಿಚಾರಗಳು ಭಾಳಷ್ಟು ಬಾರಿ ಕೇಳಿ ಬರುತ್ತೆ, ಬಹಳಷ್ಟು ಘಟನೆಗಳು ಕೂಡ ನಡೆದಿದೆ. ಅಂದರೆ ಜೋರಾಗಿರೋ ಸೌಂಡ್ ಸಿಸ್ಟಮ್ ಹಾಕಿದಾಗ ಎದೆಯಲ್ಲಿ ಸ್ವಲ್ಪ ಶೇಕ್ ಆಗುವಂಥದ್ದು, ಏನೋ ಒಂದು ಭಯ ಆಗುವಂಥದ್ದು, ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗುವಂಥದ್ದು ತುಂಬ ಜನರು ಹೇಳ್ತಾರೆ. ಈ ವಯಸ್ಸಾದವ್ರು ಹೇಳ್ತಾರೆ, ದಾಯಿ ಈತ ಸೌಂಡ್ ದೀಪರ ಎಂಕ್ಲೆ ತಿಗಲೆ ಹಾಕೊಂಡು ಎಂಕ್ಲೆಗೆ ಸೈಪ ಎಂಕ್ಲ ಅಂತೇಳಿ ಹಾರ್ಟ್ ಅಟ್ಯಾಕ್ ಆಪಣ ಅಂಚೆ ಸೌಂಡ್ ದೀಪರ ಅಂತ ಹೇಳ್ತಾರೆ. ಬಟ್ ಏನಂದ್ರೆ ಅದು ಎಡ್ರಿನರ್ಜಿಕ್ ಡ್ರೈವ್, ಡ್ಯಾನ್ಸ್ ಮಾಡಬೇಕಾದ್ರೆ ಇಲ್ಲದಿದ್ರೆ ತುಂಬ ಎನರ್ಜಿ ಫುಲ್ ಇದ್ರೆ ಆ ಥರ ಆ ಅಟ್ಮಾಸ್ಫಿಯರ್ ಇಲ್ಲಿದ್ರೆ ಎಡ್ರಿನರ್ಜಿಕ್ ಡ್ರೈವಲ್ಲಿ BP, ಹಾರ್ಟ್ ರೇಟ್ ಎಲ್ಲ ಶೂಟ್ ಆಗುತ್ತೆ. ಅದು ಒಳ್ಳೇದಲ್ಲ, ಜಾಸ್ತಿ ಆಗುತ್ತೆ. ಅದು ಕೂಡ ಚಾನ್ಸಸ್ ಇದೆ. ಐ ಮೀನ್ ಆಕ್ಟಿವಿಟಿ ಮಾಡಿ. ಸುಮ್ಮನೆ ಸೌಂಡ್ ಸಿಸ್ಟಮ್ ಇದೆ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ಏನಾಗೋದಿಲ್ಲ. ಬಟ್ ಅದ್ರ ಜೊತೆಗೆ ನೀವು ಆಕ್ಟಿವ್ ಇದ್ದು ಡ್ಯಾನ್ಸ್ ಮಾಡ್ತಾ ಇದ್ರೆ ಎಲ್ಲ ಇದ್ರೆ ಆ ಟೈಮಲ್ಲಿ BP, ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಅದು ಹಾರ್ಟಿಗೆ ಒಳ್ಳೇದಲ್ಲ. ಅಂದ್ರೆ ಆ ಮಾತು ಸಹಜ. ಅಂದ್ರೆ ಪ್ರತಿ ಬಾರಿಯೂ ಕೂಡ ಅಂದ್ರೆ ಸೌಂಡ್ ಸಿಸ್ಟಮ್ ಏನು ಅಳತೆಗಿಂತ ಮಿತಿಮೀರಿ ಹಾಕ್ತಾರೆ ಅಲ್ವಾ? ಸೊ ಅದು ಇಲ್ಲ, ಯಾಕಂದ್ರೆ ಬಹುಶಃ ಇಲ್ಲಿ ರಾಕೇಶ್ ಅವರು ಕೂಡ ಅದೇ ರೀತಿ ಕೈ ಹಿಡ್ಕೊಂಡು ಕುಣಿಯುವಂತಹ ಪರಿಸ್ಥಿತಿ. ಅದು ಕೈ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಬಟ್ ಅದೇನಂದ್ರೆ ಕೈ ಹಿಡಿಯುವುದು ಹಾರ್ಟ್ ನೋವು ಬಂದಾಗ ಕೈ ಹಿಡಿತಾರೆ ತುಂಬಾ ಜನ. ಅದು ಒಂದು ಸೈನ್. ಆ ಥರ ಇದ್ರೆ ನಂಗೆ ಅದು ಕ್ಲಿಯರ್ ಆಗಿ ಕಂಡಿಲ್ಲ. ಬಟ್ ಆ ಥರ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಅದು ಹಾರ್ಟ್ ಒಂದು ಸೈನ್ ಅಂದ್ರೆ ಅದೇ ಹಾರ್ಟ್ ಪೇನ್ ಒಂದು ಸೈನ್ ಅಂದ್ರೆ ಸಡನ್, ಯಾಕಂದ್ರೆ ಅದು ಸಿವಿಯರ್ ಇರ್ತದೆ. ಗ್ಯಾಸ್ಟ್ರಿಕ್ ಪೇನ್ ಸಿವಿಯರ್ ಇರೋದಿಲ್ಲ, ಹಾರ್ಟ್ ಪೇನ್ ಸಿವಿಯರ್ ಇರ್ತದೆ. ಸೊ ಅದಕ್ಕೆ ಎದೆ ಮೇಲೆ ಕೈ ಹಿಡ್ಕೊಂಡು ಹಿಂಗಿರ್ತಾರೆ ಸಡನ್ ಆಗಿ, ಅದು ಒಂದು ಸೈನ್, ಅದು ಹಾರ್ಟಿದಂತ. ಆ ಥರ ಇದ್ರೆ better to stop and get an ECG. But I am not sure, I mean, difficult to say whether he missed it or not. And anyone can miss it. Correct. It is not
try to discuss the cause in that particular case, but in general it is right. Awareness is important. ಕರೆಕ್ಟ್. ಬಟ್ ಈ ಸೌಂಡ್ ಮಿತಿಮೀರಿದ ಸೌಂಡ್ ಕೂಡ ಪ್ರಾಬ್ಲಮ್ ಆಗುತ್ತೆ ಸತ್ಯ ಹಾಗಾದ್ರೆ? ಇಲ್ಲ, ಮಿತಿ ಮೀರಿದ ಸೌಂಡ್ ಇಂದ ಆಗುದಿಲ್ಲ. ಆಗುದಿಲ್ಲ. ಇಲ್ಲ, ಸೌಂಡ್ ಇಂದ ಆಗುದಿಲ್ಲ. ಸೌಂಡ್ ಪರ್ ಸೆ ಇಸ್ ನಾಟ್ ಎ ರಿಸ್ಕ್ ಫ್ಯಾಕ್ಟರ್. ಓಕೆ, ಬಟ್ ಅದು ಸೌಂಡ್ ಹಾಕಿದಾಗ ಇಲ್ಲಿ ಸ್ವಲ್ಪ ಶೇಕ್ ಆದಾಗ ಫೀಲ್ ಬರುತ್ತಲ್ಲ ಸರ್? ವೈಬ್ರೇಷನ್ ಇರ್ತದೆ, ವೈಬ್ರೇಷನ್, ಅದರಿಂದ ಆಗುದಿಲ್ಲ, ಅದರಿಂದ ಪ್ರಾಬ್ಲಮ್ ಆಗುದಿಲ್ಲ ಅಲ್ವಾ? ಎಸ್ ಸರ್, ಜೊತೆಗೆ ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಇರ್ನ ಬುದ್ಧರ ಜಯಂತಿ ಮೇಡಮ್. ಜಯಂತಿ ಅಕ್ಕ. ನಮಸ್ತೆ ಮೇಡಮ್. ಪಾತ ಇರ್ಲಿ ದಾದ ಬನ್ಪರಿ. ಎಸ್ ನಾನು ಈ ಹಾರ್ಟ್ ಅಟ್ಯಾಕ್ ಬಂಪಿನ ಉಂಡತೆ ಇತ್ತೆ ಸಾಧಾರಣ ಕೊರೋನಾ ಬತ್ತಿ ಬಕ್ಕ ಈ ಸ್ಥಿತಿಯಲ್ಲಿ ಜೋಕೊಲು ತುಂಬ ಹಾರ್ಟ್ ಅಟ್ಯಾಕ್ ಅದು ಸೈ ಒಂದು ಇತ್ತು. ಓಕೆ, ಇತ್ತೆ ಸೈಪುನೆ ಎಲ್ಲೆಲ್ಲ ಜೋಕುಲು ಹಾರ್ಟ್ ಅಟ್ಯಾಕ್ ಅದು ಬೊಕ್ಕ ಹಾರ್ಟ್ ಅಟ್ಯಾಕ್ ಅಂತ ಬಂಡ ಎಂಚಿನ ಗೊತ್ತಾನೆ ಆಯ್ತು ನಿಜವಾದಲ್ಲ ಪಂಡ ಎನ್ನ ಕಂಡನೆಗೆ ಅನ್ ತೂತಿನ ವಿಷಯ ಬನ್ನಿ ಎನ್ಮ ವರ್ಷ ಆಂಡ್ ಕೈ ಬೇನೆಲ್ಲ ಹಾಕೊಂಡು ಈ ಹಾರ್ಟ್ ಅಟ್ಯಾಕ್ ದಾಕಲ್ಲ ಉಂಡದೆ ಮೆರೆಗ್ ದತ್ತ ಸೈಡ್ ಕೈ ಬೇನೆಲ್ಲ ಕೊಂದು ಬೇನೆಲ್ಲ ಲಕ್ ಉಂಡತೆ ಆರ್ ಏತ್ ಮಾತ್ರ ಬರ್ತಿರಂದು ಜಾನೆ ಹಾರ್ಟ್ ಅಟ್ಯಾಕ್ ಪಂಡ ಆಟ ತಂದ ಎಂಕ್ಲೆ ಗೊತ್ತುಚ್ಚಿ ಆಡ ಆರು ಮುಂದೆ ಮಲ್ತು ಲಾಸ್ಟ್ ಯಾನು ಮದ್ಮೆಗೆ ಬೋದಿತ್ತೆ ಎಂಗ ಗೊತ್ತುಜ್ಜಿ ಮೇರೆಗೆ ಇಂಚಾಪುನಂದು ಲಾಸ್ಟ್ ಗುಂಡದೆ ರಿಕ್ಷೋಗ ಫೋನ್ ಮಂದ ಅರ್ಥ ಬೋತೀರಿ ಎಂಕಲ್ಲ ಗುಂಡಿ ವಾಮಂಜಿರೋಡು ಆಂಡಲ ಮೇರುಂಡದೆ ನಡತದ ಮಿತ್ತು ಬೋದು 5 ಪಕ್ಕ ಡಾಕ್ಟರ್ ನಡೆ போனாಗ ವೆರ್ನ ಬಿಪಿ ಅಲಕ್ಕ ಡೌನ್ ಆದಿತ್ತಲು 5 ಪಕ್ಕ 6 ಎಂಕ್ಲೇನ ಫ್ಯಾಮಿಲಿ ಡಾಕ್ಟರ್ ಇಲ್ಲೇರು ವಾಮಂಜಿರ್ದ 6 ಒಂದು ಮಾಡ್ತದೆ ಎಂಕ ಫೋನ್ ಮಾಡ್ತೀರು 5 ಪಕ್ಕ ಎಂಕಲು ಕೊನ್ನದು ಎಸ್ ಕೊಂದು ಕ್ಯಾನ್ಸರ್ ಇದು ಮಾತ್ರ ತೊಂದರೆ ಜಾಂಡಿ ಎಂಚಿನ ಗೊತ್ತನೆ ಆ ಮಲ್ಪಿನಿ ನಿಜವಾದ್ಲ ಬೆಂದಿನ ಜೀವೋಗ ಮಾತಾನೆ ನಿಜವಾದ್ಲ ಹಾರ್ಟ್ ಅಟ್ಯಾಕ್ ಶುಗರ್ ಅವು ಪೂರ ಬರ್ಪುಜಿ ಬಂತೇರು ದುಂಬು ಪಂಡ ಅಕಲ ನೈಟ್ ಆತ ಬೇಗಾರ್ ಹೋಗ್ಬಿಡದೆ. ಓಕೆ, ಇತ್ತದ ಈ ಜಿಮ್ಮು ಇತ್ತದ ಡ್ಯಾನ್ಸ್ ದುಂಬುದ ಡ್ಯಾನ್ಸ್ ದುಂಬುಗ್ಲ ಹೆಚ್ಚು ಕಮ್ಮಿ ಉಂಟು. ದುಂಬು ಪುಲ್ಯ ಕಲ್ಲೊಡ್ ಲಕ್ಕದು ಪನೆಟ್ ನೀರು ಹೋಯ್ತು ದಿನಾಕುಲು ಬಾರಿ ಎಡ್ತು ದಿನಾಕುಲು ಅವು ಕಂಡೊಡ್ದು 10 ದಿನಾಕುಲ್ನ ಅವು ಇತ್ತದಾಕು ಜಿಮ್ಮು ಮಲ್ಪಿರತ್ತೆ ದುಂಬುದಾಕುಲು ಅವು ಬೆಂತಿನ ಜಿಮ್ಮು. ಓಕೆ ಓಕೆ, ಎಸ್. ಯಾಮನ್ಪಿನ ಆಟ ಆಡ್ಬಿಡು ಪೂರ ಇಂಚಾ ಪೂರ ಇತ್ತುಜಿ ನಿಜವಾದಲ ಬೊಕ್ಕ ಈ ಶುಗರ್ ಪನ್ಪೊನ್ನ ಉಂಡತಿ ದುಂಬೈಕ್ ಚೀಪೆ ಬಾಡಿಕೆ ಬನ್ಪಿನಿ. ಓಕೆ, ಸರಿ. ಕುಲುಟು ಅವು ಎಲ್ಲ ಒಂಜಿ 100 ಒರಿಯಾಗ 2 ಜನಕ್ಕೆ ಉಪ್ಪದನ್ನ ಎಲ್ಲ ಲೆಕ್ಕೊಡು. ಇತ್ತೆ ನಮ್ಮ ಲೈಫ್ ಸ್ಟೈಲ್ ಇಡು ಗೊತ್ತಿದೆ ಪಂಡ ಇತ್ತದ ಜವನೇರ್ ಪೂರ ಫುಡ್ ಅವು ತಿನ್ಪೇರಿ ಅನ್ ಒಪ್ಪೆ ಆಂಡ ಉಂಡತಿ ಎನ್ನ ಕಂಡ ನಿಂಡತಿ ಎಂಗುಲ್ ಪಿದಾಯ್ದ ದಾಲ ತಿನ್ಪುಜ ಆಂಡಲ ಶುಗರ್ ಆಟದ ಪ್ರತಿ ಒಂಜಿಲ ಉಂಡು. ಓಕೆ, ಇತ್ತೆ ಇರ್ನ ಹಸ್ಬೆಂಡ್ ಗೆ ಕಂಟ್ರೋಲ್ ಬೈದಿನೆ ಮೇಡಮ್. ಮೇಡಮ್ ಇತ್ತೆ ಇರ್ನ ಹಸ್ಬೆಂಡ್ ಗೆ ಕಂಟ್ರೋಲ್ ಬೈದಿನೆ ಎಂಚಿನ ಗೊತ್ತನೆ ಎಂಗುಲ್ ನಿಜವಾದಲ ಆನಿ ಅಂದು ಮಲ್ತದ ಉಂಡದೆ ಮೂಜಿ ಇಂದು ಬಾಡ್ದೇರರೆಗ್ ಮೂಜಿ ಇಂದಿತ್ತನ ಬ್ಲಾಕ್ ಅಂಡ್ 5 ಪಕ್ಕ ಕರೆಕ್ಟ್ ಉಳ್ಳೇರಿ. ಓಕೆ ಓಕೆ ಓಕೆ, ಸರಿ ಮೇಡಮ್, ಸರಿ. ಬರ್ಮನೆ ವರ್ಷ ಆತೆ. ಓಕೆ, ಇತ್ತೆ ಅರ್ನ ಉಂಡದೆ ತೂತಿನ ಎಂಕಲೆ ಅಷ್ಟೇ ಮೆದರ ಆರಂತೆ ಮೂಡೆ ಎಟ್ಪೇರು ಓಕೆ ಆಂಡಲ ಉಂಡದೆ ರಾಶಿ ಕಟ್ಲೆ ಮೂಡೆದ ಅಂದು ಒಲಿ ಮಲ್ತದಿತ್ತೇರ ಬೇನೆಡ್ಲ ಆತೆ. ನಿಜ ನಿಜ, ಎಸ್. ಜೋಕ್ಲಂಡ ಅವ್ನು ತಡೆವಾಯನ ಆತೆ, ಕರೆಕ್ಟ್. ಇತ್ತೆ ನಮ್ಮ ಲೈಫ್ ಸ್ಟೈಲ್ ಅಂಚಾತ ಅನ್ಪನ್ಪಿನಿ ಆತೆ. ಎಸ್ ಮೇಡಮ್, ಎಸ್ ಎಸ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಇತ್ತದ ಜೋಕ್ಲೆಗ ಆತೊಂದು ಲಜ್ಜತೆ ತಂಬುಲ ಅಂದಪ್ಪ. ಇತ್ತೆ ಲೈಫ್ ಸ್ಟೈಲ್ ಅಂಚುಂಡು ಕೊಲ್ಲ ಜೋಕುಲು. ಓಕೆ ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೊಲ್ಮೇಲೆ ಎಸ್ ಮೇಡಮ್. ಒಂದು ಹೇಳಿದಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಅದು ನೋವು ಬಂದಾಗ, ಹಾರ್ಟಿದ ನೋವು ಬಂದಾಗ ನಡಿಬಾರ್ದು, ಕೆಲಸ ಮಾಡಬಾರ್ದು, ರೆಸ್ಟ್ ಮಾಡಬೇಕು. ಅಂದ್ರೆ ರೆಸ್ಟ್ ಮಾಡ್ಬೇಕಂದ್ರೆ ನಾವು ಏನ್ ಮಾಡಲ್ಲ, ಆಂಬ್ಯುಲೆನ್ಸ್. ಸೊ ಈಗ ಅವರಿಗೆ ಅವರದ್ದು ಇದು ಆಲ್ರೆಡಿ ಹಾರ್ಟಿನ ಸಮಸ್ಯೆ ಇದೆ ಅಂತ ಗೊತ್ತಿದೆ, ಬ್ಲಾಕ್ ಎಲ್ಲ ಇದೆ, ಬಟ್ ನೋವು ಬರ್ತಾ ಇದ್ರೆ ಆ ನೋವು ಬಂದಾಗ ನೀವು ನಡೆದರೆ ಹಾರ್ಟಿಗೆ ಜಾಸ್ತಿ ಕೆಲಸ ಕೊಡ್ತೀರಾ, ಆಗ ರೆಸ್ಟ್ ಮಾಡಬೇಕು. ಆಲ್ರೆಡಿ ಹಾರ್ಟಿನ ಸಮಸ್ಯೆ ಇದೆ ಅವರಿಗೆ ಅಂತ ಗೊತ್ತಿದ್ರೆ ಅವರಿಗೆ ನಾವೊಂದು ಸಾರ್ಬಿಟ್ರೇಟ್ ಅಂತ ಮಾತ್ರೆ ಕೊಡ್ತೇವೆ. ಆ ಮಾತ್ರೆ ನಾಲ್ಗಡೆಯಲ್ಲಿದ್ದರೆ ನೋವು ಕಮ್ಮಿ ಆಗುತ್ತೆ. ಹೊಸತಂದು ಏನಂದರೆ ಆ ಟೈಮಲ್ಲಿ ರೆಸ್ಟ್ ಮಾಡಬೇಕು. ಬೆಟರ್ ಇಸ್ ಇಫ್ ಯು ಶ್ಯೂರ್ ಅದು ಹಾರ್ಟಿನ ಸಮಸ್ಯೆ ಫಸ್ಟ್ ಟೈಮ್ ನೋವು ಬರ್ತಾಯಿದೆ, ತುಂಬ ಸ್ವೆಟ್ಟಿಂಗ್ ಆ ಥರ ಎಲ್ಲ ಬರ್ತಾ ಇದ್ದರೆ ರೆಸ್ಟ್ ಮಾಡಿ ಆ್ಯಂಬುಲೆನ್ಸ್ ಕರಿಬೇಕು. ನಡಿದು ಅಲ್ಲಿ ಕಾರ್ವರೆಗೆ ಹೋಗಿ ಇಲ್ಲದಿದ್ರೆ ನಡ್ಕೊಂಡು ಹೋಗೋದು ದಟ್ಸ್ ನಾಟ್ ವರ್ತ್ ಇಟ್. ನೋವು ಇದ್ದಾಗ ನಡಿಬಾರ್ದು. ಓಕೆ ಓಕೆ, ಎಸ್ ಸರ್. ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಸರ್, ಎಲ್ಲಿಂದ ಸರ್? ಸರ್ ಈಗ ನಿರೂಪಾಯಕರಿಗೆ ನಮಸ್ಕಾರ, ಡಾಕ್ಟರ್ ಮಣಿಕಣ್ಣಗ್ಲ ನಮಸ್ಕಾರ. ನಮಸ್ಕಾರ ಸರ್, ಪಲ್ಲೆ ಸರ್. ಡಾಕ್ಟರ್ ಮಣಿಕಣ್ಣ ಪೇಷಂಟ್ ಆಕ್ಚುಲಿ 4 ವರ್ಷದ ದುಂಬು ರಕ್ತ ಸಂಚ ಪಾಡದಲ್ಲಿ ಸರ್ 5 ಬೊಕ್ಕ ದಾದ ಪೂರ ಪ್ರಿಕಾಷನ್ ಜೊತೆ ನೋಡಿ ಸರ್. ನಮ್ಮ ಯಾನ್ ಟೆಸ್ಟ್ ಪೂರ ಪೋಂದುಲ್ಲ ಆನ ನರಲ ಕೂಡ ಹಾರ್ಟ್ ಅಟ್ಯಾಕ್ ಆಪನ ಚಾನ್ಸಸ್ ಉಂಡ ಎಂಚಿನ ಪ್ರಿಕಾಷನ್ ಎಂಗುಲ್ ಜೊತೆ ನೋಡು
itu panggilkan yang yang dalam storage, cholesterol produk active ulle. I am not a smoker, but even drinks occasionally. I am not a regular drink malpunai. Lifestyle anchadala horrible indi, but panggilkan yang papa, engkau dodapa, cikapa pur heart attack ada tiru poin ada awara. So engkau dada nana aiki undi kita nodu sir. Undi enna undi question bokka. Yeah, especially Dr. Manish Rai, our busy schedule. He is the best doctor in the city, in the town. He is busy schedule. More but the full day, public uttar korundulere. Arek mast thanks. Same like ingala Mithun Rai lakane. I'll anjane. All yet itnala samaja ge janak legoskara yet busy itnala akala time 3 months barpe. Anna iregi nanora engkala heart idde an thanks banta. Thanks a lot Anna. Yes. Engkala dumur dincha. Iri ಐದು ಬೊಕ್ಕ ಇರ್ನ ನಮ್ಮ ಬೋನ್ ಫೆಸಿಲಿಟಿ ಕೊಡೋರಿ ಸೊ ಮಾತಾಡಕ್ಕೆ ಎಂಟಿ ಥ್ಯಾಂಕ್ಸ್ ಎಂಟಿ ಕೂಡ್ಲಾಗೆ ಇಂದು ನಿಕಲ್ ಡಾಕ್ಟರ್ ಫ್ಯಾಮಿಲಿ ಅಂತ ಗಿಫ್ಟ್ Yes, sir. Yes, thank you. Thank you, sir. Dayapanaga onji vichara. Dayapanaga short period of time Manish Rai sir and Kenny. Dayapanaga onji awareness korudu pandadu. Janaklege boda jagriti korudu pandadu. Aa onji vichara boda dayapana yaar busy schedule, perfectly busy schedule da arenkel ontige namma kudla bande studio ku baidire. Dayapanaga ಇಂಚಿನ ಒಂಜಿ ಘಟನೆ ಆವೊಂದುಂಡು ಪನಗ ನಮ್ಮ ಟಿವಿಡ್ ತೂಪ ಅತಡ ಈ ವಿಡಿಯೋನ್ ತುಪ್ಪ ಮಸ್ತ್ ಜನ ಬರ್ಪೇರು ಅಲ್ಪ ಶ್ರದ್ಧಾಂಜಲಿ ನಮ್ಮ ಸಲ್ಲಿಸಾವ ಬುಲಿಪ್ಪ ಬೇಜಾರಾಪುಂಡು ಸರಿ ಆಂಡ ನಮ್ಮ ನೆಡ್ದು ದಾದ ಕಲ್ತೊಂದುಪ್ಪ ನೆಟ್ ಅವೇರ್ನೆಸ್ ದಾತಿಕೊಂಡು ನೆಟ್ ಜಾಗೃತಿ ದಾತಿಕೊಂಡು ಬಂದ ವಿಚಾರ ಐಕ್ ಬೋರ್ಡ್ ಇನಿ ಈ ಪ್ರೈಮ್ ಟೈಮ್ ಈ ಕಾರ್ಯಕ್ರಮ ನಮ್ಮ ಮಲ್ತೊಂದುಲ್ಲ ಅಂಚದುಪ್ನಾಗ ಐಕ್ ಪ್ರಸಿದ್ಧ ಪ್ರಖ್ಯಾತ ಡಾಕ್ಟರ್ ಬೋರ್ಡ್ ನುರಿತ ವೈದ್ಯರು ಬೋರ್ಡ್ ಸೊ ದ್ಯಾಟ್ಸ್ ವೈ ಎಂಕುಲ್ ತೂಂದುಪ್ನಾಗ ಡಾಕ್ಟರ್ ಮನೀಶ್ ರೈ ಸರ್ ಬಿಸಿ ಶೆಡ್ಯೂಲ್ಡ್ ಎಲ್ಲ ಎಂಕುಲೊಂಟಿಗೆ ಬೈದಿರೆ ಎಂಕಲ ಕಾರ್ಯಕ್ರಮ ದಯಪನಾಗ ಈ ಕಾರ್ಯಕ್ರಮ ತೂದು ಒಂಜಿ ರಡ್ಡು ಮೂಜಿಜ ಅಂತ ಜಿಯೋ ಓರಿಂಡಲ್ಲ ಅಕ್ಲೆಗೆ ಒಂಜಿ ಹೆಲ್ಪ್ ಮಾಡಲ್ಲ ಎಂಕ್ಲೆಗೆ ಆತೆ ಖುಷಿ ಅವೇ ಎಂಕ್ಲ ಸಾರ್ಥಕತೆ ಸೊ ದ್ಯಾಟ್ಸ್ ವೈ ಒನ್ಸ್ ಅಗೇನ್ ಥ್ಯಾಂಕ್ ಯು ಬನ್ನೋದಿಲ್ಲ ಸರ್ ಇರೆಗೆ ದಯಪನಾಗ ವಿನಯ ಆರ್ಲಪ್ಪ ಅನ್ಬಿಂದ ದಯಪನಾಗ ಆ ಒಂಜಿ ಕನ್ಸರ್ನ್ ಬೋರ್ಡ್ ಡಾಕ್ಟರ್ ನಕ್ಲೆಗೆ ಆ ಕನ್ಸರ್ನ್ ಉಂಡು ನಮ್ಮ ಮನೀಶ್ ರೈ ಸರ್ ಅದೇಪನಾಗ ವೈದ್ಯೋ ನಾರಾಯಣ ಹರಿನ್ ಪನ್ಪೇರು ನಮ್ಮ ದೇವೇರಿನ ತೂಪ ಡಾಕ್ಟರ್ ನಕ್ಲ ರೂಪಡು ಸೊಂಚದುಪ್ನಾಗ ಅಕುಲ್ ಈ ಸಂದರ್ಭ ಬತ್ತಿರಪನಾಗ ಒಂಜಿ ಧೈರ್ಯ ಆಯ್ತು ಒಟ್ಟಿಗೆ ಕೆಲವು ವಿಚಾರ ಪುರ ಗೊತ್ತಾಣಿಟ್ಟು ದೇಪಡ ಜೆನೆಟಿಕ್ ಪ್ರಾಬ್ಲಮ್ ಆಪುನಂಚಿನ ವಿಚಾರ ಕೊಲೆಸ್ಟ್ರಾಲ್ ಉಪ್ಪುನಂಚಿನ ಆಪುನಂಚಿನ ವಿಚಾರ ಸೊ ಇದು ಎಂಚ ನಮ್ಮ ನೆಗ್ಲೆಕ್ಟ್ ಮನ್ಪರಬಲ್ಲಿ ಈ ವಿಚಾರಡೆ ದೆಪಣಗ ಒಂಜಿ ಸಾವು ಪನ್ನಗ ನಮಕ ಮಸ್ತ್ ಪಾಠ ಕಲ್ಪೌಂಡು ಸೊ ಬೇತಕ್ಲೆಗೆ ಆರೆಬಲ್ಲಿ ಇಂಚಿನ ಘಟನೆ ಪನ್ಪುನಂಚಿನ ವಿಚಾರ ಸೊ ಅಂಚದುಪ್ನಾಗ ಕೂಡ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಎಸ್ ಸರ್ ಕುಡಂಜಿ ಕಾಲರ್ ಉಲ್ಲೇರ ಹೌದು ಸರ್ ನಮಸ್ಕಾರ ಸರ್ ನಮಸ್ತೆ ಓಕೆ ಟಿ ವಿ ನೋಡಿ ಕರೆ ಮಾಡಬೇಡಿ ದಯಮಾಡಿ ನಿಮ್ಮ ಟಿ ವಿ ನೋಡಿದಾಗ ಕರೆ ಮಾಡಿದಾಗ ನಾವು ಕರೆಯನ್ನು ಕಟ್ ಮಾಡ್ತೀವಿ ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ ಜೊತೆಗೆ ಸರ್ ಇಲ್ಲಿ ಒಂದು ಕಡೆ ತಂದೆಯವರಿಂದ ಬರುವಂತಹ ವಿಚಾರವನ್ನು ನಾವು ಚರ್ಚೆ ಮಾಡಿದ್ವಿ ಜೊತೆಗೆ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅನ್ನುವಂಥದ್ದು ರಕ್ತನಾಳ ಬ್ಲಾಕ್ ಆದಾಗಲೂ ಕೂಡ ಇಂತಹ ಸಮಸ್ಯೆಗಳು ಬರುತ್ತೆ ಇತ್ತೀಚಿನ ದಿನಗಳಲ್ಲಿ 30ರ ನಂತರ ಅಂದರೆ ತಾವು ಕೂಡ ಹೇಳ್ತೀರಿ 25ರ ನಂತರ ಟೆಸ್ಟ್ ಮಾಡಬೇಕು ಈಗ ಮೇಡಮ್ ಅವರು ಕೂಡ ಹೇಳ್ತಾರೆ ಇವೆಲ್ಲದ್ರ ಜೊತೆಗೆ ಆಫ್ಟರ್ ಕೋವಿಡ್ ಇಂತಹ ಸಾವುಗಳು ಜಾಸ್ತಿ ಆಗ್ತಾ ಇದೆ ಅದ್ರ ಕೂಡ ಯುವಕರಲ್ಲಿ ಅನ್ನುವಂಥದ್ದು ಏನು ಹೇಳ್ತೀರಾ ಸರ್ ಆಸ್ ಎ ಅದೇ ಅಕ್ಯೂಟ್ ಕೋವಿಡ್ ಅಲ್ಲಿ ಅದು ಪ್ರೋಥ್ರಾಂಬೋಟಿಕ್ ರಿಸ್ಕ್ ಅಂತ ಸೊ ರಕ್ತ ಸ್ರಾವ ಕಟ್ಟುವ ಚಾನ್ಸಸ್ ಜಾಸ್ತಿ ಇತ್ತು ಬಟ್ ಈಗ ಕೋವಿಡ್ ಆಗಿ 5 ವರ್ಷ ಆಗಿದೆ ಸೊ ಅದರಿಂದ ಲಾಂಗ್ ಟರ್ಮ್ ಇಫೆಕ್ಟ್ ಯಾವ ಸ್ಟಡಿಯಲ್ಲಿ ಕೂಡ ಪ್ರೂವ್ ಆಗಿಲ್ಲ ಇಲ್ಲ ಲಾಂಗ್ ಟರ್ಮ್ ಎಫೆಕ್ಟ್ ಯಾವುದ್ರಲ್ಲಿ ಕೂಡ ಪ್ರೂವ್ ಆಗಿದೆ ಅಕ್ಯೂಟ್ ಕೋವಿಡ್ ಅಲ್ಲಿ ಕೆಲವೊಮ್ಮೆ ಅದು ಕಾಲಲ್ಲಿ ರಕ್ತ ಸ್ರಾವ ಕಟ್ಟೋದು ಹಾರ್ಟ್ ಸಮಸ್ಯೆ ಬರೋದೆಲ್ಲ ಸ್ವಲ್ಪ ರಿಸ್ಕ್ ಇತ್ತು ಅದನ್ನು ಸ್ಟಡಿ ಮಾಡಿದ್ದಾರೆ ಬಟ್ ಲಾಂಗ್ ಟರ್ಮ್ ರಿಸ್ಕ್ ಯಾವುದ್ರಲ್ಲಿ ಕೂಡ ಕಂಡು ಬಂದಿದೆ ಈಗ ಕೋವಿಡ್ ಇಂದನೇ ಈ ತರ ಆಗುದು ಅಂತ ಹೇಳೋದು ಸರಿಯಲ್ಲ ನಾನು ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಕಂಡು ಬರ್ತದೆ ಇನ್ನೊಬ್ರು ಅವ್ರು ಲಾಸ್ಟ್ ಅವರು ಕೇಳಿದ್ರು ನಿಜ ಏನ್ ಮಾಡ್ಬೋದು ಅಂತ ಮುಂದಕ್ಕೆ ಹಾರ್ಟ್ ಸಮಸ್ಯೆ ಬರದ ಹಾಗೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದಂದ್ರೆ ಸ್ಕ್ರೀನಿಂಗ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅಂತ ಸೊ ಆಫ್ಟರ್ 25 ಗೆಟ್ ಅ ಸ್ಕ್ರೀನಿಂಗ್ ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಮೆಡಿಸಿನ್ ತಗೋಬೇಕು ಈಗ ಅವರು ರಿಲೀಜಿಯಸ್ ಆಗಿ ಮೆಡಿಸಿನ್ ತಗೋತಾ ಇದ್ದಾರೆ ಅವ್ರು ಹೇಳಿದ್ರು ನನಗೆ ಏನಿಲ್ಲ ಶುಗರ್ ಇಲ್ಲ BP ಇಲ್ಲ ಅವ್ರಿಗೆ ಬಂದದ್ದು 2 ಕಾರಣದಿಂದ ಒಂದು ಜೆನೆಟಿಕ್ ಎರಡನೇದು ವಯಸ್ಸಾದ್ಮೇಲೆ ಎಲ್ರಿಗೂ ಹಾರ್ಟಲ್ಲಿ ಬ್ಲಾಕ್ಸ್ ಬರ್ತದೆ ಇದು ಎಥೆರೋಸ್ಕ್ಲೆರೋಸಿಸ್ ಹಾರ್ಟಲ್ಲಿ ಬ್ಲಾಕ್ಸ್ ಬರೋದು ಕಾಯಿಲೆ ಅದು ಹುಟ್ಟಿದಾಗದಿಂದ ಸ್ಟಾರ್ಟ್ ಆಗುತ್ತೆ ಸಣ್ಣ ಮಕ್ಕಳಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಜಾಸ್ತಿ ಆದಾಗ ಮಾತ್ರ ತೊಂದರೆ ಬರ್ತದೆ ಸೊ ವಯಸ್ಸಾದ್ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾರಿಗಾದ್ರೂ 70 ವಯಸ್ಸಲ್ಲಿ 80 ವಯಸ್ಸಲ್ಲಿ ಹಾರ್ಟ್ ಸಮಸ್ಯೆ ಬಂದರೆ ನಾವು ಕೇಳೋದಿಲ್ಲ ಏನಕ್ಕೆ ಬಂತು ಅಂತ ಅದು ವಯಸ್ಸಾದ್ಮೇಲೆ ಬಂದದ್ದು ಸೊ ರಿಸ್ಕ್ ಫ್ಯಾಕ್ಟರ್ಸ್ ಎಷ್ಟಿದೆ ಅಂತ ನೋಡಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಎರಡನೇದು ಡಾಕ್ಟರ್ಸ್ ಕೊಟ್ಟರೆ ಮೆಡಿಸಿನ್ ಕೊಲೆಸ್ಟ್ರಾಲ್ಗೆ BP ಶುಗರ್ಗೆ ತಪ್ಪದೇ ತೆಗಿಬೇಕು ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಅಂಡರ್ ಕಂಟ್ರೋಲ್ ನಾವು ಹೇಳ್ತೇವಲ್ಲ ನಮಗೆ ಇದು ನಾವು ಕೂಡ ಪ್ರೆಡಿಕ್ಟಿವ್ ರಿಸ್ಕ್ ಅಂತ ಯೂಸ್ ಮಾಡ್ತೇವೆ ವಿ ಆರ್ ನಾಟ್ ಗಾಡ್ಸ್ ಯಾರಿಗೆ ಹಾರ್ಟಿಗೆ ಬರ್ತದೆ ಯಾರಿಗೆ ಬರೋದಿಲ್ಲ ಯಾರಿಗೆ ಕೂಡ ಗೊತ್ತಿಲ್ಲ ಬಟ್ ಪ್ರೆಡಿಕ್ಟಿವ್ ರಿಸ್ಕ್ ಮಾಡ್ತೇವೆ ಯಾರಿಗೆ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ
ಅವರಿಗೆ ಹಾರ್ಟಿಗೆ ಸಮಸ್ಯೆ ಬರೋ ಚಾನ್ಸಸ್ ಜಾಸ್ತಿ. ಯಾರಿಗೆ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲ 10 year ರಿಸ್ಕ್ ವಿಲ್ ಬಿ ಲೆಸ್ ದೆನ್ 5%. ಸೊ 10 ವರ್ಷದಲ್ಲಿ ಹಾರ್ಟಿಗೆ ಸಮಸ್ಯೆ ಬರುವ ಚಾನ್ಸಸ್ 5% ಕೂಡ ಇರೋದಿಲ್ಲ. ಸೊ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ನೀವು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಿದರೆ ಆ ರಿಸ್ಕ್ ಹೋಗುತ್ತೆ. ಶುಗರ್ ಕಂಪ್ಲೀಟ್ ಕಂಟ್ರೋಲ್ ಇದ್ದರೆ ಅದು ರಿಸ್ಕ್ ಹೋಗುತ್ತೆ. ಸೊ ಸ್ಮೋಕಿಂಗ್ ಬಿಟ್ಟರೆ 2 ವರ್ಷ ಆದಮೇಲೆ ರಿಸ್ಕ್ ಹೋಗುತ್ತೆ. ಸೊ ಯು ಕ್ಯಾನ್ ಸ್ಟಿಲ್ ಬ್ರಿಂಗ್ ಡೌನ್ ಯುವರ್ ಕಾರ್ಡಿಯಾಕ್ ರಿಸ್ಕ್ ಟು minimal, but provided you listen to the doctor and take his medicines regularly. ಪ್ರಾಬ್ಲಮ್ ಏನಂದ್ರೆ ಮೆಡಿಸಿನ್ ತಗೊಳ್ಳೋದಿಲ್ಲ ತುಂಬಾ ಜನ. ಶುಗರ್ ಇದ್ರೆ ತಗೊಳ್ಳೋದಿಲ್ಲ. ಸೊ ಶುಗರ್ಗೆ ಟೆಸ್ಟಿಂಗ್ ಬರೋದಿಲ್ಲ, ವರ್ಷಕ್ಕೊಮ್ಮೆ ಬರ್ತಾರೆ. ಸೊ ಆ ಥರ ಇವತ್ತೊಂದು ಪೇಷಂಟ್ ಬಂತು, ಹಾರ್ಟಿಗೆ ಸಮಸ್ಯೆ ಇತ್ತು. 2 ವರ್ಷ ಹಿಂದೆ ನೋಡಿದೆ, 2 ವರ್ಷ ಶುಗರ್ ಇತ್ತು, BP ಇತ್ತು, ಕಿಡ್ನಿ ಸಮಸ್ಯೆ ಇತ್ತು, ಹಾರ್ಟಿಗೆ ಸಮಸ್ಯೆ ಇತ್ತು, ಏನು ಟೆಸ್ಟಿಂಗ್ ಬಂದಿರಲಿಲ್ಲ. ಅದೆಲ್ಲ ತಪ್ಪು. ಟೆಸ್ಟಿಂಗ್ ಮಾಡಲೇಬೇಕಾಗುತ್ತೆ. ಶುಗರ್ ಇದ್ದಾಗ ನೆಗ್ಲೆಕ್ಟ್ ಎಲ್ಲ ಮಾಡೋದು. ಶುಗರ್ ಇದ್ದಾಗ, BP ಇದ್ದಾಗ, ಕೊಲೆಸ್ಟ್ರಾಲ್ ಇದ್ದಾಗ ಎಲ್ಲ ನೀವು ಫಾಲೋ ಅಪ್ ಮಾಡ್ತಾನೆ ಇರಬೇಕು. ಅದು ಒಂದು ಮಾತ್ರೆ ವೋಂಟ್ ವರ್ಕ್ ಫಾರ್ ಎವರ್. ಅದನ್ನು ಚೆಕ್ ಮಾಡಿ ಡೋಸ್ ಅಡ್ಜಸ್ಟ್ ಮಾಡ್ತಾ ಇರಬೇಕು. ಸೊ ಫಾಲೋ ಅಪ್ ಮತ್ತು ಡಾಕ್ಟರ್ ಅಡ್ವೈಸ್ ಆ್ಯಂಡ್ ಫಾರ್ ಯೋರ್ ಸೆಲ್ಫ್ ಹೆಲ್ದಿ ಲೈಫ್ ಸ್ಟೈಲ್. ನೀವು ಹೇಳಿದಾಗೆ ಕಂಪ್ಲೀಟ್ಲಿ ಹೆಲ್ದಿ ಲೈಫ್ ಸ್ಟೈಲ್, ಆಕ್ಟಿವ್ ಇರಬೇಕು, ಸುಮ್ಮನೆ ಚೇರಲ್ಲಿ ಕೂರುವುದಲ್ಲ. ಸೊ ರೆಕಮೆಂಡೇಶನ್ ಇಸ್ half an hour ಆಕ್ಟಿವಿಟಿ ಪರ್ ಡೇ. ವಾಕಿಂಗ್, ಡೋಂಟ್ ಯೂಸ್ ದ ಲಿಫ್ಟ್, ವಾಕ್, ಆದಷ್ಟು ವಾಕ್ ಮಾಡಿ. ಸ್ಮೋಕಿಂಗ್ ಇದ್ರೆ ಡೆಫಿನೆಟ್ಲಿ ನಿಲ್ಲಿಸಬೇಕು. ಆ್ಯಂಡ್ ವಾಚ್ ವಾಟ್ ಯುವರ್ ಈಟಿಂಗ್. ಸೊ ಈಗ ಫಾಸ್ಟ್ ಫುಡ್ ಆ್ಯಂಡ್ ಇನ್ನು ಇದು ಸ್ವಿಗ್ಗಿ ಝೊಮ್ಯಾಟೋದು, ಸೊ ಮನೆದು ಊಟ ಆದಷ್ಟು ಮಾಡಿದ್ರೆ, ಮತ್ತು ಹೆಲ್ತಿ ಫ್ರೂಟ್ಸ್. ಒನ್ ಥಿಂಗ್ ವಿಚ್ ಇಸ್ ಮಿಸ್ಸಿಂಗ್ ಇನ್ ಇಂಡಿಯನ್ ಡಯಟ್ ಇಸ್ ಫ್ರೂಟ್ಸ್. ಸೊ ರೆಕಮೆಂಡೇಶನ್ ಇಸ್ 5 servings, ದಿನಕ್ಕೆ 5 ಸಲ ಫ್ರೂಟ್ಸ್ ತಿನ್ನಬೇಕು ಅಂತ. ನಾವು ತಿನ್ನೋದಿಲ್ಲ. ಸೊ ಅದು 100%. ಆ್ಯಂಡ್ ಸೆಕೆಂಡ್ ಇಸ್ ತಿನ್ನಬೇಕು ಏನು ಫ್ರೂಟ್ಸ್ ಮೀನ್ಸ್ 5 servings. ಸೆಕೆಂಡ್ ಇಸ್ ಪ್ರೊಸೆಸ್ಡ್ ಫುಡ್. ಆದಷ್ಟು ಪ್ರೊಸೆಸ್ಡ್ ಫುಡ್ಡಲ್ಲಿ ಬೇಕರಿ ಐಟಮ್ಸ್ ಎಲ್ಲದರಲ್ಲಿ ತುಂಬ ಶುಗರ್ ಇರ್ತದೆ. ಸೊ ಪ್ರೊಸೆಸ್ಡ್ ಫುಡ್ ಶುಡ್ ಬಿ ಬ್ರಾಟ್ ಡೌನ್. ಹೆಲ್ದಿ ಫ್ರೂಟ್ಸ್, ಲಾಟ್ಸ್ ಆಫ್ ಗ್ರೀನ್ಸ್, ವೆಜಿಟೇಬಲ್ಸ್. Meat is okay. Fish, meat and all, the skinned meat is okay, but in limit. But this one limited oil. And this one basically lots of fresh fruits. Colored plate should be colored, not just one thing. And carbs ಕಮ್ಮಿ ಇರಬೇಕು. ನಮ್ಮ ಇಂಡಿಯನ್ ಡಯಟ್ ಪ್ರಾಬ್ಲಮ್ ಏನಂದ್ರೆ ಅದು ಹೇಳ್ತಾರೆ, ಇದು ಆಕ್ಚುಯಲ್ ಡಯಟ್ ಶುಡ್ ಬಿ ಸ್ಮಾಲ್ ಅಮೌಂಟ್ ಆಫ್ ರೈಸ್, ಲಾಟ್ ಆಫ್ ಪ್ರೋಟೀನ್ಸ್, ವೆಜಿಟೇಬಲ್ಸ್. ನಮ್ಮ ಪ್ಲೇಟಲ್ಲಿ ಇಡೀ ಪ್ಲೇಟಲ್ಲಿ ಬಿರಿಯಾನಿ ಇರ್ತದೆ ಅಷ್ಟೇ, ಬೇರೆ ಏನಿರೋದಿಲ್ಲ. ಸೊ ದಟ್ ಈಸ್ ನಾಟ್ ದಿ ಐಡಿಯಲ್ ಡಯಟ್. ಸೊ ಇಟ್ ಶುಡ್ ಬಿ ಮಿಕ್ಸ್ಡ್ ಡಯಟ್, ಹೆಲ್ದಿ ಡಯಟ್. ಫಾಲೋ ದಟ್ ಡಯಟ್ ಆ್ಯಂಡ್ ಎಕ್ಸಸೈಸ್, ವಾಕ್ ಎವ್ರಿ ಡೇ. ವಾಕಿಂಗ್ ಮಾಡಿದ್ರೆ ಹಾರ್ಟಿಗೆ ಸಮಸ್ಯೆ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಸೊ ನೀವು ಡೈಲಿ ಅರ್ಧ ಗಂಟೆ ನಡೀತಾ ಇದ್ದೀರಾ, ಏನು ತೊಂದರೆ ಇಲ್ಲ. ಒಂದು ದಿವಸ ನಡಿದಾಗ ನಿಮಗೆ ನಡಿಲಿಕ್ಕೆ ಆಗೋದಿಲ್ಲ, ಉರಿ ಬರ್ತಾ ಇದೆ, ನೋವು ಬರ್ತದೆ, ಸುಸ್ತು ಬರ್ತಾ ಇದೆ, ಅದು ಹಾರ್ಟ್ ಇದು. ಚೆಕ್ ಮಾಡಿ. ಹಾರ್ಟ್ ಇರಬೇಕು ಅಂದೇನಿಲ್ಲ, ಆ ಟೈಮಲ್ಲಿ ಚೆಕ್ ಮಾಡಬೇಕು. ಸೊ ಡೈಲಿ ಅರ್ಧ ಗಂಟೆ ನಡೆದರೆ, ಎಸ್ಪೆಷಲಿ 40-50 ವಯಸ್ಸಾದಮೇಲೆ, ಇಟ್ ಈಸ್ ಅ ಗುಡ್ ಟೆಸ್ಟ್ ಫಾರ್ ಯುವರ್ ಹಾರ್ಟ್. ಎವ್ರಿ ಡೇ ಟೆಸ್ಟ್. ಒಂದು ವರ್ಷಕ್ಕೊಂದ್ಸಲ ಬಂದು TMT ಮಾಡೋದಲ್ಲ. ಸೊ ಡೈಲಿ ವಾಕ್ ಮಾಡಿದ್ರೆ ಡೈಲಿ TMT ಮಾಡ್ದಂಗೆ. ಓಕೆ ಎಸ್ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರಿಂದ ಸರ್? ನಾನು ಎಸ್ ಮೊಹಮ್ಮದ್ ಏನವ್ರು ಮಾತಾಡ್ತಿದ್ದೀನಿ. ನಮಸ್ತೆ ಮೊಹಮ್ಮದ್ ಅವರೇ, ಮಾತಾಡಿ ಸರ್. ವಾಹಿನಿಯಲ್ಲಿ ಪ್ರಸಾರವಾಗುವ ಇದೊಂದು ಒಳ್ಳೆಯ ಕಾರ್ಯಕ್ರಮ ಸರ್. ಏನಂದ್ರೆ ನಮ್ಮ ರಾಕೇಶ್ ಅವರು ನಿಧನದ ಬಗ್ಗೆ ನಮಗೆ ತುಂಬಾ ದುಃಖ ಆಗಿದೆ. ಅವರಿಗೆ ನೀವು ಕೊಡುವ ಒಂದು ಶ್ರದ್ಧಾಂಜಲಿ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ತಾವು ಏರ್ಪಡಿಸಿದ್ದೀವಿ. ನಿಜ, ಹೌದು. ಇದಕ್ಕೆ ವಂದನೆಗಳು. ಮತ್ತೇನಂದ್ರೆ ಡಾಕ್ಟ್ರೆ, ಈ ಕೋವಿಡ್ ನಿಂದ ಅಲ್ಲ ಅಂತ ಪ್ರೂಫ್ ತಾವು ಹೇಳಿದ್ದೀರಿ. ಆದ್ರೆ ಕೋವಿಡ್ ಬಂದ ನಂತರ ಇಂತಹದ್ದು ಹೆಚ್ಚಾಗ್ತದೆ. ಇದಕ್ಕೆ ಜನರು ಏನು ಮಾಡಬೇಕು ಅಂತ ಒಂದು ಸ್ಟೆಪ್ ತೆಗೆದುಕೊಳ್ಳುವುದು ಒಳ್ಳೇದಂತ ನನ್ನ ಅಭಿಪ್ರಾಯ. ಮತ್ತೊಂದು ವಿಚಾರ ಏನಂದರೆ ಸರ್, ಈಗ 70-60 ವರ್ಷದ ನಂತರ ಅವರಿಗೆ ಯಾವುದೇ ಒಂದು ತೊಂದರೆ ಕಾಣದೇ ಇದ್ದರೂ ಅವನು ಹೃದಯವನ್ನು ಚೆಕ್ ಮಾಡಿಸಿಕೊಳ್ಬೇಕಾ, ಅದು ಯಾವ ರೀತಿಯ ಚೆಕ್ ಮಾಡಬೇಕು ಅಂತ ಹೇಳ್ಬೇಕು ಸರ್ ಡಾಕ್ಟರ್. ಓಕೆ ಎಸ್ ಸರ್. ಥ್ಯಾಂಕ್ ಯು ಮೊಹಮ್ಮದ್. ವೆರಿ ಗುಡ್ ಕ್ವಶನ್. ಅದು ಅಂದ್ರೆ ಏನು ಪ್ರೊಫಿಲಾಕ್ಟಿಕ್ ಆಗಿ ಏನು ಮಾಡಬೇಕಂದ್ರೆ, ಯೂಶುವಲಿ ಅದೇ ಇದು ಸುಮ್ಮನೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಸಾಕು. ಶುಗರ್, ಕೊಲೆಸ್ಟ್ರಾಲ್, ಇದು BP ಅದೆಲ್ಲ ಮಾಡಿದ್ರೆ ಸಾಕು. ತೊಂದರೆ ಏನಾದಿದ್ರೆ ECG ಮತ್ತೆ ಇಕೋ ಮಾಡ್ತೇವೆ. ಇಲ್ಲದಿದ್ರೆ ನಿಮ್ದು ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಚೆನ್ನಾಗಿದ್ರೆ ಏನು ಮಾಡ್ಬೇಕಂತೇನಿಲ್ಲ ಅಷ್ಟೇ. ಡೈಲಿ ವಾಕ್ ಮಾಡುವಾಗ ಆರಾಮಿದ್ರೆ ಏನಿಲ್ಲ. ಸೊ ಟೆಸ್ಟಿಂಗ್ ಏನಾದರೂ ಜಾಸ್ತಿ ಅಂತ ಬೇಡಿದ್ರೆ ನಮಗೆ ಆಸ್ಕಲ್ಟೇಟ್ ಮಾಡುವಾಗ, ಡಾಕ್ಟರ್ ಚೆಕ್ ಮಾಡುವಾಗ ಏನಾದರೂ ಸೌಂಡ್ ಕೇಳಿದರೆ ನಾವೊಂದು ECG ಇಕೋ ಮಾಡ್ತೇವೆ, ಅಷ್ಟೇ ಸಾಕು. ರುಟೀನ್ ರೆಗ್ಯುಲರ್ ಆಗಿ TMT ಮಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ಬ್ಲಡ್ ಟೆಸ್ಟ್ ಮಾಡಬೇಕು. ರಿಸ್ಕ್ ಫ್ಯಾಕ್ಟರ್ ಅದೇ 5 ರಿಸ್ಕ್ ಫ್ಯಾಕ್ಟರ್: ಶುಗರ್, BP, ಕೊಲೆಸ್ಟ್ರಾಲ್, ಸ್ಮೋಕಿಂಗ್, ಫ್ಯಾಮಿಲಿ ಹಿಸ್ಟ್ರಿ. ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ರೆ ನಾವು ಕೇರ್ಫುಲ್ ಇರಬೇಕು. ಬಟ್ ಇದು ಮಿಕ್ಕಿದ್ದು 4 ರಿಸ್ಕ್ ಫ್ಯಾಕ್ಟರ್ ನಮ್ಮ ಕೈಯಲ್ಲಿದೆ: BP, ಶುಗರ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್. ಇದನ್ನು ನಾವು ಕಂಟ್ರೋಲಲ್ಲಿ ಇರಬೇಕು ಅಷ್ಟೇ. ಓಕೆ. ಫ್ಯಾಮಿಲಿ ಹಿಸ್ಟ್ರಿ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಿ ಬಹಳಷ್ಟು ಕಷ್ಟ ಅಂತ ಇಲ್ಲ. ಫ್ಯಾಮಿಲಿ ಹಿಸ್ಟ್ರಿಗೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಜೆನೆಟಿಕ್. ಸೊ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಯು ಕ್ಯಾನ್ ಚೇಂಜ್ ಯುವರ್ ಜೆನೆಟಿಕ್ಸ್ ಈಗ. ಸೊ ಬಟ್ ಏನಂದ್ರೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಯು ಹ್ಯಾವ್ ಟು ಬಿ ಕೇರ್ಫುಲ್. ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕು. ಫ್ಯಾಮಿಲಿ ಇನ್ನು ಸೊ ಅದೇ ಹೇಳಿದೆ ಅಲ್ಲ, ಕೆಲವೊಂದು ಫ್ಯಾಮಿಲೀಸಲ್ಲಿ ಇರ್ತದೆ, ಎಲ್ಲರಿಗೂ 40ರಲ್ಲಿ ಬಂದಿರ್ತದೆ. ಸೊ ಇನ್ ದ್ಯಾಟ್ ಕೇಸ್
ಇಫ್ ಸಮನ್ ಇಸ್ ಇನ್ ದ 30s, he has to be more frequent to the doctor to make sure that none of these risk factors are there. ಕೆಲವೊಬ್ಬರಿಗೆ ನಾವು ಪ್ರೊಫಿಲಾಕ್ಟಿಗೆ ಬೇರೆ ಸ್ಕ್ಯಾನ್ಸ್ ಎಲ್ಲ ಮಾಡ್ತೇವೆ, CT ಕ್ಯಾಲ್ಸಿಯಂ ಅಂತೆಲ್ಲ ಮಾಡ್ತೇವೆ. ಆಲ್ರೆಡಿ ಸಣ್ಣ ಪ್ಲಾಕ್ಸ್ ಇದೆಯಾ ಇಲ್ವಾ ಅಂತ ಒಂದು ಐಡಿಯಾ ಸಿಗುತ್ತೆ ಮೊದಲೇ ಸ್ಟಾರ್ಟ್ ಆಗೋ ಮುಂಚೆ. ಅದಕ್ಕೆಲ್ಲ ನಾವು ಪ್ರೊಫಿಲಾಕ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ, ಬ್ಲಡ್ ಥಿನ್ನರ್ಸ್, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ. ಓಕೆ, ತಾವು ಸುದೀರ್ಘವಾಗಿರುವಂತಹ ಸರ್ವಿಸಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ನೋಡಿದ್ದೀರಾ ಸರ್ ಬಹಳಷ್ಟು ಕೇಸ್ಗಳನ್ನು. ಸೊ ಹಾಗಿದ್ದಾಗ ಜಾಸ್ತಿ ಈಗ ಇತ್ತೀಚಿನ ದಿನಗಳಲ್ಲಿ ಯಾವ ಏಜ್ ಫ್ಯಾಕ್ಟರ್ಗಳಿಗೆ ಈ ರೀತಿಯ ಸಮಸ್ಯೆಗಳು, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ತಾವು ಅಂದ್ಕೊಳ್ತೀರಿ? ಸೊ ಅದೇ ಈಗ ಅಂದರೆ ನಾನು ಹೇಳಿದಾಗೆ ಒಂದು ದಶಕದ ಹಿಂದೆ ಯೂಶುವಲಿ ಇಟ್ ವಾಸ್ 40 and above. ಓಕೆ, ಈಗ ಇಟ್ ಈಸ್ ಸ್ಟಿಲ್ 40 and above, ಬಟ್ ನಾಟ್ ಅನ್ಯೂಶುವಲ್ ಟು ಫೈಂಡ್ ಇನ್ ದಿ 30s. ಓಕೆ, ಸೊ ಬಟ್ 30s ಅಲ್ಲಿ ಇರುವಾಗ ಸ್ಟ್ರಾಂಗ್. ಬಟ್ ಈ ಹಿಂದೆ 50 ವರ್ಷದ ಮೇಲೆ 60 ವರ್ಷದ ಮೇಲೆ ಆ ರೀತಿ ಇತ್ತಲ್ವ, ನಾವು ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ನಾವು ಅವ್ರಿಗೆ ಏಜ್ ಆಗಿತ್ತು ಅಂತ ಅನ್ಕೊಳ್ತಿದ್ವಿ. ಐ ಮೀನ್ ನಾಟ್ ಅನ್ಯೂಶುವಲ್. ಕಾಮನ್ ಇಸ್ 50 ಮೇಲೆ, 50-60 ಮೇಲೆ. ಸೊ ಅದೇ ಹೇಳಿದ್ದು, ವೆಸ್ಟ್ ಅಲ್ಲಿ ಯೂಶುವಲಿ 60-65 ಆದ್ಮೇಲೆ. ಇಂಡಿಯಾದಲ್ಲಿ ಒಂದು ದಶಕ ಮುಂಚೆ, 10 years ಮುಂಚೆ. ಸೊ 55 around 50s to 60s natural age. I mean that time it's most of the heart attacks come, but we will see in the 40s also. Earlier we were surprised, now we are not surprised. Okay, ಹಾಗಾದ್ರೆ ಈ ಏಜ್ ಹಾರ್ಟ್ ಅಟ್ಯಾಕ್ ಏಜ್ ಫ್ಯಾಕ್ಟರ್ ಡೌನ್ ಆಗಿರುವಂತದ್ದು ಹೌದು ಹಾಗಾದ್ರೆ? 100%, because India one ದಶಕದಲ್ಲಿ has become the diabetes capital of the world. So we are seeing so many diabetics. So risk factors ಇದೆ. So we are seeing so many people with diabetes, cholesterol, family history and metabolic syndrome. One more. So more and more people are there. ಅಷ್ಟು ಆ ಥರ ಇರುವಾಗ ನೀವು ಚೆಕ್ ಮಾಡಿದ್ರೆ ಎಲ್ರಿಗೂ ಇರ್ತದೆ, ತುಂಬ ಜನರಿಗೆ ಇರ್ತದೆ. ಸೊ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಅದು. ಸೊ ದ್ಯಾಟ್ ಈಸ್, ಸೊ ಆ ಥರ ಇರುವಾಗ ದಟ್ಸ್ ವೈ ಮೋರ್ ನಂಬರ್ ಆಫ್ ಪೀಪಲ್ ಆರ್ ಹ್ಯಾವಿಂಗ್ ದಟ್, ದಟ್ಸ್ ವೈ ಇಟ್ಸ್ ಕಮಿಂಗ್ ಅರ್ಲಿ. ಓಕೆ, ಎಸ್ ಸರ್. ಕೊನೆಯದಾಗಿ ಸರ್, ಯಾಕಂದರೆ ಬ್ಯುಸಿ ಶೆಡ್ಯೂಲ್ ನಮ್ಮ ಜೊತೆ ಬಂದಿದ್ದೀರಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮನೀಶ್ ರೈ ಸರ್ಗೆ. ಇವೆಲ್ಲದರ ಜೊತೆಗೆ ನಾನು ಇನ್ನು ಮುಂದಕ್ಕೆ ರಾಕೇಶ್ ಅವರ ಅಂತಿಮ ಯಾತ್ರೆಯನ್ನು, ಜೊತೆಗೆ ಅಂತಿಮ ನಮನವನ್ನು ಉಡುಪಿಯಲ್ಲಿ ಸಲ್ಲಿಸಲಾಗಿದೆ, ಆ ಬಗ್ಗೆಯೂ ಕೂಡ ತಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಇನ್ನು ಮುಂದಕ್ಕೆ ನಾನು ಕೊಡ್ತೀನಿ. ಇವೆಲ್ಲದರ ಜೊತೆಗೆ ರಾಕೇಶ್ ರೈ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಅವರ ಕುಟುಂಬದವರಿಗೆ ಕೂಡ ಈ ಸಾವನ್ನು ಭರಿಸುವಂತಹ, ಈ ಒಂದು ನೋವನ್ನು ಮರೆಸುವಂತಹ ಶಕ್ತಿಯು ಕೂಡ ಆ ದೈವದೇವರು ನೀಡಲಿರುವಂಥ ನಮ್ಮ ಆಶಯ. ಇವೆಲ್ಲರ ಜೊತೆಗೆ ಈ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಅಪ್ಡೇಟ್ಸನ್ನು ಕೊಡ್ತೀವಿ. ಬಿಫೋರ್ ದ್ಯಾಟ್, ಅದಕ್ಕಿಂತ ಮೊದಲೇದಾಗಿ ಈ ಒಂದು ಸಾವಾಗೇ ಉಳಿಬಾರ್ದು, ಇದರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನುರಿತ ವೈದ್ಯರಿದ್ದಾರೆ. ಭಾಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದ್ದಾರೆ, ಸಮಯದ ಅಭಾವ ಕೂಡ ತುಂಬಾ ಇದೆ, ಯಾಕಂದರೆ ಬ್ಯುಸಿ ಶೆಡ್ಯೂಲಲ್ಲಿ ಸರ್ ಬಂದಿದ್ದಾರೆ. ಸೊ ಹಾಗಿದ್ದಾಗ ಕೊನೆಯದಾಗಿ ಸರ್, ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು ಕೊಡಬೇಕು ಅಂತ ಬಂದಾಗ ಈ ಸಂದರ್ಭ ಏನು ಹೇಳ್ತೀರಾ? ಬಿಫೋರ್ ದ್ಯಾಟ್ ನಾನು ನಿಮ್ಮ ಜೊತೆ ಅದೇ CPR ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು, ಅದನ್ನು ಆದಷ್ಟು ಬೇಗ ಮಾಡೋಣ ಸರ್ ಆ ಒಂದು ವಿಚಾರದ ಬಗ್ಗೆ. ಯಾಕಂದರೆ ನೀವು ಹೇಳಿದ್ದು 100% ಸತ್ಯ. ಯಾಕಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನರು ಯುವಕರಿದ್ದರು, CPR ಬಗ್ಗೆ ಮಾಹಿತಿ ಇರ್ತಾ ಇದ್ದರೆ ಬಹುಶಃ ಏನಾದರೂ ಒಂದು ಮ್ಯಾಜಿಕ್ ಆಗ್ತಾ ಇತ್ತು ಏನೋ ಅನ್ನೋಂಥ ಮಾತು. ಸೊ ಹಾಗಿದ್ದಾಗ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅಂತ ಹೇಳ್ತಾರೆ, ಅಂದರೆ 72 ಗಂಟೆಗಳ ಕಾಲ ಮೊದಲನೇ ದಿನ ಕೊಡ್ತಾರೆ, ಸಿಗುತ್ತೆ. ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಸಿಗುತ್ತೆ. ಸಿಕ್ಕಿದ್ರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ, ಅದು ಯಾವ ರೀತಿ ಇರುತ್ತೆ ಸಿಗ್ನಲ್? ಅಲ್ಲ, ಅದೇ ಉರಿ ತರ ಬರ್ತದೆ, ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟು ಉರಿ ಬರ್ತದೆ, ಕೆಲವೊಬ್ಬರಿಗೆ ಗೊತ್ತಾಗುತ್ತೆ. ಸೊ ಇದು 1-2 ದಿನದಿಂದ ಹೇಳ್ತಾರೆ, ಬಿಟ್ಟು ಉರಿ ಬರ್ತಾ ಇದೆ, ನೋವು ಬರ್ತಾ ಇದೆ, ಬಂದು ಹೋಗ್ತದೆ. ಸೊ ಇದು ಒಂದು 10 ನಿಮಿಷ ಬಂದ್ರೆ ಕೂಡ ಒಂದು 10-15 ನಿಮಿಷ ಇರ್ತದೆ, ಮತ್ತೆ ಹೋಗುತ್ತೆ. ಅಂಡ್ ಊಟಕ್ಕೆ ಸಂಬಂಧಪಟ್ಟದಲ್ಲಿ ಯಾವುದಕ್ಕೆ ಸಂಬಂಧಪಟ್ಟದಲ್ಲ, ವಿನಾಕಾರಣ ಬಂದು ಹೋಗುತ್ತೆ, ಅದು ಹಾರ್ಟ್. ಇದು ಆ ಥರ ಇದ್ರೆ ನೀವು ಚೆಕ್ ಮಾಡಿ. ತುಂಬಾ ಜನ ಬರ್ತಾರೆ ಆ ಥರ ಇದ್ರೆ ಡೆಫಿನೆಟ್ಲಿ ಚೆಕ್ ಮಾಡಬೇಕು. ಇಲ್ದಿದ್ರೆ ಗಾಬರಿ ಪಡುವಂಥ ವಿಷಯ ಅಲ್ಲ, ಬಟ್ ಡೆಫಿನೆಟ್ಲಿ ಏನಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಚೆಕ್ ಮಾಡಬೇಕು, ನಿಗ್ಲೆಕ್ಟ್ ಮಾಡಬಾರ್ದು. ತುಂಬ ಜನ ನಿಗ್ಲೆಕ್ಟ್ ಮಾಡ್ತಾರೆ ಹೆಲ್ತನ್ನು, ಏನು ಟೆಸ್ಟಿಂಗ್ ಮಾಡಿರಲ್ಲ ಆ ಥರ ಎಲ್ಲ. ಬಟ್ ಇಟ್ ಇಸ್ ಅ ಗುಡ್ ಐಡಿಯಾ ಟು ಟೆಸ್ಟ್. ಆ್ಯಂಡ್ ಟೆಸ್ಟ್ ಮಾಡಿದ ಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಹಾರ್ಟ್ ಸಮಸ್ಯೆ ಮುಂದಕ್ಕೆ 10 ವರ್ಷದಲ್ಲಿ ಬರುವ ಚಾನ್ಸಸ್ ಕಮ್ಮಿ. ಸೊ ಆ ಥರ ಇದೆ. ದೆನ್ ಫಾಲೋ ಅಪ್ ವಿತ್ ದ ಡಾಕ್ಟರ್ಸ್. ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ರೆ ಫಾಲೋ ದ ಡಾಕ್ಟರ್ಸ್ ಅಡ್ವೈಸ್. Don't neglect health. Active lifestyle. And watch what you're eating. Change. Processed food ಕಮ್ಮಿ ಆಗಬೇಕು. ಏನು ಫ್ರೂಟ್ಸ್ ಅಂತ ಹೇಳಿದ್ರೆ ಸರ್, ಏನು ಫ್ರೂಟ್ಸ್ ಚೆನ್ನಾಗಿ? ಫ್ರೂಟ್ಸ್ ಎನಿಥಿಂಗ್ ಇಸ್ ಓಕೆ. ಫ್ರೂಟ್ಸ್ ಐ ಮೀನ್ ಫ್ರೂಟ್ಸ್ ಅಲ್ಲಿ ವೈಟಮಿನ್ಸ್ ಎಲ್ಲ ಇರ್ತದೆ. ಎನಿ ಫ್ರೂಟ್ ಇಸ್ ಗುಡ್. ಬನಾನಾ ಇಸ್ ವೆರಿ ರಿಚ್ ಇನ್ ಪೊಟ್ಯಾಸಿಯಂ. ಶುಗರ್ ಎಲ್ಲ ಇಲ್ಲದಿದ್ರೆ ತುಂಬಾ ಒಳ್ಳೆಯದು. ಸೊ ಸಮ್ ಫ್ರೂಟ್ಸ್ ಇನ್ಕ್ರೀಸ್ ದ ಶುಗರ್ ಲೆವೆಲ್ ಲಿಟಲ್ ಬಿಟ್, ಸಮ್ ಫ್ರೂಟ್ಸ್ ಡು ನಾಟ್. ಬಟ್ ಮೋರ್ ದೆನ್ ದ್ಯಾಟ್ ಆಲ್ಸೋ ಅದು ಶುಗರ್ ಈಗ ಸಣ್ಣ ಮಕ್ಕಳಲ್ಲಿ ಕೂಡ ಬೇಕರಿ ಐಟಮ್ಸ್ ಎಲ್ಲ ತುಂಬಾ ಕಾಮನ್. ಅದೆಲ್ಲ ಇಟ್ಸ್ ಗುಡ್, ಲಿಮಿಟಲ್ಲಿ ಇರಬೇಕು, ವಾರದಲ್ಲಿ, ನಾಟ್ ಎವ್ರಿ ಡೇ. ಸೊ ಇದು ಕೇಕ್ಸ್, ಐಸ್ ಕ್ರೀಮ್, ಬೇಕರಿ ಐಟಮ್ಸ್ ಅದೆಲ್ಲ ಆದಷ್ಟು ಶುಗರ್ ತುಂಬ ಕಮ್ಮಿ ಮಾಡಬೇಕು. ಪ್ರೊಸೆಸ್ಡ್ ಫುಡ್ ತುಂಬ ಕಮ್ಮಿ ಮಾಡಬೇಕು. ನ್ಯಾಚುರಲ್ ಹೆಲ್ತಿ ಫೈಬರ್ ಮತ್ತು ಕಾರ್ಬ್ಸ್ ಕಮ್ಮಿ ಮಾಡಬೇಕು. ಆ್ಯಂಡ್ ರಿಫೈನ್ಡ್ ಸ್ಟಾರ್ಚ್ ಅದೆಲ್ಲ ಕಮ್ಮಿ ಮಾಡಬೇಕಾಗುತ್ತೆ. ಆಯಿಲ್ ಕೂಡ ಲಿಮಿಟ್ ಮಾಡಬೇಕಾಗುತ್ತೆ ಅಷ್ಟು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್, ಬ್ಯುಸಿ ಶೆಡ್ಯೂಲ್ ನಮ್ಮ ಜೊತೆ ಡಾಕ್ಟರ್ ಮನೀಶ್ ರೈ ಸರ್ ಆಗಮಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಜೊತೆಗೆ ಒಂದು ಅವೇರ್ನೆಸ್ಸನ್ನು ಕೊಡಬೇಕು, ಜಾಗೃತಿಯನ್ನು ಮೂಡಿಸಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಜೊತೆ ಮನೀಶ್ ರೈ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ಇನ್ನು ಮುಂದಕ್ಕೆ ಅಲ್ಲಿ ಆಗಿರುವಂತಹ ಅಂತಿಮ ನಮನ ಯಾತ್ರೆಯನ್ನು ನಿಮ್ಮ ಮುಂದೆ
ಎಸ್, ಇದು ಖ್ಯಾತ ಹಾಸ್ಯ ನಟ ಕಾಮಿಡಿ ಕಿಲಾಡಿ ರಾಕೇಶ್ ಅವರ ಅಂತಿಮ ಯಾತ್ರೆಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ಕನ್ನಡ ಚಲನಚಿತ್ರರಂಗದ ಗಣ್ಯ ವ್ಯಕ್ತಿಗಳು ಕೂಡ ಇವತ್ತು ಉಡುಪಿಗೆ ಆಗಮಿಸಿದರು. ಯಾಕೆಂದರೆ ಒಂದು ಕಡೆ ತಾವು ರಕ್ಷಿತಾ ಪ್ರೇಮ್ ಅವರನ್ನು ನೋಡ್ಕೊಳ್ಬೋದು. ಯಾಕಂದರೆ ಕಾಮಿಡಿ ಕಿಲಾಡಿ ಸೀಸನ್ 3 ಈ ಮೂಲಕ ರಾಜ್ಯದ ಲಕ್ಷಾಂತರ ಜನರನ್ನು ಮನರಂಜಿಸಿದಂತಹ ಯುವ ನಟ ರಾಕೇಶ್ ಪೂಜಾರಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ರಕ್ಷಿತಾ ಅವರು, ಜೊತೆಗೆ ನಿರೂಪಕಿಯಾಗಿ ಒಂದು ಕಡೆ ಅನುಶ್ರೀ ಅವರು, ಇವೆಲ್ಲದರ ಜೊತೆಗೆ ಯೋಗರಾಜ್ ಭಟ್ ಅವರು ಕೂಡ ತೀರ್ಪುಗಾರರಾಗಿ, ಜೊತೆಗೆ ಹಾಸ್ಯ ನಟ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಅಲ್ಲಿ ಭಾಗಿಯಾಗಿದ್ದರು. ಇವೆಲ್ಲದರ ಜೊತೆಗೆ ಇವತ್ತಿನ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಉಡುಪಿಗೆ ಯೋಗರಾಜ್ ಭಟ್ ಅವರು, ಖ್ಯಾತ ನಿರ್ದೇಶಕರು, ಜೊತೆಗೆ ಖ್ಯಾತ ನಿರೂಪಕಿಯಾಗಿರುವಂಥ ಅನುಶ್ರೀ ಅವರು, ಜೊತೆಗೆ ರಕ್ಷಿತಾ ಅವರು ಕೂಡ ಆಗಮಿಸಿದರು. ಎಲ್ಲಿ ತನಕ ಅಂತ ಬಂದಾಗ ರಕ್ಷಿತರು ಬಹಳಷ್ಟು ಭಾವುಕರಾಗಿದ್ದರು. ಈ ಸುದ್ದಿಯನ್ನು ಕೇಳಿ ಬಹಳಷ್ಟು ಭಾವುಕರಾಗಿದ್ದರು ಬೆಳಗ್ಗಿಂದಲೇ. ಯಾಕಂದರೆ ನಮ್ಗೆ ಗೊತ್ತಿರುವಂತಹ ಪ್ರಕಾರ ಸೂರಜ್ ಅವರು, ಜೊತೆಗೆ ರಾಕೇಶ್ ಅವರು, ಇವರೆಲ್ಲರನ್ನೂ ಕೂಡ ರಕ್ಷಿತ್ ಅವರು ಬೆಳೆಸ್ತಾ ಇದ್ದರು. ಯಾಕಂದರೆ ಇಲ್ಲಿನ ತುಳುನಾಡಿನ ಹುಡುಗರು, ಕರಾವಳಿ ಭಾಗದ ಹುಡುಗರು, ಆ ಹುಡುಗರಿಗೆ ಬಹಳಷ್ಟು ಸಪೋರ್ಟನ್ನು, ಪ್ರೋತ್ಸಾಹವನ್ನು ರಕ್ಷಿತ್ ಅವರು ನೀಡ್ತಾರೆ. ಯಾಕಂದರೆ ನನಗೆ ಕಳೆದ ಬಾರಿಯೂ ಕೂಡ ರಾಕೇಶ್ ಅವರು ಸಿಕ್ಕಿದಾಗ ಆ ವಿಚಾರವನ್ನೇ ಹೇಳ್ತಾ ಇದ್ದರು. ರಕ್ಷಿತಾ ಪ್ರೇಮ್ ಅವರು ದೊಡ್ಡ ಸಪೋರ್ಟರಾಗಿ ನಮ್ಮ ಜೊತೆ ನಿಂತಿದ್ದಾರೆ ಅನ್ನುವಂಥದ್ದು. ಒಂದು ಕಡೆ ಸೂರಜ್ ಪಾಂಡೇಶ್ ಅವರು, ಜೊತೆಗೆ ಇನ್ನೊಂದು ಕಡೆ ರಾಕೇಶ್ ಅವರು ಅಲ್ಲಿ ಬೆಳೀತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅವರು ಅವರದೇ ಆಗಿರುವಂತಹ ಒಂದು ಸ್ಟ್ಯಾಂಡರ್ಡನ್ನು, ಅವರದೇ ಆಗಿರುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಅದಕ್ಕೆ ಪ್ರಮುಖವಾಗಿರುವಂಥ ಕಾರಣ ರಕ್ಷಿತಾ ಪ್ರೇಮ್ ಅವರು. ಸೊ ಹಾಗಿದ್ದಾಗ ಅವರು ಈ ಒಂದು ವಿಚಾರವನ್ನು ಕೇಳಿದಾಗ ಬಹಳಷ್ಟು ಭಾವುಕರಾಗಿದ್ದರು. ಅವರು ನೇರವಾಗಿ ಉಡುಪಿಗೆ ಬಂದು ರಾಕೇಶ್ ಅವರ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಇವೆಲ್ಲದರ ಜೊತೆಗೆ ನಟಿ, ನಿರೂಪಕಿ ಅನುಶ್ರೀ ಅವರು ಕೂಡ ಒಂದು ಕಡೆ ನಮ್ಮ ಊರಿನವರೇ, ಕರಾವಳಿ ಭಾಗದವರೇ. ಇವೆಲ್ಲದರ ಜೊತೆಗೆ ಕಾಮಿಡಿ ಕಿಲಾಡಿ ಸೀಸನ್ 3 ಇದರ ನಿರೂಪಕಿಯಾಗಿಯೂ ಕೂಡ, ಝೀ ಕನ್ನಡದ ನಿರೂಪಕಿಯಾಗಿಯೂ ಕೂಡ ರಾಕೇಶ್ ಅವರ ಜೊತೆ ಬಹಳಷ್ಟು ಸ್ಟೇಜನ್ನು ಶೇರ್ ಮಾಡಿದಂತಹ ನಿರೂಪಕಿ. ಸೊ ಹಾಗಿದ್ದಾಗ ಅವರು ಕೂಡ ಬಹಳಷ್ಟು ಭಾವುಕರಾಗಿದ್ದರು. ಈ ಸಂದರ್ಭ ಅವರು ಕೂಡ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಇವೆಲ್ಲರ ಜೊತೆಗೆ ಅಪಾರವಾಗಿರುವಂತಹ ಅಭಿಮಾನಿ ವರ್ಗ, ಜೊತೆಗೆ ಗೆಳೆಯರು, ಜೊತೆಗೆ ನಾಟಕ ರಂಗದ ಕಲಾವಿದರು, ಚಲನಚಿತ್ರರಂಗದ ಕಲಾವಿದರು, ಜೊತೆಗೆ ಅರವಿಂದ್ ಬೋಳಾರ್ ಅವರು ಕೂಡ ಆಗಮಿಸಿದರು. ಯಾಕೆಂದರೆ ಒಂದು ಮಾತಿತ್ತು, ಅರವಿಂದ್ ಬೋಳಾರ್ ಅವರ ಸ್ಥಾನವನ್ನು ನಮ್ಮ ತುಳುನಾಡಿನಲ್ಲಿ ಮುಂದಕ್ಕೆ ರಾಕೇಶ್ ಅವರು ತುಂಬುತ್ತಾರೆ ಅನ್ನುವಂತಹ ಮಾತುಗಳು ಜನಜನಿತವಾಗಿತ್ತು ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ. ಅದೇ ಅರವಿಂದ್ ಬೋಳಾರ್ ಅವರು ಇವತ್ತು ಬಹಳಷ್ಟು ಕಂಬನಿಯನ್ನು ಹಾಕಿ, ಕಣ್ಣೀರನ್ನು ಹಾಕಿ ಅವರು ಅಳ್ತಾ ಇದ್ದರು. ಯಾಕೆಂದರೆ ಅವರನ್ನು ನೋಡಿ ಕಲಿತವರು, ಅರವಿಂದ್ ಬೋಳಾರ್ ಅವರನ್ನು ನೋಡಿ ಕಲಿತಂತಹ ವ್ಯಕ್ತಿ ರಾಕೇಶ್ ಅವರು. ರಾಕೇಶ್ ಅಂತ ಬಂದಾಗ ಅತ್ಯಂತ ಡೌನ್ ಟು ಅರ್ತ್ ಆಗಿರುವಂತಹ ಯುವಕ. ಯಾಕೆಂದರೆ ಕೆಲವರಿಗೆ ಒಂದು ಇರುತ್ತೆ, ಸ್ಟಾರ್ ಆಗಿ ಬೆಳೆದ ನಂತರ ಅಥವಾ ಒಂದು ನೇಮ್ ಆ್ಯಂಡ್ ಫೇಮ್ ಬಂತು ಅಂತ ಬಂದಾಗ ತಲೆಯಲ್ಲಿ ಏನೋ ಇದ್ದಂತಹ ಭಾವನೆ ಇರುತ್ತೆ. ಆದರೆ ಅದು ಯಾವುದೂ ಕೂಡ ಇಲ್ಲದಂತಹ ವ್ಯಕ್ತಿ ರಾಕೇಶ್ ಅವರು. ಈ ಹಿಂದೆ ಯಾವ ರೀತಿ ಇದ್ದರು, ಆ ಸ್ಟ್ರಗಲ್ ಡೇಸ್ಗಳು ಯಾವ ರೀತಿ ಇತ್ತು, ಸ್ಥಳೀಯ ಖಾಸಗಿ ವಾಹಿನಿಗಳಲ್ಲಿ, ಅದೇ ರೀತಿ ಸ್ಯಾಟಲೈಟ್ ವಾಹಿನಿಗಳಲ್ಲಿ ಹೋದಾಗಲೂ ಕೂಡ ಅಲ್ಲಿ ಗೆದ್ದ ನಂತರವೂ ಕೂಡ ಅದೇ ರೀತಿಯ ಡೌನ್ ಟು ಅರ್ತ್ ಆಗಿರುವಂತಹ, ಹಂಬಲ್ ಆಗಿರುವಂಥ ವ್ಯಕ್ತಿ ರಾಕೇಶ್ ಪೂಜಾರಿ ಅವರು. ಹಾಗಿದ್ದಾಗ ಇವತ್ತು ಅಪಾರವಾಗಿರುವಂತಹ ಜನರು ಉಡುಪಿಯತ್ತ ಆಗಮಿಸಿದರು, ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ಜೊತೆಗೆ ಯೋಗರಾಜ್ ಭಟ್ ಅವರು, ಖ್ಯಾತ ನಿರ್ದೇಶಕರು, ಅವರು ಕೂಡ ರಾಕೇಶ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಯಾಕೆಂದರೆ ದೇವರು ಒಳ್ಳೆಯ ಗುಣ ಇದ್ದವರನ್ನು ಕರೆಸ್ಕೊಳ್ತಾರಂತೆ. ಸೊ ಆ ನಿಟ್ಟಿನಲ್ಲಿ ರಾಕೇಶ್ ಅವರನ್ನು ದೇವರು ಅವರ ಹತ್ರ ಕಳಿಸಿಕೊಟ್ಟಿದ್ದಾನೆ ಅನ್ನುವಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಇದು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ, ಅವನು ಇಷ್ಟದ ನಟ. ನಾನು, ರಕ್ಷಿತ್ ಅವರು, ಜಗ್ಗೇಶ್ ಅವರು ಮತ್ತು ಸಮಸ್ತ ಝೀ ಬಳಗದವರು ತುಂಬ ಖುಷಿ ಅವನು ಅಂದರೆ. ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು, ಎಲ್ಲರೂ ಹೋಗಬೇಕು. ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅವನು ತುಂಬ ಚಟುವಟಿಕೆ ಇದ್ದಂಥ, ತುಂಬ ಆತ್ಮೀಯ ಹುಡುಗ, ತುಂಬ ಜೀವಂತಿಕೆ ಇತ್ತು ಅವನಲ್ಲಿ. ಅವು ನೆನಪಾಗಬೇಕಷ್ಟೇ. ಇವಾಗ ನಗು ಜಾಸ್ತಿ ಇದ್ದವರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಎರಡೂ ಕವಿಗಳು ಮಾತಾಡ್ತಾರೆ. ಈ ನಗುವಿನ ನಡುವೆ ನಗುವಿನ ಹಿಂದೆ ನೋವು ಇರ್ತದೆ. ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ.
ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದಂತ ಬಂದವನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡದು. ಪಾಪ ಏನು ನೋವಿತ್ತು, ಅದು ಯಾಕೆ ಆ ನಿರ್ಧಾರ ತಗೊಳ್ತು, ಅವನ ಹೃದಯ ಅವನಿಗೆ ಗೊತ್ತಿರಲ್ಲ, ಅವನ ಸಾವು ಅವನಿಗೆ ಗೊತ್ತಿಲ್ಲ. ಆನಂದವಾಗಿ ಮಲಗಿದ್ದಾನೆ. ಅವರ ಒಂದೇ ಒಂದು ಧ್ಯೇಯ ಇದು ತಂಗಿಯ ಮದುವೆ ಅಂತೇಳಿ, ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿ ಎಲ್ಲರೂ ಹೇಳ್ಕೊತಿದ್ರಂತೆ. ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ, ನಟನಾಗಿ ಹಲವಾರು ಕನಸುಗಳಿತ್ತು. ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು. ಅದು ಒಂದೊಂದೇ ಪೂರೈಸಬೇಕಷ್ಟೆ, ನಾವು ನೀವು ಎಲ್ಲ ಸೇರಿ. ಏನು ನೆನಪಾಗ್ತದೆ ಸರ್? ಅವನ ಜೀವಂತಿಕೆ, ಅವನ ನಗು, ಅವನ ಮುಗ್ಧತೆ, ಅವನ ಅಗಾಧವಾಗಿ ಜನರನ್ನು ನಗಿಸ್ತಿದ್ದ. ಮತ್ತು ತುಂಬ ಮುಗ್ಧ, ತುಂಬ ಅವನು ಬಂದರೆ ವೇದಿಕೆಗೆ ಒಂದು ಪುಟ್ಟ ಮಗು ಬಂದಂಗೆ ಆಗೋದು. ನಾವೆಲ್ಲ ಹೇಳ್ತಿದ್ವಿ ನಿನ್ನ ಇನ್ನಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ. ತೀರಾ ಒಳ್ಳೆತನದಿಂದ ಇದ್ರೆ ಹೇಗಾಗ್ತದೆ ಏನೋ ಗೊತ್ತಿಲ್ಲ. ಹೌದು, ತುಂಬ ಇಂಪ್ರಾಂಪ್ಟು, ಸ್ಪಾಂಟೇನಿಯಸ್, ತುಂಬ ಶಾರ್ಪ್ ಮೈಂಡೆಡ್, ಏಕಸಂಧಿಗ್ರಾಹಿ ಅಂತಾರೆ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು. ತುಂಬ ಅದ್ಭುತ ನಟ. ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಡ್ಸೋಕ್ಕಾಗುತ್ತೆ. ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು. ಕರಾವಳಿಯ ಕಾಮಿಡಿ ಇಡೀ ರಾಜ್ಯಕ್ಕೆ ಸೆಟ್ ಆಯ್ತಲ್ಲ. ಹೌದು ಹೌದು. ಈ ಕರಾವಳಿಯ ಭಾಷೆನ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಿಸ್ತ. ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ. ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಅವನು. ಹೃದಯದ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ, ಸಹೃದಯಿ. ಇವತ್ತು ಆ ಹೃದಯ ಸುಮ್ಮನಾಗ್ಬಿಡ್ತು. ಸರ್, ಕಾಮಿಡಿ ಕಿಲಾಡಿಗಳು ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ. ಎಲ್ಲರೂ ಬಂದಿದ್ದಾರೆ, ಇನ್ವಾಲ್ವ್ಮೆಂಟ್, ಆ ಪ್ರೀತಿ ಏನಿಲ್ಲ ಅನ್ನೋದು. ಪ್ರೀತಿಯಲ್ಲಿರುತ್ತೆ, ಅಲ್ಲಿ ಸೆಳೆತ ಇರುತ್ತೆ, ಬರಲೇಬೇಕು. ಮತ್ತು ನಮಗೆಲ್ರಿಗೂ ಸ್ನೇಹಿತ. ನಮ್ಮನ್ನಷ್ಟಲ್ಲಿ ಇಡೀ ನಾಡನ್ನು ನಗಿಸ್ತವನವನು, ಬರದೇ ಇದ್ದರೆ ಹೇಗೆ, ಬರಲೇಬೇಕಲ್ಲ. ಒಳ್ಳೆ ಫ್ಯೂಚರ್ ಇತ್ತಲ್ಲ ಸರ್. ಈಗ ಸಿನಿಮಾಗಳಲ್ಲೆಲ್ಲ ಬರ್ತಾ ಇದ್ದಾರೆ. ಒಂದು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ. ಕಾಂತಾರ ಶೂಟಿಂಗ್ ಹೋದ್ರಿಂದ ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ. ಹಲವಾರು ಸಿನಿಮಾಗಳ ಪ್ಲ್ಯಾನ್ ಇತ್ತು ಅವನದ್ದು. ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಕೈ ಬಿಡೋದಿಲ್ಲ. ಬಟ್ ಈಗ ಸಿನಿಮಾಗೆ ಅವನಿಲ್ದಂಗೆ ಆಗೈತೆ. ಜೊತೆಗೆ ಬಹಳಷ್ಟು ಜನರು ಕನ್ನಡ ಚಲನಚಿತ್ರರಂಗ ಜೊತೆಗೆ ತುಳು ಚಿತ್ರರಂಗ, ತುಳು ನಾಟಕ ರಂಗ, ರಂಗಭೂಮಿ ಕಲಾವಿದರು ಕೂಡ ಆಗಮಿಸಿದ್ದಾರೆ. ಯಾಕಂದರೆ ರಾಕೇಶ್ ಅವರು ಜರ್ನಿಯನ್ನು ಶುರು ಮಾಡಿದ್ದು, ಪ್ರಾರಂಭ ಮಾಡಿದ್ದು ತುಳು ರಂಗಭೂಮಿಯ ಮೂಲಕ, ತುಳು ನಾಟಕ ರಂಗದ ಮೂಲಕ. ಆದರೆ ಅವರು ಶೈನ್ ಆಗಿರುವಂಥದ್ದು ಇಡೀ ಕರ್ನಾಟಕಕ್ಕೆ, ರಾಜ್ಯಕ್ಕೆ ಗೊತ್ತಾಗಿರುವಂಥದ್ದು ಬಿಕಾಸ್ ಆಫ್ ಕನ್ನಡದಿಂದ. ಯಾಕಂದರೆ ಕನ್ನಡದಲ್ಲಿ ಕನ್ನಡದಲ್ಲಿ ಪ್ರಾರಂಭವಾಗ್ತಾ ಇರುವಂಥ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಿಂದ. ಆದರೆ ಇಲ್ಲಿ ಪ್ರಥಮವಾಗಿ ಅವರು ಉಡುಪಿಯಲ್ಲಿ ಬೈಲೂರಿನಲ್ಲಿದ್ದರು. ಅಂದರೆ ಬೈಲೂರು ಪ್ರಸನ್ನ ಶೆಟ್ಟಿ ಬೈಲೂರು ಅವರ ಜೊತೆಲ್ಲ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದರು. ಜೊತೆಗೆ ಅವರು ಒಡನಾಡಿಗಳಾಗಿದ್ದರು, ಸಹಪಾಠಿಗಳಾಗಿದ್ದರು. ಈ ಸಂದರ್ಭ ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಪ್ರಸಿದ್ಧವಾಗಿರುವಂತಹ ತುಳು ನಾಟಕ ಕಲಾವಿದರು, ರಂಗಭೂಮಿ ಕಲಾವಿದರು, ನಿರ್ದೇಶಕರು. ಅವರು ಕೂಡ ಅಗಲಿದಂತಹ ಉದಯೋನ್ಮುಖವಾಗಿರುವಂತಹ ಯುವ ನಟ, ಹಾಸ್ಯ ನಟ ರಾಕೇಶ್ ಪೂಜಾರಿ ಅವರ ಬಗ್ಗೆ ಮಾತನಾಡಿದ್ದಾರೆ. ಅಪಾರವಾಗಿರುವಂತಹ ನೋವನ್ನು ತೋಡಿಕೊಂಡಿದ್ದಾರೆ. ಯಾಕಂದರೆ ನಿನ್ನೆ ರಾತ್ರಿ 10:30 ಈ ಘಟನೆ ನಡೆದ ಅಂದಿನಿಂದ ಇಂದಿನವರೆಗೂ ಕೂಡ ಮನೆಗೂ ಕೂಡ ಹೋಗಿಲ್ಲ. ಇದೇ ರೀತಿ ಅಂತಿಮ ಯಾತ್ರೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ರಾಕೇಶ್ ಪೂಜಾರಿಯವರ ಒಬ್ಬ ತಂಡದ ಕಲಾವಿದ, ಚೈತನ್ಯ ಕಲಾವಿದರ ತಂಡದಲ್ಲಿ 5 ವರ್ಷದಿಂದ ನಮ್ಮ ಒಬ್ಬ ಉತ್ತಮ ಕಲಾವಿದ ಆಗಿದ್ದಂಥ ನಮ್ಮ ರಾಕೇಶ್ ಪೂಜಾರಿ ಗುಡಿ ಇವರು ಕಾಮಿಡಿ ಕಿಲಾಡಿಯಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದು ಈ ಕರ್ನಾಟಕದ ಮನೆ ಮಾತಾಗಿದ್ದ ರಾಕೇಶ್ ಪೂಜಾರಿ ನಮ್ಮನ್ನೆಲ್ಲ ಎಷ್ಟು ದೇವರ ಪಾದವನ್ನು ಹೊಂದಿದ್ದಾರೆ. ಏನು ಹೇಳಬೇಕಂತ ಗೊತ್ತಾಗ್ತಿದೆ. ಯಾಕಂದರೆ ತುಂಬ ದುಃಖದ ವಿಷಯ ಇದೆ. ನಮಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಈ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ, ಅವರ ಮನೆಯವರಿಗೆ, ತಂಗಿ, ಅಮ್ಮ ಮತ್ತು ಕುಟುಂಬರಿಗೆ ದುಃಖವನ್ನು ತಡೆಯುವಂಥ ಒಂದು ಶಕ್ತಿಯನ್ನು ದೇವರು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ರಾಕೇಶ್ ಪೂಜಾರಿಯ ನಿನ್ನೆಯ ದಿನ ಒಂದು ಗಜರಿಯ ಆಸ್ಪತ್ರೆಯಲ್ಲಿ ಒಂದು 2 ಗಂಟೆಗೆ ನಾನು ಹೋಗಿದ್ದೆ. ಆ 2 ಗಂಟೆಗೆ ಅಲ್ಲಿ ಹೋಗಿ ನೋಡುವಾಗ ನನಗೆ ನಂಬಿಕೆ ಆಗ್ತಿರಲಿಲ್ಲ. ಅಂದರೆ ಅವರನ್ನು ನೋಡಿ ಆ ಹೊತ್ತಿನಲ್ಲಿ ಒಬ್ಬ ಒಳ್ಳೆಯ ಕಲಾವಿದ ನಮ್ಮನ್ನು ಈ ಬಿಟ್ಟು ಹೋದ ಒಂದು ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಒಬ್ಬ ಕಲಾವಿದನನ್ನು ನಾವು ಕಳೆದುಕೊಳ್ಳಿ ಅನ್ನೋದು ದೊಡ್ಡ ಬೇಸರ ಇಷ್ಟ ನನಗಿದೆ. ಸರ್, ಏನಾಗಿದೆ ಸರ್? ಘಟನೆ ಏನಾಗಿತ್ತು? ಬಹುಶಃ ನಾನು ಇರಲಿಲ್ಲ, ನಾನು ನಾಟಕದಲ್ಲಿದ್ದೆ. ನನಗೆ 1-2 ಗಂಟೆ ಕರೆ ಬಂತು. ನಾನು ನಗರಿ ಆಸ್ಪತ್ರೆಗೆ ಹೋಗುವಾಗ ರಾಕೇಶ್ ಪೂಜಾರಿ ಅವರು ಬಹುಶಃ
ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈ ಸಂದರ್ಭದಲ್ಲಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಹನಾ ಕುಂದರ್ ಅವರು, ಖ್ಯಾತ ವಾಗ್ಮಿ ಜೊತೆಗೆ ಖ್ಯಾತ ಲಾಯರ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರಣ ರಾಕೇಶ್ ಪೂಜಾರಿ ಅವರ ಸ್ನೇಹಿತೆಯೂ ಕೂಡ ಹೌದು. ಸೊ ಹಾಗಿದ್ದಾಗ ಅವರ ಒಡನಾಟ ಇತ್ತು ಉಡುಪಿಯಲ್ಲಿ. ಸೊ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಸಹನಾ ಕುಂದರ್ ಅವರೇ, ಧ್ವನಿ ಕೇಳ್ತಾ ಇದೆಯಲ್ಲ ಮೇಡಮ್? ಮೇಡಮ್ ನಮಸ್ತೆ. ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ವಿಚಾರ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಈ ಜೀವನ ಅನ್ನುವಂಥದ್ದು ನೀರಿನ ಮೇಲಿನ ಗುಳ್ಳೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಸೊ ಇದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಇನ್ನೂ ಬಾಳಿ ಬದುಕಬೇಕು, ಸಾಧನೆಯನ್ನು ಮಾಡಬೇಕಾಗಿರುವಂಥ ರಾಕೇಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ. ನಮಗೂ ಕೂಡ ಒಡನಾಟ ಇತ್ತು, ನಮಗೂ ಕೂಡ ಸ್ನೇಹಿತರಾಗಿದ್ದರು. ಈ ಸುದ್ದಿ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ಆಸ್ ಎ ಫ್ರೆಂಡ್ ಆಗಿ ಏನು ಹೇಳ್ತೀರಾ ಮೇಡಮ್? ಅದೇ ನಮಗೂ ಇದನ್ನು ಇವತ್ತಿಗೂ ಅಸಾಧ್ಯ, ನಮ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅವನಿಲ್ಲ ಅಂತ. ಇತ್ತೀಚೆಗೆ ನಮ್ಮ ಮನೆಗೂ ಆತ ಬರ್ಲಿಕ್ಕಿತ್ತು ಪೂಜೆ ದಿನ. ಅವನಿಗೆ ಬೇರೆ ಶೂಟಿಂಗ್ ಆಗ್ತಿತ್ತು ಈಗ ಒಂದು ಕಾಂತಾರವನ್ನ. ನಾವೀಗ ಈ ದೈವರಾಜನ ವಿಷಯದಲ್ಲೆಲ್ಲ ಇದ್ದಾಗ ಅವ್ನು ಸುಮ್ನೆ ನಮ್ಗೆ ಯಾವಾಗಲೂ ಕಾಲು ಇಳಿತಾ ಇದ್ದ ಆ ವಿಚಾರದಲ್ಲಿ. ಇಲ್ಲ, ಈ ಸಿನಿಮಾದಲ್ಲಿ ಅಂತದ್ದೇನಿಲ್ಲ, ನಮ್ಗೆ ಪೂರ್ತಿ ಫಿಲ್ಮ್ ಬಗ್ಗೆ ಎಲ್ಲ ಹೇಳುದಿಲ್ಲ ಸಹ. ನನ್ನ ಪಾತ್ರ ನನ್ಗೆ ಕೊಟ್ಟಿದ್ದಾರೆ, ನಾನು ಅದನ್ನ ಮಾಡ್ತೇನೆ, ನಾನು ದೊಡ್ಡ ಬ್ಯಾನರ್ ಹಾಕ್ಬೇಕು ಉಡುಪಿಯಲ್ಲಿ, ನನ್ನ ಸ್ನೇಹಿತ ಆಕ್ಟ್ ಮಾಡಿದಾನೆ, ಹೀಗೆಲ್ಲ ಅವನು ಮೆಸೇಜ್ ಮಾಡಿದ್ದೆಲ್ಲ ನನಗೆ ನೆನಪಿದೆ. ಮೇ ಬಿ ಅವ್ನು ನನಗೆ ಕಾಮಿಡಿ ಕಿಲಾವಟಿಯಲ್ಲಿ ಇದ್ದಾಗ ನನಗೆ ಪರಿಚಯ ಅಲ್ಲ. ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಮೊದಲ ವೇದಿಕೆ ಕೊಟ್ಟದ್ದು ಅವರಿಗೆ. ಅವನು ಒಬ್ಬ ಕಲಾವಿದನಾಗಿ ನಾಟಕಗಳಲ್ಲಿ ಬಹಳ ಚೆನ್ನಾಗಿ ಅಭಿನಯಿಸ್ತಾ ಇದ್ದ. ಕುಡುಕನ ಪಾರ್ಟ್ ಮೇ ಬಿ ಅವನಿಗಿಂತ ಚೆನ್ನಾಗಿ ಯಾರೂ ಮಾಡ್ಲಾರ, ಅಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸ್ತಾ ಇದ್ದ ಹುಡುಗ. ಮೇ ಬಿ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ನಮ್ಮ ಹಾಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದವ. ಮೇ ಬಿ ನಮ್ಗೆ ಇವತ್ತಿಗೂ ಅದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ಅವನು ಇಲ್ಲ ಅಂತ. ಅವನು ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ರೇಗಿಸ್ತಾ ಇದ್ದದ್ದು. ಅವನ ಅಜಾತ ಶತ್ರು, ಅವನಿಗೆ ಶತ್ರುವೇ ಇಲ್ಲ.
ನಾನು ಇತ್ತೀಚೆಗೆ ಕೆಲವು ಸಲ ಈ ಫ್ರೆಂಡ್ಸ್ ಜಗಳ ಮಾಡಿ ನನ್ಗೆ ಯಾವಾಗ್ಲೂ ಹೇಳೋ ನಾವು ದುಡ್ಡು ಮಲ್ಪುನ ಮಲ್ಲ ವಿಷಯ ಹತ್ತಿಯ ಬುದ್ಧರ್ ಮಲ್ಲ ವಿಷಯ ಹತ್ತ ನಮ್ಮ ಏಡಲ ಗಲಾಟೆ ಮಲ್ಪರಬಲ್ಲಿ ನಮ್ಮ ಇಪ್ಪೋಡು ಇಪ್ಪುನ ಹತ್ತಿನ ಇದನ್ನ ಯಾವಾಗ್ಲೂ ನನಗೆ ಹೇಳ್ತಾ ಇದ್ದ, ನನಗೆ ಒಂಥರ ಗುರು ತರ ಅವ್ನು ನನಗೆ ಯಾವಾಗ್ಲೂ ಅದನ್ನ ಗೊಣಗ್ತಿದ್ದ. ಮೇ ಬಿ ಇವತ್ತು ನಮ್ಗೆ ಅವ್ನು ಇಲ್ಲ ಅಂತ ಅದನ್ನ ನಂಬಲಿಕ್ಕೆ ಅಸಾಧ್ಯ. ಮೇ ಬಿ ಅವನ ತಂಗಿ ಬಗ್ಗೆ ತುಂಬಾ ಕನ್ಸಿತ್ತು ಅವನಿಗೆ. ಅವನು ಆದಾಗ ಕೂಡ ಅದ್ರ ಹಣ ಕೂಡ ಅವಳ ಹೆಸರಲ್ಲೇ ಡೆಪಾಸಿಟ್ ಇಟ್ಟದ್ದು ನಮ್ಗೆ ಗೊತ್ತಿದೆ. ಅದೊಂದು ದೊಡ್ಡ ಕನಸು. ಅವನ ಅಪ್ಪ ಕೊರೋನಾ ಟೈಮಲ್ಲಿ ತೀರ್ಕೊಳ್ತಾರೆ. ಆ ಟೈಮಲ್ಲಿ ತುಂಬಾ ಡಿಪ್ರೆಸ್ಗೆ ಹೋಗಿದ್ದ. ಆಮೇಲೆ ಅವನಿಗೊಂದು ಆಕ್ಸಿಡೆಂಟ್ ಕೂಡ ಆಗಿತ್ತು, ಮುಖದ ಪೂರ್ತಿ ಪಾರ್ಟ್ ಫುಲ್ ಚಚ್ಚಿ ಹೋಗಿತ್ತು. ಅದು ಸರ್ಜರಿ ಎಲ್ಲ ಆದಾಗ ಅದಕ್ಕೂ ತುಂಬಾ ಲಕ್ಷಗಟ್ಲೆ ಖರ್ಚಾಗಿತ್ತು. ಅದು ಕೆಲವು ಸಲ ಹೇಳ್ತಿದ್ದ, ನೋವು ಬೇನೆ ಇಪ್ಪುಂಡು ಎಂಕ್ ಬೇನೆ ಆಪುಂಡು ಅಂತ ಹೇಳ್ತಿದ್ದ. ನಾನು ಇತ್ತೀಚೆಗೆ ಕಾಲ್ ಮಾಡಿದಾಗ್ಲೂ 1 hour ಮಾತಾಡಿದ ನನ್ನ ಹತ್ರ. ಆಗ್ಲೂ ನನಗೆ ಅವನ ಅದೇ ಹೇಳ್ತಿದ್ದ, ಮಸ್ತ್ ಪಾರ್ಟ್ ಪೂರ ಕೆಲವು ಇಂಕ್ಲಿಗೆ ಬೇನೆ ಆಪುಂಡು ಎಂಕ್ ಇತ್ತೆಲ್ಲ ಪೂರ್ತಿ ಅನ್ ರಿಕವರಿ ಆತುಜಿ. ಮತ್ತೆ ಇದೊಂದು ಫಿಲ್ಮ್ ನನ್ಗೆ ರಿಲೀಸ್ ಆಗ್ಲಿ, ನಾನು ಹಿಟ್ ಆಗ್ತಾನೆ ಅಂತ. ಸೊ ನನ್ಗೆ ಇವತ್ತು ನಾವೆಲ್ಲ ಈಗ ಅನೀಶ್ ಎಲ್ಲ ನಮ್ದೊಂದು ಟೀಮ್, ನಾವೆಲ್ಲ ಫ್ರೆಂಡ್ಸ್. ಇವತ್ತು ಅವರಿಗೆಲ್ಲ ಒಂದು ಬೇಜಾರಿದೆ. ಈಗ ಕಡೇ ಸಿನಿಮಾ ಒಂದು ಈಗ ಕಾಂತಾರ 1 ಆ ಸಿನಿಮಾ ತಂಡದಿಂದ ಯಾರು ಒಂದು ಭೇಟಿ ಮಾಡ್ಲಿಲ್ಲ, ಅವನ ಮುಖ ಒಂದು ನೋಡ್ಲಿಲ್ಲ ಯಾರು ಅಂತ. ಅದೊಂದು ಇಡೀ ಎಲ್ರಿಗೂ ಬೇಜಾರಿದೆ. ಯಾರು ಒಬ್ರು ನೋಡಿ 20 ಕಿಲೋಮೀಟರ್ ದೂರದಲ್ಲಿ ಶೂಟಿಂಗ್ ನಡೀತಾ ಇದೆ. 20 ಕಿಲೋಮೀಟರ್ ದೂರದಲ್ಲ. ಯಾರು ಒಬ್ರು ಹಲೋ ಎಸ್ ಮೇಡಮ್, ಅಲ್ಲ 20 ಕಿಲೋಮೀಟರ್ ದೂರದಲ್ಲಿ ಶೂಟಿಂಗ್ ನಡೀತಾ ಇತ್ತು, ಆದ್ರೆ ಯಾರು ಕೂಡ ಬರ್ಲಿಲ್ಲ. ಹಾಗಾದ್ರೆ ಇಲ್ಲ, ಏನ್ ಗೊತ್ತಾ ಮೇಡಮ್, ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಕಾಂತಾರ ಶೂಟಿಂಗ್ ನಡೀತಾ ಇರುವಂಥದ್ದು, ಕಾಂತಾರ ಶೂಟಿಂಗಿಂದ ಅವರು ಅಲ್ಲಿಗೆ ಬಂದಿರುವಂಥದ್ದು. ಸೊ ಹಾಗಿದ್ದಾಗ ಯಾರಾದ್ರೂ ಒಬ್ರು ಬರ್ತಾರೆ. ಯಾಕಂದರೆ ಅಲ್ಲಿ ಕಾಮಿಡಿ ಕಿಲಾಡಿಗಳು, ಆ ಜಿ ಕನ್ನಡದಿಂದ ಅಲ್ಲಿ ಅನುಶ್ರೀ ಅವರು ಸೇರಿ ರಕ್ಷಿತ್ ಅವರು, ಯೋಗರಾಜ್ ಭಟ್ರು ಎಲ್ಲರೂ ಬಂದಿದ್ದಾರೆ. ಹಾಗಿದ್ದಾಗ ಕಾಂತಾರದಲ್ಲಿ ನಮ್ಮವರೇ ಆಗಿದ್ದವರು ಯಾಕೆ ಬರಲಿಲ್ಲ ಅಂತ ನನಗೂ ಕೂಡ ಪ್ರಶ್ನೆ ಕಾಡ್ತಾ ಇತ್ತು. ಹೌದು. ಮತ್ತೆ ನೋಡಿ, ಈಗ ರಿಷಬ್ ಆಗಿರ್ಬೋದು ಅಥವಾ ಅದ್ರಲ್ಲಿ ವರ್ಕ್ ಮಾಡುವ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಊರಿನವರು. ಹೌದಪ್ಪ. ಎಲ್ಲ ಕುಂದಾಪುರ. ಈಗ ಸಂತೆಗಟ್ಟೆ ಆತನ ಊರು ಕುಂದಾಪುರದಿಂದ ಬಹಳ ದೂರ ಇಲ್ಲ. ಇಟ್ ಈಸ್ ಜಸ್ಟ್ 20 ಕಿಲೋಮೀಟರ್. ಫುಲ್ ಸೆಟ್ಟೇ ಅವರದಲ್ಲಿದೆ. ಅವ್ನು ಅಲ್ಲಿಂದಲೇ ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ದ. ಈಗ ಮೊನ್ನೆ ಪೂಜೆಗೂ ನಮ್ಮ ಮನೆಗೆ ಅವನು ಅದಕ್ಕೆ ಬರ್ಲಿಲ್ಲ. ಹೆಂಗ್ ಶೂಟಿಂಗ್ ಉಂಡ ಇನ್ ತಪ್ಪವರ ಅಂದ್ರೆ ಒಬ್ಬ ಕಲಾವಿದ ಅಷ್ಟು ಪೂಜನೀಯ ಭಾವದಿಂದ ನೋಡ್ತಾನೆ ಒಂದು ನಟನೆಯನ್ನ. ಅಷ್ಟು ಈಗ ನೋಡಿ, ಆ ಸೆಟ್ ಫುಲ್ ಬೆಂಗಳೂರ ಮುಂಬೈ ಆಗಿದ್ರೆ ಬೇರೆ ರೀಸನ್ಸ್ ಇಡೀ ದಿನ ಶೂಟಿಂಗ್ ನಿಲ್ಸೋದು ಬೇಡ ನಿತಿನ್ ಅವರು. ಅಟ್ಲೀಸ್ಟ್ 1 hour ಒಂದು ಶೂಟಿಂಗ್ ನಿಲ್ಸಿ ಯಾರಾದ್ರೂ ಬಂದು ಆತನ ಮುಖ ನೋಡ್ಕೊಂಡು ಹೋಗ್ತಿದ್ರೆ. ಈಗ ಅಲ್ಲಿದ್ದವರೆಲ್ಲರೂ ಪುಟ್ಟ ಕಲಾವಿದರು. ಆ ರಿಯಾಲಿಟಿ ಶೋಗಳ ಮೂಲಕವೇ ಅವರೆಲ್ಲ ಈ ರಂಗಭೂಮಿಕೆಗೆ ಬಂದವರು. ಅವರೆಲ್ಲ ನಾಳೆ ಅವರ ಸಾವಿಗೂ ಹಾಗಾದ್ರೆ ಬೆಲೆ ಇರುದಿಲ್ವಾ? ಈಗ ಸಂಜೆ ತನಕ ಕಾದಿದ್ದಾರೆ. ಅಟ್ಲೀಸ್ಟ್ ಅವನಿಗೂ ಒಂದು ಆಸೆ ಇರ್ತದೆ. ಈಗ ರಾಕಿಗೂ ಒಂದು ಆಸೆ ಇತ್ತಲ್ಲ, ಬರುವೇರ್ ಮಾರ ಏನ ಫಿಲ್ಮ್ ದಕ್ಕುಲಿಡೆಗೆ ಬರುವೇರ್ ಅಂತ. ನಾವ್ ಅದೇ ಅನ್ಕೊಳ್ತಾ ಇದ್ವಿ. ರಾಕಿಲ್ಲ ಎನ್ನೆ ಮಾರೆ ಆಪಲ್ ಬರ್ಪೇರು ಅಂತ ನಾವ್ ಅದೇ ಹೇಳ್ತಾ ಕೂಡ ಇದ್ವಿ. ಅಷ್ಟು ಹತ್ರ ಇದು ಯಾರು ಒಬ್ರು ಭೇಟಿ ಕೊಡ್ಲಿಲ್ಲ. ಈಗ ಹಾಗಾದ್ರೆ ಪುಟ್ಟ ಕಲಾವಿದರು ಸತ್ರೆ ಅದಕ್ಕೊಂದು ಬೆಲೆ ಇಲ್ಲ ನೋಡಿ. ಕಡೆ ಸಲ ಒಂದು ಈಗ ರಿಷಬ್ ಶೆಟ್ಟಿ ಅವರು 25 minutes ಸ್ಟೇಟಸ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ನನ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿದಾರ, ಅವ್ರದ್ದು ಏನೋ ಪರ್ಸನಲ್ ನಮ್ಗೆ ಗೊತ್ತಿರುದಿಲ್ಲ. ನಾವು ಅಷ್ಟು ದೊಡ್ಡ ಟಚ್ ಅಲ್ಲ. ಮತ್ತೆ ಏನ್ ಹೇಳ್ತಾರೆ, ಹೊಂಬಾಳೆ ಪ್ರೊಡಕ್ಷನ್ಸ್ ಅಷ್ಟು ದೊಡ್ಡ ಯಾರು ಒಬ್ರು ಇಬ್ರು ಆ ಸೆಟ್ ಇಂದ ಒಬ್ರು ಬಂದು ನೋಡ್ತಿದ್ರು. ಯಾರು ಒಂದ್ ಸ್ವಲ್ಪ ಸಾಂತ್ವನ ಹೇಳ್ತಿದ್ರು, ಆಗ್ತಾ ಇತ್ತು ಅಂತ. ನಮ್ಗೆ ಎಲ್ಲಾ ಸ್ನೇಹಿತರ ವರ್ಗಕ್ಕೂ ನಮ್ಗೆ ಅದೊಂದು ಅನ್ಸಿದ್ದುಂಟು ಅಲ್ವಾ, ಏರ್ಲ ಬತ್ತುಜೇರತ್ತ ಅಂತ. ಅದೊಂದು ನೋವಿದೆ ನಮ್ಮ ಹತ್ರ. ಕರೆಕ್ಟ್. ಇಲ್ಲ, ನಮಗೂ ಕೂಡ ಒಂದ್ ಕಡೆ ಅಲ್ಲ, ನೀವು ಅದನ್ನ ಮೆನ್ಷನ್ ಮಾಡಿದ್ರಿ. ಅಂದ್ರೆ ಕಾಂತಾರ ಚಲನಚಿತ್ರ ತಂಡದಿಂದ ಯಾರು ಕೂಡ ಬರ್ಲಿಲ್ಲ ಅನ್ನೋಂಥದ್ದು ತಾವು ಮೆನ್ಷನ್ ಮಾಡಿದ್ರಿ. ಈ ಸಂದರ್ಭ ಅದನ್ನು ಮಾತಾಡುವಂಥದ್ದು ಸರಿಯಲ್ಲ, ಆದರೂ ಕೂಡ ಕೇಳಬೇಕಾಗುತ್ತೆ. ಯಾಕಂದರೆ ಈ ಪ್ರೀಕ್ವೆಲ್, ಕಾಂತಾರ ಪ್ರೀಕ್ವೆಲ್ನಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭಗಳಲ್ಲೇ ಅವರು ನಿನ್ನೆ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಆದರೆ ಬೆಂಗಳೂರಿಂದ ಭಾಳಷ್ಟು ಜನರು ಬಂದಿದ್ದರು ಅವರನ್ನು ಅಂತಿಮ ಯಾತ್ರೆಯನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನೋಂಥದ್ದು. ಆದರೆ ಕಾಂತಾರ ಚಲನಚಿತ್ರದಿಂದ ಯಾರು ಕೂಡ ಬರದೇ ಇರೋದು ಕೂಡ ಭಾಳಷ್ಟು ಶಾಕಿಂಗ್. ಅದರಲ್ಲೂ ಕೂಡ ಅಷ್ಟು 20 ಕಿಲೋಮೀಟರ್ಸ್ ದೂರದಲ್ಲಿ ಅಂತ ಹೇಳ್ತೀರಿ ತಾವು. ಇವೆಲ್ಲದರ ಜೊತೆಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ, ನಿಮ್ಮಲ್ಲೇ ನಾನು ಕೇಳ್ತೀನಿ. ಯಾಕಂದರೆ ತಾವು ಪ್ರಸ್ತಾಪ ಮಾಡಿದ್ರಿ ಕಾಂತಾರ ವಿಚಾರವನ್ನು. ಯಾಕಂದರೆ ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದಂತಹ, ಕಾಂತಾರದಲ್ಲಿರುವಂತಹ ತಾಂತ್ರಿಕವಾಗಿರುವಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂತಹ ಯುವಕ ಈ ಹಿಂದೆ 1 ವಾರಗಳ ಅವಧಿಯಲ್ಲೇ ಅವರು ಕೂಡ ಸಾವನ್ನಪ್ತಾರೆ, ಅಂದರೆ ನೀರಿನಲ್ಲಿ ಈಜಾಡುವಂಥ ಸಂದರ್ಭಗಳಲ್ಲಿ. ಸೊ ಇಲ್ಲಿ ಸೆಕೆಂಡ್ ಆಗಿರುವಂತಹ ಮತ್ತೊಂದು ದುರಂತ ಸಂಭವಿಸುತ್ತೆ. ಜೊತೆಗೆ ಒಂದು ನೇಮದಲ್ಲಿ ದೈವ ರಿಷಬ್ ಶೆಟ್ಟರಿಗೆ ಹೇಳುತ್ತೆ, ನಿಮಗೆ ಬಹಳಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಈಗಲೂ ಕೂಡ ತಳುಕು ಆಗ್ತಾ ಇದೆ. ಅಂದರೆ ಇದೆಲ್ಲವೂ ಕೂಡ ಮುಂದುವರಿದ ಭಾಗವಾಗಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮೇಡಮ್, ಏನು ಹೇಳ್ತೀರಿ? ಹೌದಾ, ಅದು
ನಾನು ಅದನ್ನು ಮಾತಾಡೋಷ್ಟು ದೊಡ್ಡವಳಲ್ಲ, ಅದು ದೈವ ಲೀಲೆ ಹಾಗೆ ಹೀಗೆಲ್ಲ ನಾನು ನೋಡಿದ್ದೇನೆ ಬೆಳಿಗ್ಗೆಯಿಂದ. ಹೌದಪ್ಪ. ಅದು ಯಾರು ಮೂರನೇವರಾದ್ರೆ ನನಗೆ ಅದನ್ನ ಹೇಳ್ಬೋದೋ ಏನೋ, ನನ್ಗೆ ಹತ್ರದವನು. ಹೌದಪ್ಪ, ಚಾನ್ಸ್ ಇಲ್ಲ. ನನ್ಗೂ ಕೂಡ ಅದು ಇಷ್ಟ ಆಗಲ್ಲ. ಯಾಕೆ ಗೊತ್ತಾ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಆ ರೀತಿ ಬರ್ತಾ ಇದೆ. ಯಾಕಂದ್ರೆ ನಾವು ಅದನ್ನೆಲ್ಲ ನಾನು ಯಾಕೆ ಕೇಳಿದೆ ಅಂತ ಹೇಳಿದಾಗ, ಆ ರೀತಿ ಆಗಬಾರ್ದು, ಆ ರೀತಿ ನಂಬಿಕೆಗಳು ಕೂಡ ನಮ್ಮಲ್ಲಿ ಇಲ್ಲ, ಆಗಬಾರ್ದು ಕೂಡ, ಆಗುವುದು ಕೂಡ ಇಲ್ಲ. ಅದು ಸತ್ಯ 100ಕ್ಕೆ 100. ಆದರೆ ಈ ವಿಚಾರಗಳನ್ನು ನೋಡಿದಾಗ ಬೇಸರ ಆಗುತ್ತೆ. ಯಾಕಂದರೆ ಒಂದು ಪ್ರತಿಭಾನ್ವಿತವಾಗಿರುವಂತಹ ಹುಡುಗ ಇನ್ನೂ ಬದುಕಬೇಕಾಗಿತ್ತು, ಮಾತ್ರ ಅಲ್ಲ ಸಾಧನೆಯನ್ನು ಮಾಡಬೇಕಿತ್ತು, ಮಾಡುವಂಥ ತಾಕತ್ತಿತ್ತು ಆತನಿಗೆ. ನಾವು ನೋಡಿದ್ದೀವಿ ಆತನನ್ನು. ಮತ್ತು ಎಷ್ಟು ಡೌನ್ ಟು ಅರ್ತ್ ಅಂತ ಬಂದಾಗ ತಾವು ಹೇಳಿದಾಗೆ ಪ್ರಸನ್ನ ಶೆಟ್ಟಿ ಬೈಲೂರವರ ತಂಡದಲ್ಲಿ ಯಾವ ರೀತಿ ಇದ್ದ ಆ ಹುಡುಗ, ಜೊತೆಗೆ ಇನ್ನೊಂದು ಸ್ಥಳೀಯವಾಗಿರುವಂಥ ವಾಹಿನಿಯಲ್ಲಿ ಆತ ಬಲೆ ತೆಲಿಪಾಲೆಯಲ್ಲಿ ಭಾಗವಹಿಸಿದ್ದ. ಅಂದರೆ ಹೇಳಿಕೊಳ್ಳುವಂತಹ ಏನು ನೇಮ್ ಆ್ಯಂಡ್ ಫೇಮ್ ಸಿಗಲಿಲ್ಲ, ಸಿಕ್ಕಿರುವಂಥದ್ದು ಕನ್ನಡದಲ್ಲಿ ಸ್ಟೇಟ್ ಚಾನೆಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಆದರೆ ಆತನಿಗೆ ತಲೆಯಲ್ಲಿ ಎಲ್ಲೂ ಕೂಡ ಅಹಂ ಇರಲಿಲ್ಲ, ಎಲ್ಲೂ ಕೂಡ ಆ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಇರಲೇ ಇಲ್ಲ. ಪಕ್ಕ ಹೇಗಿದ್ದ ಫ್ರಮ್ ದ ಫಸ್ಟ್ ಡೇ ಅಲ್ಲಿಂದ ಇಲ್ಲಿ ತನಕ ಕೂಡ ಅದೇ ರೀತಿ ಇದ್ದಂತಹ ಡೌನ್ ಟು ಅರ್ತ್ ಇದ್ದಂತಹ ಹುಡುಗ. ಅದು ಬಹಳಷ್ಟು ಬೇಸರ ಆಗುತ್ತೆ. ಈಗಲೂ ಕೂಡ ನಿತಿನ್ ಅಣ್ಣ ಹೆಂಚೋಲರ್ ಅಂತ ಕೇಳುತ್ತಾನೆ ಸಿಕ್ಕಿದಾಗ. ಅಂತ ಹುಡುಗ ಎಲ್ಲರ ಹತ್ರನು ಬಾಯಿ ಬಾಯಿ ಅಂತ ಹಾಗೆ ಹೌದಪ್ಪ, ಅವನ ರೀತಿ ಅಂತದ್ದು. ಮತ್ತೆ ಅವ್ನು ದೊಡ್ಡ ದೈವ ಭಕ್ತ, ಅದು ನನಗೆ ಗೊತ್ತಿದೆ. ಈಗ ಅವ್ನ ಕಾಮಿಡಿ ಕಿಲಾಡಿ ಅದು 3ನೇ ಸೀಸನ್ ಅಲ್ಲಿ ಅವ್ನು ಫೈನಲ್ ಬಂದಾಗ, ಈ ಉಡುಪಿಯಿಂದ ಹೋಗೋ ಒಂದು ದೈವಸ್ಥಾನ ಇದೆ ಅಲ್ಲಿ, ಬಬ್ಬು ಸ್ವಾಮಿಯದು. ಅಲ್ಲಿ ನನ್ಗೆ ಅವ್ನು ಹೇಳಿದ್ದ, ನೀನೊಂದು ಹರಕೆ ಹೊತ್ಕೋ ಅಲ್ಲಿ, ನಾನು ವಿನ್ ಆದ್ಮೇಲೆ ಬಂದು ಅಲ್ಲಿಗೆ ಹೋಗ್ತೇನೆ ಅಂತ. ನಾನು ಆಗ ಹರಕೆ ಕೂಡ ಹೊತ್ತಿದ್ದೆ ಆ ಇದಕ್ಕೆ ದೈವಸ್ಥಾನಕ್ಕೆ, ಆ ವಿನ್ ಆಗ್ಬೇಕ ಬರ್ಪೆ ಅಂತ ನಾನು ಕೈ ಮುಗ್ದಿದ್ದೆ. ಅದಾದ್ಮೇಲೆ ನಾವು 1-2 ವಾರ ಸುಮ್ನೆ ಫ್ರೆಂಡ್ಶಿಪ್ ಅಲ್ಲಿ ಒಂದು ಜಗಳ ಹಾಗೆ ಹೀಗೆಲ್ಲ ಆದಾಗ ಅವನೊಬ್ನೇ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ನನ್ಗೆ ಫೋಟೋ ಕಳ್ಸಿದ್ದ, ಸಾನಯಾನ್ ಪೋಯೆ ನೀನು ಹೇಳಿ ಅದೊಂದು ವಿನ್ ಆಯ್ತು ಅಂತ. ಅವನು ಅಷ್ಟು ದೊಡ್ಡ ದೈವ ಭಕ್ತ, ಅವ್ನು ಕೊರಗ ಜನ ತುಂಬಾ ನಂಬುವವ. ಅಂತ ದೈವಗಳು ಯಾವತ್ತು ಕಾಯ್ತವೆ ಬಿಟ್ರೆ, ಕೆಲವು ಸೂಚನೆಗಳು ಬರ್ತದೆ ಬಿಟ್ರೆ ದೈವಗಳು ಕೊಲ್ಲುವುದಿಲ್ಲ. ನಾನು ಅದನ್ನು ಬಲವಾಗಿ ನಂಬ್ತೇನೆ. ಹಾಗಾಗಿ ಅವುಗಳು ಬೇಕಾದ್ರೆ ನಿಮ್ಗೆ ನಷ್ಟ ಭರಿಸ್ತದೆ ಅಥವಾ ಬೇರೆ ರೀತಿಯಲ್ಲಿ ತೋರಿಸ್ತದೆ, ಆದ್ರೆ ಕೊಲ್ಲುವಷ್ಟು ಕ್ರೂರತೆ ದೈವಗಳಿಗಿಲ್ಲ. ಅದು ನಮ್ಗೆ ಗೊತ್ತಿದೆ ಈ ಮಣ್ಣಿನಲ್ಲಿ ಇರುವವರಿಗೆ. ಮತ್ತ ಅಷ್ಟು ಒಂದು ಪುಟ್ಟ ಕಲಾವಿದ ಅವ, ಅಷ್ಟು ಅಗಾಧವಾಗಿ ಬೆಳಿಲಿಕ್ಕೆ ಬಹಳ ದೊಡ್ಡ ಶಕ್ತಿ ಬೇಕು. ಈಗ ರಕ್ಷಿತಾ ಅವರು ತನ್ನ ಸ್ವಂತ ಮಗನ್ ತರ ನೋಡ್ಕೊಳ್ತಾರೆ. ದರ್ಶನ್ ಅವ್ರು ರಕ್ಷಿತಾ ಅವರು ಹೇಳುವಾಗ ದರ್ಶನ್ ಕೂಡ ಕಾಲ್ ಮಾಡಿ ನನಗೆ ಕೇಳಿದ್ರು ಹೋಗ್ತಿದ್ದೀರಾ ಅಂತ. ಅವನ್ ದರ್ಶನ್ ಮೀಟ್ ಆದ ದಿನ ಕೂಡ ನಮ್ಗೆ ಕಾಲ್ ಮಾಡಿದ್ದ. ಈ ದರ್ಶನ್ ನನ್ನ ಹೆಂಚಿನ ಆರೋಂಜಿ ಆತ್ ಡೌನ್ ಟು ಅರ್ತ್ ನಮ್ಮನ್ನ ಅರಂಟ್ ಬತ್ತುವೇರು ಗೊತ್ತೇ ಆ ಪೂಜೆಯಾರ ಆತ್ಮಲ ಸ್ಟಾರ್ ಅಂತ. ಅವನು ಅವರಿಂದೆಲ್ಲ ಈ ಒಳ್ಳೊಳ್ಳೆ ವಿಷಯಗಳನ್ನ ಕಲ್ತ್ಕೊಳ್ತಿದ್ದ ಕೂಡ. ಮತ್ತೆ ಪ್ರಸನ್ನ ಅಣ್ಣನನ್ನು ನಾವು ತುಂಬಾ ಆರಾಧಿಸ್ತಿದ್ದ, ಅದು ನಮ್ಗೆ ಗೊತ್ತಿದೆ. ಆ ರಿಜ್ಜಿನ ಲೈಫ್ ಇತ್ತಜಿ ಅಂತ ಯಾವಾಗ್ಲೂ ಹೇಳುವವ, ದೊಡ್ಡ ಫ್ರೆಂಡ್ ಸರ್ಕಲ್ ಇದೆ ಅವನಿಗೆ. ಆ ಒಂದು ವಿಚಾರದಲ್ಲಿ ಮೇಡಮ್, ಆ ಒಂದು ವಿಚಾರದಲ್ಲಿ ನಾವು ರಕ್ಷಿತ್ ಅವರನ್ನು ಕೂಡ, ಯಾಕಂದ್ರೆ ಗೊತ್ತಾ, ರಾಕೇಶ್ ಅವರು ನನ್ನ ಜೊತೆ ಸಿಕ್ಕಿದಾಗ್ಲೂ ಕೂಡ ಹೇಳ್ತಾ ಇದ್ರು, ನಮಕ್ ರಕ್ಷಿತಾ ಮೇಡಮ್ ಇಂಕ್ಲೆ ಮಸ್ತ್ ಸಪೋರ್ಟ್ ಮಾಡ್ದಾರಣ್ಣ ಅಂತೇಳಿ. ಅಂದರೆ ಸೂರಜ್ ಪಾಂಡೇಶ್ವರ ಇದಾರಲ್ವಾ, ಸೊ ಅವರೆಲ್ಲ ಸೇರಿಕೊಂಡು ಮತ್ತು ಇವರೆಲ್ಲ ಸೇರಿಕೊಂಡು ಇವರಿಗೆಲ್ಲರಿಗೂ ಕೂಡ, ಅಂದರೆ ತುಳುನಾಡಿನ ಹುಡುಗರು, ಕರಾವಳಿ ಹುಡುಗರು ಅಂತ ಬಂದಾಗ ಭಾಳಷ್ಟು ಜನರು ತುಳಿತಾರೆ, ಭಾಳಷ್ಟು ಜನರು ಸೈಡ್ ಲೈನ್ ಮಾಡ್ತಾರೆ. ಬಟ್ ರಕ್ಷಿತಾ ಮೇಡಮ್ ಅವರು ಭಾಳಷ್ಟು ಸಪೋರ್ಟ್ ಮಾಡಿದ್ರಂತೆ ಅವರಿಗೆ. ಇದನ್ನು ನನಗೆ ಪ್ರತಿ ಬಾರಿ ಕೆಲವು ಫಂಕ್ಷನ್ ಗಳಿಗೆಲ್ಲ ಹೋಗಿದ್ದಾಗ ಕೂಡ ನಮ್ಮ ಹತ್ರ ಹೇಳ್ತಿದ್ದ, ಮಗನ ಬರ್ಡೇ ಎಲ್ಲ ಇದ್ದಾಗ ಇವರೆಲ್ಲ ಹೋಗ್ತಿದ್ರು. ಮತ್ತೆ ಒಂದೇ ರೂಮಲ್ಲಿ ಇದ್ದದ್ದು, ಅವ್ನು ತುಂಬಾ ಸಫರ್ ಆಗ್ತಾನೆ ಅಂತ ಅನ್ಕೊಳ್ತೇನೆ ನಾನು. ಅನೀಶ್, ಪ್ರವೀಣ್ ಜೈನ್, ಸೂರಜ್ ಇವರೆಲ್ಲ ಒಂದೇ ರೂಮಲ್ಲಿ ಇರೋರು, ಒಂದೇ ರೂಮಲ್ಲಿ ಒಂದೇ ಚಾಪೆ ಮೇಲೆ ಮಲ್ಕೊಂಡಿದ್ದಂತ ಹುಡುಗರು. ಮೇ ಬಿ ದೇ ವಿಲ್ ಸಫರ್ ಅಂತ ತುಂಬಾ ಅವರು ಅದನ್ನ ಅನುಭವಿಸ್ತಾರೆ. ನನ್ಗೆ ಗೊತ್ತಿದೆ. ಈಗ ನಾವೆಲ್ಲ ಬೆಂಗಳೂರಿಗೆ ಹೋದ್ಮೇಲೆ ನಾವೆಲ್ಲ ಫೋನ್ ನಲ್ಲಿ ಇದ್ರು, ಅವನು ಈ ಊರಿಗೆ ಬಂದಾಗ್ಲೂ, ಉಡುಪಿ ಪಾಸ್ ಆಗುವಾಗ್ಲೂ ನಮ್ಮ ಆಫೀಸಿಗೆ ಬಂದು ಮಾತಾಡಿ ಹರಟೆ ಎಲ್ಲ ಹೊಡೆದು. ಅವನೊಬ್ಬ ಫ್ರೆಂಡ್ ಇದ್ದಾನೆ ಪ್ರಶಾಂತ್ ಅಂತ, ಅವನ್ ಬಹಳ ಒಳ್ಳೆ ದೋಸ್ತ ಅವನಿಗೆ. ಅವ್ರ ಇಬ್ರು ಒಟ್ಟಿಗೆ ಬರೋರು ನಮ್ಮ ಆಫೀಸಿಗೆ. ಇವತ್ತು ಅವನ್ ಇಲ್ಲ ಅಂತ ನಮ್ಗೆ ನಂಬ್ಲಿಕ್ಕೆ ಆಗೋದೇ ಇಲ್ಲ. ಅವನು ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾನೆ ಅವನ ಲೈಫ್ ಅಲ್ಲಿ, ಅದು ಹತ್ರದಲ್ಲಿ ನಾವು ನೋಡಿದ್ದೇವೆ. ಅವನು ಅಪ್ಪ ಕಳ್ಕೊಂಡಾಗ ತುಂಬಾ ಸೋತು ಹೋಗಿದ್ದಾವ. ಮೇ ಬಿ ನಾವೆಲ್ಲ ಇಷ್ಟು ಗಟ್ಟಿಯಾಗಿ ಮಾತಾಡೋರು ಇವತ್ತು ಕುಸಿದು ಹೋಗ್ತೇವೆ ಅವನ ವಿಷಯ ಮಾತಾಡುವಾಗ. ಅವನಿಗೆ ಶತ್ರುಗಳೇ ಇಲ್ಲ. ನನಗೆ ಅದೇ ವಿಚಿತ್ರ. ನಾನು ಯಾವಾಗ್ಲೂ ಹೇಳು, ಎರನಾಳು ಓರಿಯನ್ ಹೇಟ್ ಮಲ್ಪೋಡಿಯಾ ಅಂತ ನಾನು ಯಾವಾಗ್ಲೂ ಅವ್ನು ಎರೆನಿಯಾ ತಾಯಿಗಿಯಾ ಅನ್ನೋದು ಯಾವಾಗ. ಮತ್ತೆ ಅವ್ನ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಕುಕ್ಕಿದ್ದ, ನಮ್ಗೆ ಅದು ಗೊತ್ತಾಗ್ತಿತ್ತು. ಮೊನ್ನೆ ಕಾಲ್ ಮಾಡಿದಾಗ್ಲೂ ಅದೇ ಹೇಳ್ತಿದ್ದ, ಹೆಂಗ್ ಉಲೈ ಪಾರ್ಟ್ಸ್ ಕೆಲವು ಪೇನ್ ಉಂಡು ಹೆಂಗ್ ಅಂತ ಹೇಳ್ತಿದ್ದ. ಮತ್ತೆ ಸ್ವಲ್ಪ ಪಿಟ್ಸ್ ತರ ಎಲ್ಲ ಇದಿತ್ತು. ಸೊ ಒಂದು ದೊಡ್ಡ ಲಾಸ್ ಅಂತ ಅನ್ಕೊಳ್ತೇನೆ. ಒಂದ್ ಕಡೆ ನಾವು ಹೇಳುವಂತದ್ದು, ಪಾಪ ಅವರ ತಾಯಿಗೂ ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ಈ ನೋವನ್ನು ಭರಿಸುವಂತ ಶಕ್ತಿ ದೇವರು ಕೊಡಬೇಕು. ನಮ್ಮ ಅವೇನಿಕೆಯನ್ನು ನಮ್ಮ ದೈವದೇವರ ಅವೇನಿಕೆಯನ್ನು ಹಾಕೊಂಡು ಆಯ್ತಾ ಒಟ್ಟಿಗೆ. ಎಸ್, ನಮಕ್ ನಂಬರ್ ಆಪುಜಿ ಅಂಡ್ ದಾಲ ಮನ್ಪರಾಪುಜಿ ಕಾಲ ಮಿತಿ ಮೀರಿದ ಆತಂಡು ಪೋದ ಆತಂಡು.
ಸೊ ಅಂಚ ದುಪ್ನಾಗ ಅಂದ್ರೆ ಟೈಮ್ ಬರುವಾಗ ಎಲ್ರು ಹೋಗ್ಲೇಬೇಕು. ಅದು ನಾವು ಇದು ಅವನ ಟೈಮ್ ಅಲ್ಲ, ಇದು ಅವನ ಕರೆಕ್ಟ್ ವಯಸ್ಸೇ ಅಲ್ಲ. ಕರೆಕ್ಟ್ ಅವನ ಮದುವೆ ಬಗ್ಗೆ ಯಾವಾಗ್ಲೂ ಮಾತಾಡುವವನಲ್ಲ. ಎಂಕ್ಲೆ ಪುರ ಏರ್ಬೋದು ಗೋಬಿ ಆನ್ ಮದ್ಮೆನೆ ಅಪ್ಪುಜಿ ಅಂತ. ಅವನ್ ತಂಗಿ ಮದುವೆ ಇದೆಯಲ್ಲ ದೊಡ್ಡ ಕನ್ಸಾಗಿತ್ತು ಅವನು, ಅದಂತೂ ನಮ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾವಾಗ್ಲೂ ಹೇಳೋಣ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅವಳ ಮದುವೆ ಅಂತ, ಅದೊಂದು ಅವನ್ ದೊಡ್ಡ ಆಸೆ ಆಗಿತ್ತು. ಮತ್ತೆ ಅವನು ರೇಗಿಸ್ತಾ ಇದ್ದದ್ದು, ಅವನ್ ಜಗಳ ಮಾಡ್ತಾ ಇದ್ದದ್ದು, ಇದೆಲ್ಲ ಹೌದಪ್ಪ ನೆನಪು ಅಂದಾಗ ನನಗೆ ಈಗಲೂ ಕೂಡ ನೆನಪಾಗುತ್ತೆ ಅವಂದು. ಯಾಕಂದ್ರೆ ನಾವು ಅದೇ ರೀತಿ ಮಾತಾಡ್ತಿರುವಂತ, ಯಾಕಂದ್ರೆ ರಾಕೇಶ್ ಅವರದು ಈ ಮುಂಡನ್ನ ಹಾಕಿಕೊಂಡು, ಅಂದ್ರೆ ನಮ್ಮ ನವೀನ್ ಡಿ ಪಡೀಲ್ ಅವರು ಕುಡುಕನ ಪಾರ್ಟನ್ನು ಯಾವ ರೀತಿ ಮಾಡ್ತಾರೆ ನೋಡಿ, ಸೊ ಅದು ಪಾರ್ಟ್ ಯಾವತ್ತು ಕೂಡ ರಾಕೇಶ್ ಅವರು ಪಕ್ಕಾ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ. ರಂಗಕ್ಕೊಬ್ಬ ದ್ವಾರಕೀಶ್ ಇರ್ತಾರ ಆ ರೀತಿ ಇತ್ತು. ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು ಸಹನ ಅವರೇ. ತಮಗೂ ಕೂಡ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ. ಯಾಕಂದರೆ ಎಲ್ಲ ಅವರ ಸ್ನೇಹಿತರಿಗೆ ಬಹಳಷ್ಟು ನೋವು ಕೊಟ್ಟಿದೆ. ಯಾಕಂದರೆ ಯಾವ ಸ್ನೇಹಿತರಿಗೂ ಕೂಡ ರಾಕೇಶ್ ಇಲ್ಲ ಅಂತ ಹೇಳಲಿಕ್ಕೆ, ಅದನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನೋವನ್ನು ಈ ಒಂದು ಸುದ್ದಿ ಕೊಟ್ಟಿದೆ. ಇದು ನಮ್ಮ ರಾಕೇಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ. ಯಾಕೆಂದರೆ ನನಗೂ ಕೂಡ ಆಪ್ತರಾಗಿದ್ದರು, ಸಿಗ್ತಾಯಿದ್ರು, ಮಾತಾಡ್ತಿದ್ರು. ಆ ಸಂದರ್ಭ ಭಾಳಷ್ಟು ವಿಚಾರಗಳನ್ನು ಹೇಳಿದಾಗ ಬೆಂಗಳೂರಲ್ಲಿ ಒಂದು ಕನ್ನಡ ಚಲನಚಿತ್ರರಂಗಗಳಲ್ಲಿ ಬೆಳಿಬೇಕು ಅನ್ನೋಂಥ ಆಸೆ ಇತ್ತು, ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅನ್ನೋಂಥ ಆಸೆ ಇತ್ತು, ಹೇಳಿದಾಗೆ ತಂಗಿಯ ಮದುವೆಯನ್ನು ಮಾಡಬೇಕು ಅನ್ನೋಂಥ ಆಸೆ, ಇವೆಲ್ಲದರ ಜೊತೆಗೆ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಹಠ. ಯಾಕಂದರೆ ನಮ್ಮ ತುಳುನಾಡಿನಿಂದ ಒಂದು ರಂಗಭೂಮಿಯ ಕಲಾವಿದನಾಗಿ ಬೆಳೆದು, ಜೊತೆಗೆ ಕನ್ನಡ ಚಲನಚಿತ್ರರಂಗದಲ್ಲಿ ಬೆಳೀತಾ ಇದ್ದಂತಹ, ಜೊತೆಗೆ ಕನ್ನಡ ರಿಯಾಲಿಟಿ ಶೋನಲ್ಲಿ ವಿನ್ನರ್ ಆಗಿದ್ದಂತಹ ನಮ್ಮ ರಾಕೇಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕೇಳಿದಾಗಲೇ ಬಹಳಷ್ಟು ಶಾಕ್ ಆಗುತ್ತೆ, ಬಹಳಷ್ಟು ಶಾಕ್ ಆಯಿತು ನೋಡೋಟ್ಟು. ಯಾಕಂದರೆ ಮತ್ತೊಮ್ಮೆ ಇಂತಹ ಸಾವುಗಳೇನಿದೆ ನೋಡಿ, ಈ ಜೀವನ ಅನ್ನುವಂಥದ್ದು ಇಷ್ಟೆಯಾ, ಬದುಕು ಅನ್ನುವಂಥದ್ದು ಇಷ್ಟೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಹುಟ್ಟು ಹಾಕುವಂತೆ ಮಾಡಿದೆ. ಬದುಕಿನಲ್ಲಿ, ಜೀವನದಲ್ಲಿ ಯಾರ ಜೊತೆ ನಾವು ವೈರತ್ವವನ್ನು ಕಂಡುಕೊಳ್ತೀವಿ, ಶತ್ರುವನ್ನು ಕಂಡುಕೊಳ್ತೀವಿ, ಅಥವಾ ಕೋಪವನ್ನು, ತಾಪ, ಇದೆಲ್ಲವೂ ಕೂಡ ನಮ್ಮಲ್ಲಿರುತ್ತೆ, ಮದ ಮತ್ಸರ ಎಲ್ಲವೂ ಕೂಡ ಇರುತ್ತೆ. ಆದರೆ ಇದೆಲ್ಲವೂ ಕೂಡ ನೋಡಿದಾಗ ಏನಿಲ್ಲ, ಎಲ್ಲವೂ ಕೂಡ ಕ್ಷಣಿಕ, ನೀರಿನ ಮೇಲಿನ ಗುಳ್ಳೆ ಅನ್ನುವಂತಹ ವಿಚಾರ ಮತ್ತೆ ಮತ್ತೆ ನಮಗೆ ಇಂತಹ ಘಟನೆಗಳು ಮರುಕಳಿಸುವಂತೆ ಮಾಡುತ್ತೆ. ಉಳಿಯುವುದೊಂದು ನಾವು ಬದುಕಿದಂತಹ ರೀತಿ, ಜೊತೆಗೆ ಇತರರ ಜೊತೆ ನಾವು ಬೆರೆತಂತಹ ರೀತಿ, ಜೊತೆಗೆ ನಾವು ಇತರಿಗೆ ಕೊಟ್ಟಂತಹ ನೆನಪುಗಳು, ಕೊನೆಯದಾಗಿ ಇಷ್ಟು ಜನ ಸೇರಿರುವಂತಹ ಜನಸಾಗರ, ಕೊನೆಯದಾಗಿ ಉಳಿಯುವಂಥದ್ದು ಅಷ್ಟೇ. ಇವತ್ತು ಉಡುಪಿಯಲ್ಲಿ ಅಕ್ಷರಶಃ ಅದೇ ಆಗಿರುವಂಥದ್ದು. ಬಹಳಷ್ಟು ಜನರು, ನೂರಾರು ಜನರು ಅಲ್ಲಿ ಸೇರಿದರು, ಬಹಳಷ್ಟು ಜನರು ಸೇರಿದರು. ಯಾಕೆಂದರೆ ಅಂತಿಮ ನಮನವನ್ನು ಸಲ್ಲಿಸಬೇಕು ರಾಕೇಶ್ ಅವರಿಗೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ರಾಕೇಶ್ ಆ ರೀತಿ ಡೌನ್ ಟು ಅರ್ತ್ ಆಗಿ, ಹಮ್ಮು ಬಿಮ್ಮಿಲ್ಲದೆ, ಯಾವುದೇ ರೀತಿಯ ತಲೆಯಲ್ಲಿ ಅಹಂ ಇಲ್ಲದೆ ಸಾಧನೆಯನ್ನು ಮಾಡಿದರೂ ಕೂಡ ತಾನು ಏನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬದುಕಿದಂತಹ ರಾಕೇಶ್ ಅವರು ಇಷ್ಟು ಬೇಗ ಈ ಸಾವು ಬರಬಾರ್ದಿತ್ತು, ಇಷ್ಟು ಬೇಗ ಜೀವಂತಿ ಅವರಿಗೆ ಆಗಲೇಬಾರ್ದಿತ್ತು. ಆದರೆ ಗೊತ್ತಿಲ್ಲ, ಯೋಗರಾಜ್ ಭಟ್ರು ಹೇಳಿದಾಗೆ ಪ್ರಕೃತಿ ಆತನನ್ನು ಕರೆದಿದೆ, ಅಥವಾ ದೇವರಿಗೆ ಆತನ ಒಳ್ಳೆಯ ಗುಣ ಇಷ್ಟ ಆಗಿದೆ, ಹಾಗಾಗಿ ಕರೆದಿರಬಹುದು ಅನ್ನುವಂತಹ ವಿಚಾರ. ಕೊನೆಯದಾಗಿ ಇದನ್ನೇ ನಾವು ಒಪ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರು ಪ್ರತಿಯೊಂದು ದಿನ ಹೋಗಲೇಬೇಕಾಗುತ್ತೆ. ಇವೆಲ್ಲದರ ನಡುವೆ
ಏನಾದರೂ ಒಳ್ಳೆಯದನ್ನು ಮಾಡಿಕೊಂಡು ಹೋಗೋಣ ಅನ್ನೋಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ರಾಕೇಶ್ ಅವರನ್ನು ನೋಡಿದಾಗ ಅದು ನೆನಪಿಗೆ ಬರುತ್ತೆ. ಮುನ್ನೆ ತನಕವೂ ಇದ್ದಂತಹ ವ್ಯಕ್ತಿ ಈಗ ಇಲ್ಲ ಅನ್ನುವಂಥದ್ದು ನಮ್ಗಳಿಗೆ ಇಷ್ಟು ಬೇಸರ ಆಗುತ್ತೆ ಅಂತ ಬಂದಾಗ ಜಸ್ಟ್ ಇಮ್ಯಾಜಿನ್ ಅವರ ತಾಯಿ, ಅವರ ಕುಟುಂಬಕ್ಕೆ. ಸೊ ಹಾಗಿದ್ದಾಗ ಅವರ ತಾಯಿ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಆ ದೇವರು ನೀಡಲಿ. ಜೊತೆಗೆ ರಾಕೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಹುಟ್ಟಿ ಬನ್ನಿ ಗೆಳೆಯ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.